ಆಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಸಾಧ್ಯ ಎನ್ನುವಂಥ ನಂಬಿಕೆ ಉಳ್ಳವರು ನಾವು. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಕುಮಾರಿ ಸ್ವಾತಿ, ಅನುಷಾ, ಶಾಂತಲ ಹಾಗೂ ದಿವ್ಯಾ ಇವರಿಂದ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಫಲಿಪುದೆ ಮಗೆ ವಿನಾಯಕ, ಕಾರ್ಯ ಫಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಧನ್ಯವಾದಗಳು. ಇದೀಗ ಬಂದಂಥ ಎಲ್ಲ ಅತಿಥಿಗಳನ್ನು, ಅಭ್ಯಾಗತರನ್ನು ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಉದಯಕುಮಾರ್ ಅವರು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ಇಂದು ನಮ್ಮ ಆಶ್ರಮದ ಕಟ್ಟಡದ 2 ಡಾರ್ಮೆಟ್ರಿಯನ್ನು ನಿರ್ಮಿಸಿಕೊಟ್ಟ MRPLನ CSR ಫಂಡಿನ ವತಿಯಿಂದ ನಿರ್ಮಿಸಲ್ಪಟ್ಟ ಕಟ್ಟಡಕ್ಕೆ ಆಶೀರ್ವಚನಕ್ಕಾಗಿ ಶ್ರೀ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮಿಗಳವರು, ಶ್ರೀ ಸಂಸ್ಥಾನ ಒಡೆಯೂರವರು ಆಗಮಿಸಿದ್ದಾರೆ. ಅವರಿಗೆ ನಾವು ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಸುಮಾರು 3-4 ಜಿಲ್ಲೆಗಳಲ್ಲಿ ಒಡೆಯೂರು ಗ್ರಾಮೀಣಾಭಿವೃದ್ಧಿ ಸಂಘ ಎಂಬ ಒಂದು ಸಂಸ್ಥೆಯನ್ನು, ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ಹಲವು ಜನರಿಗೆ ಇದರಿಂದ, ಹಲವು ಬಡವರಿಗೆ ಇದರಿಂದ ಉಪಕಾರವನ್ನು ಪಡೆದು ಹಾಗೂ ಅವರಿಗೆ ಸಂಸ್ಕಾರವನ್ನು ಕಲಿಸುವಂಥ ಒಂದು ಮಹತ್ ಕಾರ್ಯವನ್ನು ಮಾಡುತ್ತಿರುವ ಸ್ವಾಮೀಜಿಯವರು ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆಲ್ಲ ಸಂತೋಷವಾಗಿದೆ. ನಾನು ಅವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಧ್ಯಕ್ಷರಾಗಿ ನಮ್ಮ ವರ್ಕಾಡಿ ಪಂಚಾಯತಿನ ಪ್ರಥಮ ಪ್ರಜೆಯಾದ ಶ್ರೀಮತಿ ಭಾರತಿ ಸತೀಶ್ ಕುಮಾರ್ ಅವರು ಇಂದು ಆಗಮಿಸಿದ್ದಾರೆ. ಹಲವಾರು ಸಂಸ್ಥೆಗಳಲ್ಲಿ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವ ಶ್ರೀಮತಿ ಭಾರತಿಯವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಟ್ಟಡಕ್ಕೆ MRPLನ CSR ಫಂಡ್ ದೊರಕಲು ಮುಖ್ಯ ಕಾರಣರಾಗಿರುವ ಶ್ರೀ ನಾಗರಾಜರಾವ್ ಅವರು CSRನ ಮುಖ್ಯಸ್ಥರು.
ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಈ ಮೊದಲು ಈ ಕಟ್ಟಡ ನಿರ್ಮಾಣ ಹಂತದಲ್ಲಿರುವಾಗ ಆಗಮಿಸಿ ಅದರಲ್ಲಿ ಆಗಿರುವ ಲೋಪದೋಷಗಳನ್ನು ನಮಗೆ ಹೇಳಿ ಅದನ್ನು ಸರಿಪಡಿಸಲಿಕ್ಕೆ ಹೇಳಿದ್ದಾರೆ. ಹಾಗೂ ನಂತರ ಅದನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮಗೆ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಅವರ ಫಂಡನ್ನು ಒದಗಿಸಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಆಶ್ರಮದ ಆಡಳಿತ ಮಂಡಳಿ ಮತ್ತು ಆಶ್ರಮವಾಸಿಗಳ ಪರವಾಗಿ ನಾನು ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಿದ್ದೇನೆ. ಶ್ರೀ ಐ ವಿ ಭಟ್ ಹಿರಿಯ ನ್ಯಾಯವಾದಿಗಳು, ನಮ್ಮ ಸಂಸ್ಥೆಯ ಸ್ಥಾಪಕ ಸದಸ್ಯರು ಹಾಗೂ ನಮ್ಮ ಸಂಸ್ಥೆಯ ಕಾನೂನು ವಿಭಾಗದಲ್ಲಿ ಸಮಸ್ಯೆ ಆದಾಗ ನೋಡಿಕೊಳ್ಳುವವರು. ಹಲವು ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ, ಶಿಕ್ಷಣ, ಸಾಹಿತ್ಯ ಕ್ಷೇತ್ರಗಳಲ್ಲಿ ತುಂಬ ಬ್ಯುಸಿಯಾಗಿರುವ ಶ್ರೀ ಐ ವಿ ಭಟ್ ಪತ್ನಿ ಸಮೇತ ಆಗಮಿಸಿದ್ದಾರೆ. ಅವರನ್ನು ನಾನು ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಎಸ್ ಜೆ ಪ್ರಸಾದ್ ತುರ್ತಿ, ನಮ್ಮ ಸಂಸ್ಥೆ ಆರಂಭವಾದಿಂದಲೂ ನಮ್ಮ ಸಂಸ್ಥೆಯ ಲೆಕ್ಕಪತ್ರಗಳನ್ನು ನೋಡಿಕೊಳ್ತಿರುವವರು. ಅವರು ಮಾಜಿ ಕಾಸರಗೋಡು ಮುನ್ಸಿಪಲ್ ಚೇರ್ಮನ್ ಆಗಿರ್ತಾರೆ. ಅವರು ಕಾಸರಗೋಡಿನಲ್ಲಿ ಹಲವು ವರ್ಷಗಳಿಂದ ಒಂದು ವಿಶೇಷ ಚೇತನ ಶಾಲೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತುಂಬ ಬ್ಯುಸಿಯಾಗಿರುವ ಎಸ್ ಜೆ ಪ್ರಸಾದ್ ಸರ್ ಅವರನ್ನ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಶ್ರೀ ಮಹಾಲಿಂಗ ಭಟ್ ಹಿರಣ್ಯ, ಜಿಲ್ಲಾಧ್ಯಕ್ಷರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕಾಸರಗೋಡು ಜಿಲ್ಲೆ ಮತ್ತು ಸ್ಥಾಪಕರು ಶ್ರೀ ಪ್ರಶಾಂತಿ ವಿದ್ಯಾಕೇಂದ್ರ ಬಾಯರ್ ಅವರು ಇಂದು ಮುಖ್ಯ ಅತಿಥಿಗಳಿಗೆ ಆಗಮಿಸಿದ್ದಾರೆ. ಕಳೆದ 25 ವರ್ಷದಿಂದ ಪ್ರಶಾಂತಿ ವಿದ್ಯಾಕೇಂದ್ರ ಎಂಬ ಒಂದು CBSE ಸ್ಕೂಲನ್ನು ನಡೆಸುತ್ತಿರುವ ಶ್ರೀ ಮಹಾಲಿಂಗ ಭಟ್ ಅವರು ಈಗ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸಪರೇಟಾಗಿ ಆ ಒಂದು ವಿಭಾಗವನ್ನು ಆರಂಭಿಸಿದ್ದಾರೆ. ಇದುವರೆಗೆ 24 ವರ್ಷದಲ್ಲಿ ಕೂಡ CBSE SSLC ಬ್ಯಾಚಲ್ಲಿ 100% ರಿಸಲ್ಟನ್ನು ಪಡ್ಕೊಂಡ ಈ ಶಾಲೆ ದೇಶವನ್ನೇ ಗಮನ ಸೆಳೆದಿದೆ. ಯಾಕೆಂದರೆ ಖಾಲಿ ಕರ್ನಾಟಕ ಮಾತ್ರ ಅಲ್ಲ, ಭಾರತ ದೇಶದ ವಿವಿಧ ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಅಲ್ಲಿಗೆ ಇಂಟರ್ವ್ಯೂ ಆಗಮಿಸ್ತಾ ಇದ್ದಾರೆ. ಆದರೆ ಸೀಟ್ ಸಿಗೋಕ್ಕೆ ಬಹಳ ಕಷ್ಟ ಇದೆ ಅಲ್ಲಿ. ಅಂದರೆ ಇಂಟರ್ವ್ಯೂಯಲ್ಲಿ ಪಾಸ್ ಆದರೆ ಮಾತ್ರ ಅಲ್ಲಿ ರಿಟರ್ನ್ ಟೆಸ್ಟ್ ಇಂಟರ್ವ್ಯೂ 2 ಸಹ ಅತಿ ಅಗತ್ಯವಿದೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಪ್ರವೀಣ್ ಉಡುಪ, ಯುವ ಜನರಿಗೆ ಇವರೊಂದು ಸ್ಫೂರ್ತಿ. ಅತ್ಯಂತ ಸಣ್ಣ ಪ್ರಾಯದಲ್ಲಿ ಈ ಲಕ್ಷಗಟ್ಟಲೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸಂಬಳ ಸಿಕ್ಕುವ ಉದ್ಯೋಗವನ್ನೆಲ್ಲ ಬಿಟ್ಟು ಧೈರ್ಯದಿಂದ ಮಂಗಳೂರಿನಂತಹ ಒಂದು ಪ್ರದೇಶದಲ್ಲಿ ಒಂದು A1 ಲಾಜಿಕ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಇಂದು 65ಕ್ಕೂ ಮಿಕ್ಕಿ ಉದ್ಯೋಗಿಗಳನ್ನು ಹೊಂದಿರುವ ಈ ಸಂಸ್ಥೆ ಇಂದು ತುಂಬ ಬೆಳವಣಿಗೆ ಹಾದಿಯಲ್ಲಿದೆ. ಈಗ ಮಂಗಳೂರಿನ ಹೃದಯ ಪ್ರದೇಶದಲ್ಲಿ ಒಂದು ಸ್ವಂತ ಕಟ್ಟಡದಲ್ಲಿ ಕೂಡ ಇದು ಕಾರ್ಯಾಚರಿಸುತ್ತಿದೆ. ಶ್ರೀ ಪ್ರವೀಣ್ ಉಡುಪ ಅವರನ್ನು ನಮ್ಮ ಸಂಸ್ಥೆ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ.
ಶ್ರೀ ಗಣೇಶ್ ಭಟ್ ವಾರಣಾಸಿ. ಇವರ ಹೆಸರು ಬಹುಶಃ ಪತ್ರಿಕೋದ್ಯಮದಲ್ಲಿ ಚಿರಪರಿಚಿತರು. ಇವರು ಮಂಗಳೂರಿನ ವಾಮಂಜೂರಿನ SDM ವಿಶೇಷ ಚೇತನ ಸ್ಕೂಲಲ್ಲಿ ಪ್ರಿನ್ಸಿಪಲ್ CEO ಆಗಿ ಮೊದಲು ದುಡಿದವರು. ಈಗ ವಿಕಾಸಂ ಸೇವಾ ಸಂಸ್ಥೆ ಎಂಬ ವಿಶೇಷ ಕಾಳಜಿ ಮತ್ತು ಸಾಂತ್ವನ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ವಿಶೇಷ ಮಕ್ಕಳನ್ನು ಮತ್ತು ಅವರ ಪೇರೆಂಟ್ಸನ್ನು, ತಂದೆ ತಾಯಿಯರನ್ನು ಕೌನ್ಸಿಲಿಂಗ್ ಮೂಲಕ ಅವರನ್ನು ಸಂತಸಪಡಿಸುವುದು ಅಥವಾ ಅವರನ್ನು ಮನಸ್ಸಿಗೆ ಇವರು ವಿಶೇಷ ಮಕ್ಕಳು ಅಂತ ಏನು ನೀವು ಬೇಸರಪಡಿಸಬೇಡಿ ಅಂತ ಹೇಳಿ ಅವರನ್ನು ಸಾಂತ್ವನಗೊಳಿಸುವುದು ಈ ಸಂಸ್ಥೆಯ ಮೇನ್ ಉದ್ದೇಶ. ಅತ್ಯಂತ ಬಡವರನ್ನು ಮಾತ್ರ ಇವರು ಹೆಚ್ಚು ನೋಡಿಕೊಳ್ಳೋದು. ಇವರು ಅವರ ಮನೆಗೆ ಹೋಗಿ ಅವರನ್ನು ಕೌನ್ಸಿಲಿಂಗ್ ಬರ್ತಾ ಇರ್ತಾರೆ ಉಚಿತವಾಗಿ. ಅವರನ್ನು ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಗೀತಾ ಸಾಮಾನ್ಯ ಬರಲಿಲ್ಲ, ಉಮರ್ ಬೋರ್ಕಳ. ಇನ್ನೊಬ್ಬರು ನಮ್ಮ ಈ ವಾರ್ಡಿನ ಪಂಚಾಯತ್ ಮೆಂಬರ್ ಶ್ರೀಮತಿ ಆಶಾ. ನಮ್ಮ ಸಂಸ್ಥೆಯೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿ ಇರುವ ಶ್ರೀಮತಿ ಆಶಾ ಅವರನ್ನು ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇಂದು ಇಲ್ಲಿಗೆ ಆಗಮಿಸಿದ ಧ್ವನಿಬಿಡಿಯ ಮಂಜೇಶ್ವರ ಮತ್ತು ಪತ್ರಿಕೋದ್ಯಮಿಗಳು ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದು ಬಹಳ ಕಾರ್ಯಕ್ರಮವಿದೆ. ಮದುವೆ, ಉಪನಯನ, ಮನೆ ಹೊಕ್ಕುವಂಥ ಹಲವು ಕಾರ್ಯಕ್ರಮ ಇದೆ. ಬಹಳ ಒಳ್ಳೆಯ ಮುಹೂರ್ತ. ಆ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಇಂದು ಆಗಮಿಸಿದ ಎಲ್ಲ ನಮ್ಮ ಹಿತೈಷಿಗಳಿಗೆ, ಬಂಧುಗಳಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ನಾನು ತುಂಬ ಹೃದಯದಿಂದ ಅವರನ್ನು ಸ್ವಾಗತಿಸಿ ನಾನು ಈ ಕಾರ್ಯಕ್ರಮವನ್ನು ನಿಲ್ಲಿಸ್ತೇನೆ. ಜೈ ಸಾಯಿರಾಮ್. ಧನ್ಯವಾದಗಳು. ಉರಿ ಬಿಸಿಲಿನ ಬಿಗುವಾದ ತಾಪದ ಮಧ್ಯೆ ನಡೆಸುವಂಥ ಈ ಸಭಾ ಕಾರ್ಯಕ್ರಮವನ್ನು ಸೀಮಿತ ಕಾಲಾವಧಿಯಲ್ಲಿ ಮುಗಿಸಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಶಯ. ಸಾಯಿನಿಕೇತನ ಸೇವಾಶ್ರಮದ ನಿಕಟ ಸಂಪರ್ಕವನ್ನು ಹೊಂದಿರುವಂಥ ಆಶ್ರಮದ ಓರ್ವ ಹಿತೈಷಿಗಳಾದಂಥ ಡಾಕ್ಟರ್ ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟೆತ್ತೋಡಿ, ನಿರ್ದೇಶಕರು, ಕ್ಯಾಮ್ಕೋ ಲಿಮಿಟೆಡ್ ಮಂಗಳೂರು. ಇವರು ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನದ ಚಟುವಟಿಕೆಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನೀಡುವಂಥ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇನೆ. ಅಂತಹ ಒಂದು ವಿಷಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಇವತ್ತು ಎಲ್ಲ ತರಾತುರಿಗಳ ಮಧ್ಯೆ, ನಮ್ಮೆಲ್ಲ ಗಡಿಬಿಡಿಯ ವಾತಾವರಣದ ಮಧ್ಯೆ ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳಿಗೂ ನಮನವನ್ನು ಸಲ್ಲಿಸ್ತಾ, ಈ ಒಂದು ಉನ್ನತ ಧ್ಯೇಯದೊಂದಿಗೆ ಪ್ರಾರಂಭವಾದಂತಹ ಒಂದು ಈ ಕಟ್ಟಡದ 2 ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ಇನ್ನು ಮುಂದಕ್ಕೆ ಈ ಕಟ್ಟಡ ಹೇಗೆ ಮೇಲೆ ಹೋಗ್ತದೆ ಹಾಗೆ ಎಲ್ಲ ರೀತಿಯಲ್ಲೂ ಈ ಸಾಯಿ ಸೇವಾಶ್ರಮದ ಹೆಸರು ಹಾಗೆ ಇಲ್ಲಿರುವಂಥ ಎಲ್ಲರಿಗೂ ಒಂದು ಔನ್ನತ್ಯವನ್ನು ಕೊಡಲಿಕ್ಕಾಗಿ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು, ಶ್ರೀ ಒಡಿಯೂರು ಸಂಸ್ಥಾನಂ ನಮಗೆಲ್ಲ ಪ್ರೇರೇಪಣಾ ಶಕ್ತಿ ಮತ್ತು ಅವರೊಮ್ಮೆ ಪಾದಸ್ಪರ್ಶ ಮಾಡಿದರೆ ಮತ್ತು ಅವರ ಪ್ರೇರೇಪಣೆಯಿಂದ ಇಂದರೆ ಇರುವಂತಹ ಎಲ್ಲ ಆತ್ಮೀಯರನ್ನು, ಮುಖ್ಯವಾಗಿ ನೀವು ಈಗಾಗಲೇ ನೋಡಿರ್ಬೋದು, ಅಲ್ಲಿ ಛಾಯಾ ಫಲಕದ ಅನಾವರಣ ಆಗಿದೆ, 2 ಕೊಠಡಿಗಳ ಉದ್ಘಾಟನೆ ಆಗಿದೆ, ದೀಪ ಪ್ರಜ್ವಲನ ಆಗಿದೆ. ಆ 2 ಕೊಠಡಿಗಳ ಪೂರ್ತಿ ಖರ್ಚು ವೆಚ್ಚವನ್ನು ವಹಿಸಿಕೊಂಡವರು ಸುಮಾರು 28 ಲಕ್ಷಕ್ಕೂ ಮೇಲ್ಪಟ್ಟು ಖರ್ಚು ವೆಚ್ಚವನ್ನು CSR ಫಂಡ್ ಅಂತ ಹೇಳ್ತೇವೆ ನಾವು ಅದನ್ನು. MRPL ಸಂಸ್ಥೆ, ಮಂಗಳೂರು ಪೆಟ್ರೋ ಕೆಮಿಕಲ್ಸ್ ಆ್ಯಂಡ್ ರಿಫೈನರಿ ಲಿಮಿಟೆಡ್ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಮಂಗಳೂರಿನಲ್ಲಿ ನೋಡಿದರೆ ಆ ಗುಡ್ಡದ ಬದಿಯಲ್ಲಿ ನಮಗೆಲ್ಲರಿಗೂ ಸುಂದರವಾಗಿ ಕಾಣುವಂತಹದ್ದು ಆ ಒಂದು ಸಂಸ್ಥೆಯಿಂದ, ಅದರ CSR ಫಂಡಿಂದ ಕೊಟ್ಟಂತಹ ಎಲ್ಲ ಇಂತಹ ಸಮಾಜಮುಖಿ ಕಾರ್ಯಗಳಿಗೆ ತೆರೆದಿಡಲ್ಪಟ್ಟಂತಹ ಅಥವಾ ಮನಸ್ಸನ್ನು ತೆರೆದಿಟ್ಟು
ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳು ವೇದಿಕೆಯಲ್ಲಿದ್ದಾರೆ. ಹಾಗೆ ಇನ್ನಿತರ ಎಲ್ಲ ಸಮಾಜಮುಖಿ ಚಿಂತನೆಗಳ ಸಂಸ್ಥೆಗಳಲ್ಲಿ ಕಾರ್ಯಾಚರಿಸುವಂಥ ವ್ಯಕ್ತಿಗಳಿರುವಂತಹ ಒಂದು ವೇದಿಕೆ, ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ ಈ ಒಂದು ಆಶ್ರಮದಲ್ಲಿರುವಂಥ ಎಲ್ಲ ಆಶ್ರಮ ನಿವಾಸಿಗಳು ನೀವೆಲ್ಲ ನೋಡಿರ್ಬೋದು, ಇಲ್ಲಿ ಬಂದಂಥ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವಲ್ಲಿ ಆ ಕಾರ್ಯವನ್ನು ನೆರವೇರಿಸಿದಂಥವರು ಇದೇ ಆಶ್ರಮ ನಿವಾಸಿಗಳು ಅಂತ ಹೇಳ್ಬೋದು. ಅವರಲ್ಲಿ ಹೆಚ್ಚಿನವರು ವೇದಿಕೆ ಬಂದಿದ್ದಾರೆ ಅಂತ ಆಶ್ರಮ ನಿವಾಸಿಗಳು. ಮತ್ತು ಈ ಒಂದು ಕಾರ್ಯದಲ್ಲಿ ಬಹಳ ಸಂತೋಷದಿಂದ ತಮ್ಮ ಕೆಲಸಗಳ ಒತ್ತಡಗಳನ್ನು ಬದಿಗಿಟ್ಟು ಇಲ್ಲಿಗೆ ಬಂದಂತಹ ಮತ್ತು ಈ ಒಂದು ಆಶ್ರಮದ ಸದಾ ಹಿತೈಷಿಗಳಾಗಿರುವಂತಹ ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನ 2007ರಲ್ಲಿ ಪ್ರಾರಂಭ ಆದಂಥದ್ದು. ಸತ್ಯಸಾಯಿ ಬಾಬಾರವರ ಅನುಯಾಯಿಯಾಗಿ ಭಕ್ತರಾಗಿ ಡಾಕ್ಟರ್ ಉದಯಕುಮಾರ್ ದಂಪತಿಗಳು ಡಾಕ್ಟರ್ ಶಾರದಾ ಅವರು ಪ್ರಾರಂಭ ಮಾಡಿದಂತಹ ಒಂದು ಚಿಂತನೆ ಅದು. ಪ್ರಾರಂಭದಲ್ಲಿದ್ದಂಥ ಕಲ್ಪನೆಗಳಲ್ಲಿ ಅವರು ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿದ್ದರು, ಇಲ್ಲಿ ಆ ರೀತಿಯಲ್ಲಿ ಹೋಗ್ತಾ ಇತ್ತು. 2016ರಲ್ಲಿ ಒಂದು ವಿಶಾಲ ಮನೋಭಾವದಿಂದ ಇದನ್ನು ಅವರು ನಿರಾಶ್ರಿತರಿಗೆ ಅಥವಾ ಯಾರಿಗೆ ಆಶ್ರಯ ಬೇಕಿದೆಯೋ ಮತ್ತು ಮಾನಸಿಕವಾಗಿ ಏನು ತೊಂದರೆಗಳಿವೆಯೋ ಅಂತಹ ವ್ಯಕ್ತಿಗಳಿಗಾಗಿ ತೆರೆದಿಟ್ಟರು. 2016ರಿಂದ ಇಲ್ಲಿಯವರೆಗೆ ಸುಮಾರು 476 ಜನರು ಈ ಒಂದು ಆಶ್ರಮದಲ್ಲಿ ಅಡ್ಮಿಷನ್ ಆಗಿದೆ. ನೀವು ಯೋಚಿಸಿ ಬಂಧುಗಳೇ, ಕಳೆದ 4-8 ವರ್ಷಗಳಲ್ಲಿ 476 ಮಂದಿಗಳನ್ನು ಈ ಆಶ್ರಮದಲ್ಲಿ ಅವರು ಸೇರ್ಪಡೆಗೊಳಿಸಿದ್ದಾರೆ. ಅವರಲ್ಲಿ ನಮ್ಮ ಭಾಷೆಯಲ್ಲಿ ಹೇಳಿದರೆ ಘರ್ ವಾಪಸಿ ಅಂತ ನಾವೀಗ ಹೆಚ್ಚಾಗಿ ಹೇಳ್ತೇವೆ, ಹಾಗೆ ರೀಯುನೈಟೆಡ್ ಅವರವರ ಕುಟುಂಬಗಳೊಂದಿಗೆ 171 ಮಂದಿ ಮತ್ತೆ ಸೇರಿದ್ದಾರೆ. ಇಲ್ಲಿ ಬಂದಂತಹ ಮಾನಸಿಕ ಅಸಂತುಲಿತ ವ್ಯಕ್ತಿಗಳು ಎಲ್ಲಿಯೋ ರೈಲಲ್ಲಿ ಹತ್ತಿ ಬಂದಂತಹವರು ಅಥವಾ ಮಾನಸಿಕವಾಗಿ ಸೀಮಿತ ಕಳೆದುಕೊಂಡು ರಸ್ತೆ ಬದಿಯಲ್ಲಿ ಓಡಾಡ್ತಾ ಇದ್ದವರು, ನೋಡಿದರೆ ಗುರುತು ಸಿಗದಂತಹವರು, ಮತ್ತು ಅಲ್ಲೆಲ್ಲೋ ಸಮುದ್ರ ಬದಿಯೋ ಇನ್ನೊಂದು ಬದಿಯೋ, ಕಾಸರಗೋಡು ಅಂತಲ್ಲ, ಉಡುಪಿ ನೀವು ಪತ್ರಿಕೆಯಲ್ಲಿ ನೋಡಿರ್ಬೋದು, ಉಡುಪಿ ಮತ್ತು ಪುತ್ತೂರು ಭಾಗ ಇರ್ಬೋದು ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಇರ್ಬೋದು, ಅಲ್ಲಿಂದ ಅಂತಹ ಮಾನಸಿಕ ಸಂತುಲನೆಯನ್ನು ಕಳೆದುಕೊಂಡಂಥ ವ್ಯಕ್ತಿಗಳನ್ನು ಮೊದಲಾಗಿ ಎಲ್ಲರೂ ಯೋಚಿಸಿ ಕರೆತರುವಂಥದ್ದು ದೈಗೋಳಿಯ ಈ ಸತ್ಯಸಾಯಿ ಸೇವಾಶ್ರಮಕ್ಕೆ. ಆ ಸೇವಾಶ್ರಮಕ್ಕೆ ಕರ್ಕೊಂಡು ಬಂದಂಥ ವ್ಯಕ್ತಿಗಳಲ್ಲಿ 476 ಮಂದಿಯಲ್ಲಿ 171 ಮಂದಿ ಇವತ್ತು ಅವರ ಕುಟುಂಬದೊಂದಿಗೆ ಸಂತೋಷದಿಂದ ಹೋಗಿದ್ದಾರೆ ಅಥವಾ ಆ ಕುಟುಂಬದವರು ಅವರನ್ನು ವಾಪಸ್ ಬರಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ ಅದರಿಂದ ದೊಡ್ಡ ಸಂತಸ ನಮಗೆ ಇನ್ನೊಂದಿಲ್ಲ. ಅಂತಹ ಒಂದು ಕಾರ್ಯವನ್ನು ನಮ್ಮೂರಿನ ದೈಗೋಳಿಯ ಈ ಒಂದು ಕ್ಷೇತ್ರ, ಈ ಒಂದು ಸಾಯಿ ನಿಕೇತನ ಸೇವಾಶ್ರಮ ಮಾಡ್ತಾ ಇದೆ. ಅದು ನಮಗೆಲ್ಲ ಹೆಮ್ಮೆ ಆಗಬೇಕಾದಂಥದ್ದು ಮತ್ತು ನಾವು ಹೆಮ್ಮೆ ಪಡಬೇಕಾದಂಥದ್ದು. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಸೇವಾ ಹಿ ಪರಮೋ ಧರ್ಮ ಅಂತ ಅವರು ಹೇಗೆ ಕೈ ಜೋಡಿಸಿದಾರೋ ಹಾಗೆ ನಮ್ಮದಾದಂತಹ ಅಳಿಲು ಸೇವೆಯೊಂದಿಗೆ ನಾವೆಲ್ಲರೂ ಕೈ ಜೋಡಿಸಬೇಕಾದಂಥದ್ದು. ಅವರವರದೇ ಆದಂತಹ ಕರ್ತವ್ಯಗಳಲ್ಲಿ ಅದು ಹಣ್ಣದಲ್ಲೇ ಆಗಬೇಕಾಗಿಲ್ಲ, ಎಲ್ಲ ರೀತಿಯಲ್ಲೂ ಹನಿ ಕೂಡಿ ಹಳ್ಳ ಅಂತ ಹೇಳ್ತೇವೆ, ಹಾಗೆ ಕೈ ಜೋಡಿಸಬೇಕಂತ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಅಂತಹ ಒಂದು ಸುಸಂದರ್ಭದಲ್ಲಿ ನಾವಿದ್ದೇವೆ. ಇದರ ಹಿತೈಷಿಯಾಗಿ ಇದು ಪ್ರಾರಂಭದಿಂದಲೇ ಇದನ್ನು ಈ ಒಂದು ಕೆಲಸವನ್ನು ನೋಡ್ತಾ ಬಂದದ್ರಿಂದ ಡಾಕ್ಟರ್ ಉದಯಕುಮಾರರಲ್ಲಿ ಹೇಳಿದೆ, ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಅವಶ್ಯಕತೆ ಇದೆ ನಿಮಗೆ. ಇದು ಮುಂದಕ್ಕೆ ಮಾಧ್ಯಮಗಳಲ್ಲೂ ತಾವಷ್ಟು ಗುರುತಿಸಿಕೊಂಡಿಲ್ಲ. ಇವತ್ತಿನ ದಿನಗಳಲ್ಲಿ ನಾವು ನಮಗೆ ಬೇಡ ಅಂತ ಇದ್ದರೂ ಒಂದು ಕ್ಷೇತ್ರದ ಅಥವಾ ಆಶ್ರಮದ ಅಥವಾ ಏನು ನಾವು ಕೆಲಸ ಮಾಡ್ತೇವೋ ಆ ಒಂದು ಸಂಸ್ಥೆಯ ಹಿತದೃಷ್ಟಿಯಿಂದ ಇದೆಲ್ಲವೂ ಹೊರಗಡೆ ಪ್ರಚಾರಕ್ಕೊಳಪಡಬೇಕಾಗ್ತದೆ ಅಂತ. ಅಂತಹ ಪಡಬೇಕಂತ ಅವಶ್ಯಕತೆಯೊಂದಿಗೆ ಇಂತಹ ಎಲ್ಲ ಕಾರ್ಯಕ್ರಮಗಳನ್ನು ಸಂಘಟಿಸಬೇಕಾದಂಥ ಅನಿವಾರ್ಯತೆ ಇದೆ. ಹೀಗೆ ಈ ಉಚಿತ ಏನು ಈ ಆಶ್ರಮ ಇದೆ ಅದು 2016ರಲ್ಲಿ ಪ್ರಾರಂಭಗೊಂಡಂತಹದ್ದು. ವಿಶೇಷ ಏನು ಅಂತ ಹೇಳಿದರೆ ಇಲ್ಲಿ ವೈದ್ಯಕೀಯ ಪದ್ಧತಿಗಳಲ್ಲಿ ಯಾವುದೆಲ್ಲ ಪದ್ಧತಿಗಳಿವೆ ಎಲ್ಲ ಪದ್ಧತಿಗಳಲ್ಲೂ ಉಚಿತ ವೈದ್ಯಕೀಯ ಶಿಬಿರಗಳು ನಿರಂತರವಾಗಿ ನಡೀತಾ ಇವೆ. ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಮಾಡರ್ನ್ ಮೆಡಿಸಿನ್ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಪದ್ಧತಿಗಳು, ಡೆಂಟಲ್ ಕ್ಯಾಂಪ್ ಇರ್ಬೋದು ಅಥವಾ ರಕ್ತದಾನ ಶಿಬಿರ ಇರ್ಬೋದು, ಇದೆಲ್ಲವೂ ಇಲ್ಲಿ ನಡೀತಾ ಇದೆ ನಿರಂತರವಾಗಿ. ನಾವೆಲ್ಲರೂ ಅದನ್ನು ನೋಡಿರ್ಬೋದು, ಕೇಳಿರ್ಬೋದು. ಹಾಗೆ ಇನ್ನೊಂದು ವಿಶೇಷ ಅಂದರೆ ಯಾವತ್ತು ಒಂದು ಕಾರ್ಯ ಮಾಡುವೋ ಅವನ ಕಾರ್ಯದಲ್ಲಿ ಮಾತ್ರ ಸೀಮಿತಗೊಳಿಸಲ್ಪಟ್ಟಿರ್ತಾನೆ. ಆದರೆ ಈ ದೈಗೋಳಿಯ ಸೇವಾಶ್ರಮ ಹಾಗಲ್ಲ. ಹೊರಗಿನವರಿಗೆ ಕೂಡ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದೆ. ಅವಶ್ಯಕತೆ ಇದ್ದವರಿಗೆ ಮನೆ ದುರಸ್ತಿ ಕಾರ್ಯದಲ್ಲೂ ಸಹಾಯ ಮಾಡಿದೆ. ವಿವಾಹಕ್ಕೂ ಸಹಾಯಹಸ್ತ ಚಾಚಿದೆ. ಹಾಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಅಶಕ್ತರಾಗಿದ್ದಾರೋ ಅಂಥವರಿಗೆ ಶೌಚಾಲಯ ನಿರ್ಮಾಣ ಇರ್ಬೋದು ಅಥವಾ ಅಂತಹ ಒಂದು ಕಾಲೋನಿಗಳಿದ್ದರೆ ಅವರಿಗೆ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಅನೇಕ ರಕ್ತದಾನ ಶಿಬಿರಗಳನ್ನು ಕೂಡ ಈ ಒಂದು ಸಂಸ್ಥೆ ಆಯೋಜಿಸಿದೆ. ಚಿಕ್ಕದಾಗಿ ಇಂತಹ ಕಾರ್ಯಗಳನ್ನು ಮಾಡ್ತಾ ಮುಂದಕ್ಕೆ ಇದೊಂದು ಸುಸಜ್ಜಿತವಾದ ಒಂದು ಏನು ಆಸ್ಪತ್ರೆ ಅಂತ ನಾವು ಹೇಳೋದಿಲ್ಲ, ಇದೊಂದು ಆಶ್ರಮ ಅಂತಲೇ ಅನ್ವಯಿಸ್ಕೊಳ್ಬೋದು ಮುಂದಕ್ಕೆ. ಅಂತಹ ಒಂದು ಇದರ ಮೂಲಕ ಇನ್ನಷ್ಟು ಇಂತಹ ಸಮಾಜಮುಖಿ ಚಿಂತನೆಗಳು ಯಾರಿಗೆ ಯಾವುದೆಲ್ಲ ಅವಶ್ಯಕತೆಗಳಿವೆಯೋ ಅದೆಲ್ಲವನ್ನು ಪೂರೈಸುವಂತಹ ಒಂದು ಕಾರ್ಯ ಈ ಒಂದು ಆಶ್ರಮದಿಂದ ಆಗಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾದಂತಹ ಒಂದು ಆತ್ಮೀಯವಾದಂಥ ಸದ್ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ.
ಪ್ರಸ್ತುತ ವಾರ ವಾರ ಉಚಿತ ಹೋಮಿಯೋಪತಿ ಶಿಬಿರ ಆಗ್ತಾ ಇದೆ ಇಲ್ಲಿ. ಆಶ್ರಮವಾಸಿಗಳು ಸೇರಿಕೊಂಡು ಸುಮಾರು 100ರಷ್ಟು ಮಂದಿಗೆ ಈ ಒಂದು ಆಶ್ರಮದಿಂದ ಆ ಸಂದರ್ಭದಲ್ಲಿ ಸೌಲಭ್ಯಗಳು ಕೊಡಲ್ಪಡುತ್ತವೆ. ವಿಶೇಷತೆ ಏನಂದರೆ ಇಂಥ ಕಟ್ಟಡಗಳನ್ನು ಕಟ್ಟಿದಾಗ ನಾವು ಕಟ್ತೇವೆ, ಅದರಲ್ಲಿ ಎಲ್ಲ ವಿಚಾರಗಳನ್ನು ಉಳಿದದ್ದನ್ನು ಬದಿಗೊತ್ತಿ ನಮ್ಮ ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೆ. ಆದರೆ ಇಲ್ಲಿ ಹಾಗಲ್ಲ ಬಂಧುಗಳೇ. ಇವರು ನೀರಿಗೆ ನಮಗೆ ಯಾವಾಗಲೂ ಆಶ್ರಯ ಏನಾದರೂ ಬಾವಿ ಕೊಳಗಳು, ಇವತ್ತಿನ ಕಾಲದಲ್ಲಿ ಅದು ಬೋರ್ವೆಲ್ ಆಗಬೇಕಾಗಿದೆ. ಮತ್ತು ಈ ಸುಡಿ ಬಿಸಿಲಲ್ಲಿ ನಾವು ಕೂತಿದ್ದೇವೆ. ಇವತ್ತಿನ ತಾಪಮಾನ ಎಷ್ಟಿದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಅಂತಹ ಒಂದು ಸಂದರ್ಭದಲ್ಲಿ ಇವರು ಇಲ್ಲಿರುವಂತಹ ಎಲ್ಲ ನೀರಿನ ವ್ಯವಸ್ಥೆಗಳನ್ನು ಸೇರಿಸಿಕೊಂಡು ಒಂದು ನೀರಿಂಗಿಸುವ ವ್ಯವಸ್ಥೆಯನ್ನು ಕೂಡ ಉತ್ತಮವಾಗಿ ಮಾಡಿದ್ದಾರೆ. ಮುಂದಕ್ಕೆ ಮಾಡುವಂಥ ಯೋಜನೆಗಳು ಇದೆ ಇನ್ನೂ ಹೆಚ್ಚಿನದಾದಂಥದ್ದು. ಸೌರ ವಿದ್ಯುತ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಾರೆ ಮತ್ತು ಅದನ್ನು ಕೂಡ ಇದಕ್ಕೆ ಸುಸಜ್ಜಿತವಾಗಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಯೋಚನೆ ಚಿಂತನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮಳೆ ನೀರ ಕೊಯ್ಲಿನ ವ್ಯವಸ್ಥೆಗೆ ಕೂಡ ಪ್ರಯತ್ನಗಳಾಗ್ತಾ ಇವೆ. ನೀರನ್ನು ಮತ್ತು ವಿದ್ಯುತ್ತನ್ನು ಮಿತ ಬಳಕೆಯಾಗಿ ಮಾಡುವಂಥದ್ದರ ಬಗ್ಗೆ ಕೂಡ ಅವರು ಯೋಚಿಸ್ತಾ ಇದ್ದಾರೆ, ಈಗಾಗಲೇ ಮಾಡಿದ್ದಾರೆ. ಮೊನ್ನೆ ತಾನೇ ನಾನು ಬಂದಾಗ ಹೇಳಿದಂಥ ವಿಚಾರ ಅವರು ಇವತ್ತು ಇರುವಂಥದ್ದು STP ಅಂತ. ನೀವು ಅನೇಕ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ನೋಡಿದಾಗ ಗೊತ್ತಿರ್ಬೋದು ನಿಮಗೆ, ದೊಡ್ಡ ಕಾಲೇಜುಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಅಥವಾ MRPLನಂಥ ಅಥವಾ ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು. ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ. ನೀರಿನ ಮರುಬಳಕೆ, ನೀರನ್ನು ನಾವು ಯಾವುದಕ್ಕೆ ಉಪಯೋಗಿಸಿರ್ತೇವೆ ಅದು ಅಲ್ಲಿಗೆ ವೇಸ್ಟಾಗಿ ಹೋಗದಂತೆ ಅದನ್ನು ಮರುಬಳಕೆ ಮಾಡುವಂತಹ ಪದ್ಧತಿ. ಅದು ನಮ್ಮ ಗಾರ್ಡನ್ಗಳಿಗಿರ್ಬೋದು, ಪುನಃ ಬೇಕಾದ ಯಾವುದು ಸೇವಿಸಲಿಕ್ಕೆ ಅಲ್ಲದ ಉಳಿದ ಇನ್ನಿತರ ವಿಚಾರಗಳಿಗೆ ಅದನ್ನು ಮರುಬಳಕೆ ಮಾಡುವಂಥ ಒಂದು ದೊಡ್ಡದಾದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೂ ಬರಬೇಕಾದಂಥ ವ್ಯವಸ್ಥೆ ಇದಾಗಿರ್ಬೋದು ಅಂತ ಹೇಳುವಂಥ ಎಚ್ಚರಿಕೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ವ್ಯವಸ್ಥೆಯನ್ನು ಕೂಡ ಇವರು ಮುಂದಿನ ಹಂತದಲ್ಲಿ ಮಾಡಬೇಕು ಅಂತ ಹೇಳಿ ಸುಮಾರು ದೊಡ್ಡದಾದ ಒಂದು ಪ್ರಾಜೆಕ್ಟನ್ನು ಇಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ನಾನು ಕೇಳಿದೆ ಅವ್ರ ಹತ್ರ ಸ್ಫೂರ್ತಿ ಏನು ಅಂತೇಳಿ. ಸತ್ಯಸಾಯಿ ಬಾಬಾನೇ ಸ್ಫೂರ್ತಿ ಅಂತ ಅವರು ನನ್ನ ಹತ್ರ ಹೇಳಿದರು. ಸಾಯಿಬಾಬರ ಸ್ಮರಣೆಯೊಂದಿಗೆ ಸ್ಫೂರ್ತಿಯೊಂದಿಗೆ ಯೋಚಿಸಿದಂಥ ಸ್ವಂತವಾಗಿ ಎಲ್ಲವನ್ನು ಬದಿಗೊತ್ತಿ ತನ್ನ ಕುಟುಂಬ ತನ್ನ ಕೆಲಸವನ್ನು ಬದಿಗೊತ್ತಿ ಅವರು ಹಮ್ಮಿಕೊಂಡಂಥ ಕೆಲಸ, ಅದರೊಂದಿಗೆ ಈ ಭಾಗದ ಅನೇಕ ಮಂದಿ ಕೈ ಜೋಡಿಸಿದಂತಹ ಒಂದು ಕೆಲಸ, ಮತ್ತು ಇನ್ನಷ್ಟು ಮಂದಿ ಹೊರಗಿನಿಂದ ಕೇಳಿ ನೋಡಿ ಅಥವಾ ಮಾಧ್ಯಮಗಳ ಮೂಲಕ ತಿಳಿದು ಬಂದು ಅವರು ಕೂಡ ಅದಕ್ಕೆ ಸೇರಿಕೊಂಡಂಥದ್ದು. ಹಾಗೆ ಮುಂದಿನ ಕನಸು ದೊಡ್ಡದಾಗಿ ಒಂದು ಏನು ನಾವು ಹೇಳ್ತೇವೆ, ಬಹುಶಃ ಬದುಕು ಕೊನೆಗೊಂಡಿರ್ತದೆ, ಮುಂದಕ್ಕೆ ಜೀವಿಸುವುದು ಕಷ್ಟ, ಆದರೆ ಜೀವನ ಅನಿವಾರ್ಯ. ಎಲ್ಲಿವರೆಗೆ ಅಂದರೆ ಕೊನೆ ಮುಟ್ಟುವಲ್ಲಿವರೆಗೆ. ಅಂತಹ ರೋಗಿಗಳಿಗೆ ಸಹಾಯಸ್ತ ಚಾಚುವಂಥದ್ದು. ಕ್ಯಾನ್ಸರ್ ಅಥವಾ ಇನ್ನಿತರ ಯಾವುದೇ ರೋಗಗಳಿರ್ಬೋದು, ಅಂತಹ ಸಂದರ್ಭದಲ್ಲಿ ಅವರ ಕೊನೆ ಅಂತ್ಯಕಾಲ ಸಮೀಪಿಸಿರ್ತದೆ, ನೋಡಿಕೊಳ್ಳಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅವರ ಕೊನೆ ಬರುವ ತನಕ ಅವರು ಯಾವಾಗ ಶ್ರೀಹರಿ ಪಾದವನ್ನು ಸೇರ್ತಾರೆ ಅಲ್ಲಿವರೆಗೆ ಅವರನ್ನು ಚಂದವಾಗಿ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವ ಒಂದು ಹೃದಯ ಮುಟ್ಟುವಂಥ ಕನಸನ್ನು ಅವರು ಬಿಚ್ಚಿಟ್ರು. ಹಾಗೆ ವ್ಯವಸ್ಥಿತವಾದ ಗೋಶಾಲೆ, ನೀವು ಈಗಾಗಲೇ ಇರುವಂಥ ಆಶ್ರಮದಲ್ಲಿ ನೋಡಿರ್ಬೋದು, ಅಲ್ಲೊಂದು ಗೋಶಾಲೆ ಇದೆ. ಅದು ಸುಸಜ್ಜಿತವಾಗಿ ಸಮರ್ಪಕವಾಗಿ ವ್ಯವಸ್ಥಿತವಾಗಿಲ್ಲ. ಅದನ್ನು ಇಲ್ಲೊಂದು ವ್ಯವಸ್ಥಿತವಾದಂಥ ಗೋಶಾಲೆ ಅದು ಅದರಲ್ಲೂ ದೇಸಿ ಗೋವುಗಳ ಒಂದು ಇದು ಹಟ್ಟಿ ಇದ್ದರೆ ಅಲ್ಲಿ ಅಂತಹ ದೇಸಿ ಗೋವುಗಳಿಂದ ಸಿಗುವಂಥ ಎಲ್ಲ ಆ ಗೋಜನ್ಯ ವಸ್ತುಗಳಿಂದ ಅನೇಕ ರೋಗಗಳನ್ನು ಗುಣಪಡಿಸ್ಬೋದು ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಾಗಿ ಈ ರೀತಿಯಾದಂಥ ಒಂದು ಯೋಚನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮತ್ತು ಈ ಒಟ್ಟು ಒಂದು ನಾವೇನೀಗ ತಳ ಅಂತಸ್ತಲ್ಲಿದ್ದೇವೆ, ಈ ಅಂತಸ್ತು ಪೂರ್ತಿ ಇದು ಉಂಟಾಗಿದ್ದಾರೆ. ಒಟ್ಟು ವೆಚ್ಚ ಸುಮಾರು 15 ಕೋಟಿ ಅಂತ ಹೇಳಿದರು. 15 ಕೋಟಿ ವೆಚ್ಚದ ಈ ಒಂದು ಪ್ರಾಜೆಕ್ಟ್ನಲ್ಲಿ ಈಗಾಗಲೇ ಸುಮಾರು 3 ಕೋಟಿಗಷ್ಟು 3.5 ಕೋಟಿಯಷ್ಟು ವೆಚ್ಚವನ್ನು ಅವರು ಮುಗಿಸಿದ್ದಾರೆ. ಮತ್ತು 3 ಮಾಳಿಗೆಗಳ ಒಂದು 62 ಸ್ಕ್ವೇರ್ ಫೀಟಿನ ಈ ಒಂದು ಕಟ್ಟಡಕ್ಕೆ ಈಗ 3.5 ಕೋಟಿಯಷ್ಟು ಖರ್ಚಾಗಿದೆ, ಈ ಸ್ಥಳ ಸಹಿತವಾಗಿ. ಮೇಲೆ ಏನಿದೆ ಅಲ್ಲಿ ಬರೀ ಪುರುಷರನ್ನು ನೋಡಿಕೊಳ್ಳುವಂಥದ್ದು, ಇಲ್ಲಿಗೆ ಸ್ತ್ರೀಯರಿಗೆ ಪ್ರತ್ಯೇಕವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತಹ ಒಂದು ಯೋಚನೆಯನ್ನು ಅವರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮತ್ತು ಮಹಿಳೆಯರಿಗಾಗಿ ಈ ಒಂದು ವಸತಿ ಇರ್ತದೆ, ಹಳೆ ವಸತಿ, ಪುರುಷರಿಗಾಗಿರ್ತದೆ, ಸುಸಜ್ಜಿತವಾದಂಥ ಭೋಜನ ಶಾಲೆ, ಅಡಿಗೆ ಶಾಲೆ, ಇನ್ನಿತರ ಎಲ್ಲ ಇದು ಏನೇನು ಬೇಕಾಗಿದೆಯೋ ಇಂದಿನ ಮಾಡರ್ನ್ ಯುಗಕ್ಕೆ ಅದೆಲ್ಲವನ್ನು ಒಳಪಡಿಸುವಂಥ ಒಂದು ಕಲ್ಪನೆಯ ಸುಂದರ ಕನಸು ಸಾಕಾರಗೊಳ್ಳಬೇಕು ಅಂತ ಹೇಳುವ ಆಸೆ ಅವರಿಗಿದೆ. ಹಾಗೆ ಮತ್ತು ಒಂದು ಹೆಜ್ಜೆ ಮುಂದೆ ಹೋದಾಗ ಅವರು ಇನ್ನೊಂದು ಚಿಂತನೆ, ವಿಶಿಷ್ಟ ಚೇತನರಿಗೆ ವಿದ್ಯಾಲಯದ ವ್ಯವಸ್ಥೆ ಆಗಬೇಕು ಅಂತೇಳಿ. ಈಗಾಗಲೇ ಇಲ್ಲಿ ಮಾತಾಡೋ ಗಣೇಶ್ ಭಟ್ರ ಬಗ್ಗೆ ಹೇಳಿದರು, ಆಟಿಸಮ್ ವಿದ್ಯಾರ್ಥಿಗಳಿಗೆ ಅಥವಾ ಇವರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಂತೇಳಿ. ಇನ್ನೊಬ್ಬರು ಸಮಾಜಮುಖಿ ಚಿಂತನೆ ವ್ಯಕ್ತಿಗಳು ಕೂಡ ವೇದಿಕೆಯಲ್ಲಿದ್ದಾರೆ. ಇಂತೆಲ್ಲವರು ಇರುವಾಗ ಖಂಡಿತ ಇದು ಸಾಧ್ಯ ಅಂತ ಹೇಳುವಂಥದ್ದನ್ನು ವ್ಯಕ್ತಪಡಿಸ್ತಾ, ಅಂತಹ ವಿದ್ಯಾರ್ಥಿಗಳಿಗೆ ಯಾವುದು ವಿಕಲಚೇತನರು ಅಂತ ಹೇಳ್ತೇವೆ ನಾವು, ಅಥವಾ ಹಾಗೆ ಹೇಳಿದರೆ ಇವತ್ತು ತಪ್ಪಾಗ್ತದೆ, ವಿಶಿಷ್ಟ ಚೇತನರು ಅಂತ ನಾವು ಅವರನ್ನು ಕರೀತೇವೆ. ವಿಶಿಷ್ಟ ಚೇತನ ವ್ಯಕ್ತಿಗಳಿಗೆ ಬೇಕಾಗಿ ಒಂದು ಶಾಲಾ ವ್ಯವಸ್ಥೆ, ಸ್ಕೂಲ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ಹೇಳುವ ಆಸೆ ಅವರಿಗಿದೆ.
ಹಾಗೆ ಆಶ್ರಿತರಿಗೆ ಬೇಕಾದಂಥ ಪೂರ್ತಿ ಸೌಲಭ್ಯಗಳು ಸೌಕರ್ಯಗಳು ಇಲ್ಲಿ ಆದಷ್ಟು ಶೀಘ್ರದಲ್ಲಿ ಆಗಿ ಇದು ಸುಸಜ್ಜಿತವಾಗಿ ಸುಂದರವಾಗಿ ನಿರ್ಮಾಣಗೊಂಡು ಮತ್ತೊಮ್ಮೆ ಬೆಳಗುವಂತಾಗಲಿ ಮತ್ತು ಅದೆಷ್ಟೋ ಮನಸ್ಸುಗಳನ್ನು ಅದೆಷ್ಟೋ ಕನಸುಗಳನ್ನು ಅದೆಷ್ಟೋ ಜನರನ್ನು ಬೆಳಗಿಸುವಂತಾಗಲಿ ಅಂತೇಳಿ ಹೇಳ್ತಾ ಇವತ್ತೊಂದು ವಿಶೇಷ ಕಾರ್ಯಕ್ರಮ MRPLನವರ 23-24ನೇ ಸಾಲಿನ ಒಂದು 2 ಕೊಠಡಿಗಳು, ನಾವು ಡಾರ್ಮೆಟ್ರಿ ಅಂತ ಹೇಳ್ತೇವೆ ಅಥವಾ ಅದನ್ನು ಅದರಲ್ಲಿ 6ರಿಂದ 8 ಮಂದಿ ವ್ಯಕ್ತಿಗಳು ಒಂದೊಂದು ಕೊಠಡಿಯಲ್ಲಿ ಉಳಕೊಂಡು ಅವರಿಗೆ ಬೇಕಾದಂಥ ಆರೈಕೆಯನ್ನು ಮಾಡಲಿಕ್ಕಿರುವಂಥ ಒಂದು ಸುಸಜ್ಜಿತವಾದ 2 ಕೊಠಡಿಗಳನ್ನು ಪೂರ್ತಿ MRPL ಸಂಸ್ಥೆ, ನಾನು ಈಗಾಗಲೇ ಹೇಳಿದಾಗೆ ಮಂಗಳೂರಿನಲ್ಲಿ ಕಾರ್ಯಾಚರಿಸ್ತವಂಥ ಸಂಸ್ಥೆ, ಅವರ CSR ಫಂಡ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಹೇಳ್ತೇವೆ ಅದನ್ನು, ಆ ಫಂಡಿನ ಮೂಲಕ 28.5 ಲಕ್ಷದ ಹತ್ತಿರದಷ್ಟು ಹಣವನ್ನು ಅವರು ಇಲ್ಲಿಗೆ ವಿನಿಯೋಗಿಸಿ ಕಳೆದ 23-24ನೇ ಸಾಲಿನಲ್ಲಿ ವಿನಿಯೋಗಿಸಿ ಆ ಒಂದು 2 ಸುಂದರ ಸುಸಜ್ಜಿತ ಕೊಠಡಿಗಳ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ ಬಂಧುಗಳೇ. ಅದಕ್ಕಾಗಿ ನಿಮ್ಮ ಚಪ್ಪಾಳೆ ಇರಲಿ ಮತ್ತು ಅಭಿನಂದನೆಗಳಿರಲಿ ಅವರಿಗೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಅವರು ಆಗಾಗ ಇಲ್ಲಿಗೆ ಹಲವು ಬಾರಿ ಭೇಟಿಯನ್ನು ಇತ್ತಿದ್ದಾರೆ. ಈ ಒಂದು ಉದ್ಘಾಟನೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ನಮಗೆ ಅಂತ ಹೇಳುವ ಅವರ ಒಂದು ಬೇಡಿಕೆ ಕೇಳಿಕೆಯ ಮೇರೆಗೆ ಡಾಕ್ಟರ್ ಉದಯ್ ಕುಮಾರ್ ದಂಪತಿಗಳು ಹಾಗೂ ಇವ್ರನ್ನವರೆಲ್ಲ ಸೇರಿ ಇವತ್ತೊಂದು ಸಣ್ಣ ಸರಳ ಸುಂದರ ಸಮಾರಂಭವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಈ ಒಂದು ಸಮಾರಂಭದ ಮೂಲಕ ಇದು ಉದ್ಘಾಟನೆಗೊಂಡಂತೆ ಮುಂದಕ್ಕೆ ಕೂಡ MRPLನವರ ಸ್ಫೂರ್ತಿ ಸಹಾಯ ಹಸ್ತ ಅವರು ಈಗಾಗಲೇ ಬಂದು ಇವರ ಕಾರ್ಯಾಚರಣೆಯನ್ನು ನೋಡಿದ್ದಾರೆ, ನಮ್ಮೊಂದಿಗೆ ಇರಲಿ. ಹಾಗೆ ನಿಮ್ಮೆಲ್ಲರ ಈ ಆಶಯಗಳು ನೀವು ಏನು ಸಮಾಜದಿಂದ ಸಿಕ್ಕುವಂತಹದನ್ನು ಸಮಾಜಕ್ಕೆ ಪುನಃ ಕೊಡುವಂತಹ ಕಾರ್ಯದಲ್ಲಿ ತಮ್ಮ ಫಂಡ್ಗಳ ಮೂಲಕ ಇನ್ನಷ್ಟು ಇಲ್ಲಿಗೆ ಸಹಾಯ ಹಸ್ತವನ್ನು ಚಾಚುತ್ತೀರಿ ಅಂತ ಹೇಳುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ನಿಮಗೆ ನಮ್ಮೆಲ್ಲರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿರಂತರವಾಗಿ ಭಜನಾ ಸತ್ಸಂಗ, ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವಂತಹ ಒಂದು ಮಂದಿರ ಇದು, ಸುಂದರವಾದದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾವತ್ತು ಭಜನಗಳು ನಡೀತಾ ಇರ್ತದೆ. ಈ ಎಲ್ಲ ಆಶ್ರಿತರಿಗಿರುವಂಥ ಭಜನಾ ಸತ್ಸಂಗಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆ ಇನ್ನಿತರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಅನೇಕ ಮಂದಿ ಪೀಠಾಧಿಪತಿಗಳು ಗುರುಗಳೆಲ್ಲ ಇಲ್ಲಿ ಬಂದು ಹೋಗಿದ್ದಾರೆ. ಹಾಗೆ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ ಆಗಮಿಸಿದ್ದಾರೆ. ಮತ್ತು ಇನ್ನೊಂದು ವಿಶೇಷವಾದಂತಹ ವಿಚಾರ ಅಂತ ಹೇಳಿದರೆ, ಹನಿಕೋಡಿ ಹಳ್ಳ ಅಂತ ಈಗಲೇ ಹೇಳಿದೆ ನಾನು. ಹಾಗೆ ಅಳಿಲ ಸೇವೆ ಅಂತ ನಾವೆಲ್ಲ ಕೇಳಿರ್ಬೋದು ರಾಮಾಯಣದಲ್ಲಿ. ಹಾಗೆ ತಮ್ಮ ಮನೆಯ ಹುಟ್ಟುಹಬ್ಬ ಇರ್ಬೋದು, ತಮ್ಮ ಹುಟ್ಟುಹಬ್ಬ ಇರ್ಬೋದು, ತಮ್ಮ ಮನೆಯ ಹುಟ್ಟುಹಬ್ಬ ಇರ್ಬೋದು, ತಮ್ಮ ವಿವಾಹದ ವಾರ್ಷಿಕೋತ್ಸವ ವ್ಯವಸ್ಥೆ ಇರ್ಬೋದು, ಅಥವಾ ತಮ್ಮ ಹಿರಿಯರು ತೀರಿ ಹೋದಂತಹ ದಿವಸದ ನೆನಪಿರ್ಬೋದು, ಹಾಗೆ ಇನ್ನಿತರ ಹಲವು ಸುಖ ದುಃಖ ಎರಡರಲ್ಲೂ ಸಮಾನವಾಗಿ ನಾವು ಸ್ವೀಕರಿಸುವಂತಹ ಭಾವನೆಯನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪಿಸಿಕೊಳ್ಳುವಂಥದ್ದು ಸತ್ಯಸಾಯಿ ಸೇವಾಶ್ರಮವನ್ನು. ಆ ಸಂದರ್ಭಗಳಲ್ಲಿ ಇಲ್ಲಿಗೆ ಉಚಿತವಾಗಿ ನಾವು ಹಣ್ಣು ಹಂಪಲು, ಸಿಹಿ ತಿಂಡಿಯೋ, ಅಕ್ಕಿಯೋ, ತೆಂಗಿನಕಾಯಿ, ಔಷಧ, ಬಟ್ಟೆ ಬರೆ ಅಥವಾ ಏನಿರ್ತದೆ ನಮ್ಮಲ್ಲಿ ಅಂತಹ ಚಿಕ್ಕ ಚಿಕ್ಕ ಕೊಡುಗೆಗಳನ್ನು ಕೊಟ್ಟ ಸಾವಿರಾರು ಮಂದಿ ಇದ್ದಾರೆ. ಇಲ್ಲಿ ವೈಯಕ್ತಿಕ ದೇಣಿಗೆಯನ್ನು ಕೊಟ್ಟವರನ್ನು ಅಂತಹ ಸಾವಿರಾರು ಮಂದಿಯನ್ನು ನಾವು ನೆನಪಿಸಿಕೊಳ್ಬೇಕಾಗಿದೆ. ಅದನ್ನು ಮುಂದಿನ ಹಂತಗಳಲ್ಲಿ ನೆನಪಿಸಿಕೊಳ್ಳುವ. ಇಲ್ಲಿ ನಾನು ಪ್ರತಿಯೊಬ್ಬರನ್ನು ಹೆಸರು ಹೇಳಿದರೆ ಅದುವೇ ಇವತ್ತು ಮಧ್ಯಾಹ್ನವರೆಗೆ ಆದೀತು. ಹಾಗಾಗಿ ಅಂತಹ ಚಿಕ್ಕದಾದ ದೇಣಿಗೆಯಿಂದ ತೊರಗಿ ದೊಡ್ಡದಾದಂತಹ ದೇಣಿಗೆಯನ್ನು ಕೊಡ್ತಾ ಇರುವಂಥ ಸಮಾಜದ ನಮ್ಮೆಲ್ಲ ಬಂಧುಗಳಿಗೆ ಕೂಡ ವಂದನೆಗಳನ್ನು ಸಮರ್ಪಿಸ್ತಾ, ಕರ್ನಾಟಕ ಬ್ಯಾಂಕ್ ಇರ್ಬೋದು, I&B ಸೀಡ್ಸ್ ಇರ್ಬೋದು, ಶಾಂಭವಿ ಟ್ರಸ್ಟ್, MRPL, ಐ ವ್ಯಾಲ್ಯೂ ಸೊಲ್ಯೂಷನ್ಸ್ ಅಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ತಮ್ಮದಾದಂತಹ ಕಾರ್ಯವ್ಯಾಪ್ತಿಯಲ್ಲಿ ಸಾಧ್ಯ ಇರುವಂಥ ಸಹಕಾರಗಳನ್ನ ಹಸ್ತವನ್ನು ಚಾಚಿದೆ. ಹಾಗೆ ಮುಂದಕ್ಕೆ ಕೂಡ ಇಂತಹ ಸಂಸ್ಥೆಗಳ ನಮ್ಮಂತಹ ಎಲ್ಲ ಸಮಾಜಮುಖಿ ಚಿಂತನೆಯ ಬಂಧುಗಳ ಕಿಂಚಿತ್ತಾದಂತಹ ಸೇವೆ ಡಾಕ್ಟರ್ ಉದಯ್ ಕುಮಾರ್ ದಂಪತಿಗಳ ಈ ಒಂದು ಸತ್ಯಸಾಯಿ ಸೇವಾಶ್ರಮಕ್ಕೆ ಇರಲಿ ಅಂತ ಹೇಳುವಂತಹ ಮಾತನ್ನು ವ್ಯಕ್ತಪಡಿಸ್ತಾ, ಈ ಒಂದು ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಅವರಿಗೆ ತಾವು ಮಾಡಿದಂಥ ಸಾಧನೆಗಳನ್ನು ಹೇಳಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ. ಅದನ್ನು ನಮ್ಮಂಥ ನಿಮ್ಮಂಥ ವ್ಯಕ್ತಿಗಳು ಇನ್ನೊಬ್ಬರೊಂದಿಗೆ ಹಂಚಿಕೊಂಡಾಗ ಮಾತ್ರ ಅದು ಮತ್ತಷ್ಟು ಜನಕ್ಕೆ ತಲುಪಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಈ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದೇನೆ. ಮತ್ತು ಇದರಲ್ಲಿ ಬರೇ 1% ಮಾತ್ರ ನಾನು ಹೇಳಿದ್ದೇನೆ. ಎಲ್ಲ ಕಾರ್ಯಗಳನ್ನು ಹೇಳಿದರೆ ಅದು ಬಹುಶಃ ಅದು ಕೂಡ ಒಂದು ದೀರ್ಘವಾದಂಥ ಭಾಷಣವೇ ಆದೀತು. ಹಾಗಾಗಿ ಅದು ಯಾವುದನ್ನು ನಾನು ಹೆಚ್ಚಾಗಿ ಪ್ರಸ್ತಾಪಿಸುವುದಿಲ್ಲ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಈ ಕೊಠಡಿಗಳನ್ನು ನೀಡುವ ಮೂಲಕ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಪ್ರೇರೇಪಣೆ ನೀಡಿದಂಥ MRPLನ ಬಂಧುಗಳಿಗೆ ಮತ್ತೊಮ್ಮೆ ಮಗುದೊಮ್ಮೆ ನಮ್ಮ ನಿಮ್ಮೆಲ್ಲರ ಪರವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಮಗೆ ಇನ್ನಷ್ಟು ಪ್ರೇರಣಾದಾಯಿಗಳಾಗಿ ತಾವು ಮುಂದಕ್ಕೆ ಕೂಡ ಈ ಆಶ್ರಮದ ಸತ್ಸಂಗಗಳಲ್ಲಿ ನಮ್ಮೊಂದಿಗೆ ಇರಬೇಕು ಅಂತ ಹೇಳುವಂಥ ಒಂದು ಯಾಚನೆಯನ್ನು ಅವರಲ್ಲಿ ಮಾಡ್ತಾ ನನ್ನ ಮಾತುಗಳಿಗೆ ನಿಮ್ಮೆಲ್ಲರ ಒಪ್ಪಿಗೆಯೊಂದಿಗೆ ವಿರಾಮ ಹಾಡ್ತೇನೆ. ವಂದನೆಗಳು ಬಂಧುಗಳು.
ಕಾಷಾಯವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತಃ ರಾಕ್ಷಸಾಂತಕಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಒಂದಷ್ಟು ಈ ಭಾಗಕ್ಕೆ ಸಂಚಾರ ಮಾಡಿದಾಗ ನಮಗೆ ಕಾಣುವಂಥದ್ದು ಮಾತುಗಳು ಕಡಿಮೆ ಆಗ್ತದೆ. ಸೇವಾ ಕಾರ್ಯದಲ್ಲಿ ನಮ್ಮನ್ನು ನಾವು ಏಕೆ ತೊಡಗಿಸಿಕೊಳ್ಳಬಾರದು ಎನ್ನುವಂಥ ಒಂದು ಭಾವನೆ ಮೂಡುವ ರೀತಿಯಲ್ಲಿ ಈ ಆಶ್ರಮವನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಉದಯ್ ಕುಮಾರ್ ದಂಪತಿಗಳಿಗೆ ನಾನು ಅಭಿನಂದನೆ ನೀಡಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ಆಶ್ರಮದ ವಾತಾವರಣ ಹೇಗಿರಬಹುದು ಅಂತೊಮ್ಮೆ ನಾವು ಊಹೆ ಮಾಡಿ ನೋಡಿದರೆ, ಈ ಸಾಯಿ ನಿಕೇತನಕ್ಕೆ ಬನ್ನಿ ಅನ್ನುವವರೆಗೆ ನೀವು ಬೆಳೆಸಿದ್ದೀರಿ. ನಿಜವಾಗಲೂ ಒಪ್ಪುವಂಥ ವಿಚಾರವೂ ಹೌದು. ಇವತ್ತು 2 ಕೊಠಡಿಗಳನ್ನು MRPL ಸಂಸ್ಥೆಯವರು ಕೊಡುಗೆ ಮಾಡಿದ್ದಾರೆ. ಇದೂ ಮೆಚ್ಚುಗೆಯ ವಿಷಯ. ಅವರಿಗೊಂದು ಚಪ್ಪಾಳೆ ಖಂಡಿತವಾಗಲೂ ಹಾಕಬೇಕು. ಇಂಥ ಸೇವಾ ಮನೋಭಾವನೆ ಇವರು ಸೇರಿಕೊಂಡಾಗ ಇಂಥ ಸಂಸ್ಥೆಗಳು ಬೆಳೀಲಿಕ್ಕೆ ಇನ್ನಷ್ಟು ಸಾಧ್ಯತೆ ಇದೆ. ಇವರು ಮಾಡಿರುವಂಥ ಸೇವೆ ಅನ್ಯ ಸಂಸ್ಥೆಗಳಿಗೆ ಪ್ರೇರಣೆ ಆಗಲಿ ಅಂತ ಒಂದಷ್ಟು ನಾವು ಏಕೆ ಸೇವೆಯಲ್ಲಿ ತೊಡಗಬಾರದು ಅನ್ನುವ ರೀತಿಯಲ್ಲಿ ಅದನ್ನು ನಡೆಸಿಕೊಟ್ಟಿದ್ದಾರೆ. ಅವರ ಮಾತನ್ನು ನಾನು ಆಲಿಸಿಕೊಂಡಿದ್ದೇನೆ. ಸಮಾಜದಿಂದ ಬಂದದ್ದು ಸಮಾಜಕ್ಕೆ ಅಂತ ಹೇಳಿಕೊಂಡು ಒಂದಷ್ಟು ಭಾಗ ಸಮಾಜಕ್ಕೆ ಸಲ್ಲುತ್ತದೆ ಅಂತ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರುವಂಥ ಒಂದು ಮಾತು ಇದೆ. ಈ ಸೇವೆ ಅನ್ನುವಂಥ ಶಬ್ದ ಭಾಳ ಶ್ರೇಷ್ಠವಾಗಿರುವಂಥದ್ದು. ಸೇವೆಯ ಜೊತೆಗೆ ತ್ಯಾಗವು ಸೇರಿಕೊಂಡಾಗ ಹೇಗೆ ಆಗಬಹುದು? ಸೇವೆ ಬಲ ತುಂಬುವುದು ಯಾವುದರಿಂದ ಅಂತಂದರೆ ತ್ಯಾಗದಿಂದ. ತೇನ ತ್ಯಕ್ತೇನ ಭುಂಜಿತ ಸುಖೀ ಭವೇತ್ ಅಂತ ಹೇಳ್ತಾರೆ. ಲೋಭಮೂಲಾನಿ ಪಾಪಾನಿ ರಸಮೂಲಾನಿ ವ್ಯಾಧಯ ಇಷ್ಟಮೂಲಾನಿ ಶೋಕಾನಿ ತೇನ ತ್ಯಕ್ತೇನ ಭುಂಜಿತ ಸುಖೀ ಭವೇತ್. ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದಿಡಬಹುದು. ಭಾರತ ದೇಶದ ಮೌಲ್ಯ ಯಾವುದು ಅಂತಂದರೆ ಅದು ಆಧ್ಯಾತ್ಮಿಕತೆ. ಆಧ್ಯಾತ್ಮವನ್ನು ಬಿಟ್ಟು ಭಾರತವಿಲ್ಲ, ಭಾರತವನ್ನು ಬಿಟ್ಟು ಆಧ್ಯಾತ್ಮವೂ ಇಲ್ಲ. ಈ ಆಧ್ಯಾತ್ಮ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಈ ತ್ಯಾಗ ಮತ್ತು ಸೇವೆ ಅಂದರೆ ಭಾರತ ದೇಶದ ಆದರ್ಶಗಳು ಅಂತ ನಾವು ಹೇಳಬೇಕು. ತ್ಯಾಗ ಮತ್ತು ಸೇವೆ ಭಾರತ ದೇಶದ ಆದರ್ಶಗಳು. ಸೇವೆಯಲ್ಲಿ ತ್ಯಾಗ ತುಂಬಿಕೊಳ್ಳದಿದ್ದರೆ ಅದು ಸೇವೆ ಆಗೋದಿಲ್ಲ, ಒಂದು ಕಣ್ಕಟ್ಟಿಗೆ ಸೇವೆ ಅಂತ ಆಗ್ತದೆ. ಆದರೆ ಸಾಯಿ ನಿಕೇತನಕ್ಕೆ ಬಂದರೆ ಅರ್ಥಪೂರ್ಣವಾದ ಸೇವೆಯಲ್ಲಿ ನಡೀತದೆ ಅಂತ ನಮಗೆ ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಒಂದು ಮಾತಿದೆ, ಭಾರತ ದೇಶದಲ್ಲಿ ನಾವೆಲ್ಲ ವಿಶ್ವವೇ ಒಪ್ಪಿಕೊಂಡಿರುವಂಥದ್ದು ಭಗವದ್ಗೀತೆಯನ್ನು. ಭಗವದ್ಗೀತೆಯನ್ನು ಎಲ್ಲ ವಿಶ್ವವೇ ಒಪ್ಪಿಕೊಂಡಿದೆ ಅಂತ. ಯಾಕಂತಂದರೆ ಅದು ಬದುಕಿಗೊಂದು ಪಾಠ ಅಂತ. ಬದುಕಿಯ ಪಠ್ಯವೇ ಅದರೊಳಗಿದೆ. ಹೇಗೆ ಬದುಕಬೇಕು ಅನ್ನುವಂಥ ಸೂತ್ರ ಅದರೊಳಗೆ ಅಡಕವಾಗಿದೆ. ಒಬ್ಬ ಭಾರತ ದೇಶದ ಒಬ್ಬ ಸಂಚಾರ ಮಾಡಿದ, ಅನ್ಯ ದೇಶಕ್ಕೆ ಹೋಗಿದ್ದನಂತೆ. ಅಲ್ಲಿ ಹೋಗಿರುವಾಗ ಒಬ್ಬರು ವೈದ್ಯರನ್ನು ಸಂಪರ್ಕ ಮಾಡಿದರು. ವೈದ್ಯರ ಕಡೆಗೆ ಹೋಗುವಾಗ ವೈದ್ಯರ ಅಲ್ಲಿ ಕೇಳಿದರಂತೆ, ನೀವು ಎಲ್ಲಿಂದ ಬಂದವರು? ಭಾರತದಿಂದ ಬಂದವರು. ಎಲ್ಲ ಮಾತುಕತೆ ಆಯಿತು, ಒಂದಷ್ಟು ಚಿಂತನೆಗಳು ನಡೆಯಿತು. ಕೊನೆಗೆ ಅವರು ಕೇಳಿದರು, ನಿಮ್ಮ ಹಿಂದೆ ಇದು ಯಾವ ಚಿತ್ರಪಟವನ್ನು ಇಟ್ಟಿದ್ದೀರಿ ಅಂತ ಕೇಳಿದರಂತೆ. ಇವರು ಕೇಳ್ತಾರೆ, ನೀವು ಭಾರತದಿಂದ ಬಂದವರು, ಭಾರತದ ಇಡೀ ವಿಚಾರವೇ ಇರುವಂಥದ್ದು ಕೃಷ್ಣನಲ್ಲಿ. ಈ ಕೃಷ್ಣನನ್ನೇ ನೀವು ಯಾರು ಅಂತ ಕೇಳ್ತಾ ಇದ್ದೀರಲ್ವ, ಏನು ಅಂತ, ನೀವು ಭಾರತದಲ್ಲಿದ್ದುಕೊಂಡು ಏನು ಅನುಕೂಲ ಆಯಿತು ಅಂತ. ಇವರು ಕೃಷ್ಣ ಅಂದರೆ ಯಾರು ಅಂದರೆ ಮನೋವೈದ್ಯರಿಗೆ ವೈದ್ಯ ಅಂತ ಹೇಳ್ತಾರೆ. ಮನೋವೈದ್ಯರಿಗೆ ವೈದ್ಯ ಅಂತ. ನಿಜವಾಗಲೂ ಹೌದು ಅಂತ ಹೇಳಬೇಕು ನಾವು. ಯಾಕಂದರೆ ಈಗೆಲ್ಲ ಭಾರತದಲ್ಲೂ ಒಂದಷ್ಟು ಮನಸ್ಸಿಗೆ ಒಂದಷ್ಟು ಕಾಯಿಲೆಗಳು ಬಂದಿರುವಂಥದ್ದು ಸ್ವಾಭಾವಿಕ. ಯಾಕೆ ಅಂತ ಕೇಳ್ಬೋದು, ಈಗಿರುವಂಥ ಪೆಟ್ಟಿಗೆ ಅಷ್ಟು ತುಂಬಿಕೊಂಡಿದೆ ತಲೆಯಲ್ಲಿ. ಆದ್ದರಿಂದ ತುಂಬಿಕೊಂಡಾಗ ಅದೆಲ್ಲ ಬಂದರೆ ಆಶ್ಚರ್ಯ ಏನೂ ಇಲ್ಲ. ಮನೋವೈದ್ಯರಿಗೆ ವೈದ್ಯರಾಗುವುದಿದ್ರೆ ಕೃಷ್ಣ ಆಗ್ತಾನೆ ಅಂತ ಹೇಳ್ಕೊಂಡು, ಅದೇ ಭಗವದ್ಗೀತೆಯಲ್ಲಿ ಎಲ್ಲ ಸಂದೇಶವನ್ನು ಸೇರಿಸಿಕೊಟ್ಟಿದ್ದಾರೆ ಅಂತ. ಅದು ಕೂಡ ಎಲ್ಲಿಂದ ಬಂದಿರುವಂಥದ್ದು? ಯುದ್ಧ ಭೂಮಿಯಲ್ಲಿ ಕೃಷ್ಣನ ಬಾಯಿಂದ ಜೀವಾತ್ಮ ಅರ್ಜುನನಿಗೆ ಬೋಧನೆ ಕೊಟ್ಟಿರುವಂಥ ವಿಚಾರಗಳು ನಾವು ಒಮ್ಮೆ ನೋಡಬಹುದು. ಇಲ್ಲಿ ಮನಸ್ಸಿನ ಎರಡು ಇರುವಂಥದ್ದು, ಒಂದು ಭೌತಿಕ ಮತ್ತೊಂದು ಮಾನಸಿಕವಾಗಿರುವಂಥದ್ದು. ಶಾರೀರಿಕ ಮಾನಸಿಕ ಅಂತ 2 ಕಾಯಿಲೆಗಳು ಹೆಚ್ಚಾಗಿರುವಂಥವು. ಅದು ಯಾವುದರಲ್ಲಿ ಬರ್ತದೆ ಅಂತಂದರೆ ವಾತ ಪಿತ್ತ ಕಫ ಅಂತ. ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ. ಆದರೂ ಈ ತ್ರಿದೋಷಗಳು ಅಂತ ಇರ್ತದೆ.
ಯಾವತ್ತಾದರೂ ಈಗಾಗಲೇ ಹೇಳಿದರು ಸುಖ ದುಃಖ ಅಂತ ಹೇಳಿದರು. ನಾವು ಯಾವುದನ್ನು ಸುಖ ಅಂತ ಬಯಸ್ತೇವೆ? ಒಂದು ಲೌಕಿಕವಾದ ಸುಖ ಅಂತ ಒಂದನ್ನು ಬಯಸುವುದು, ಅದರಲ್ಲಿ ಇನ್ನು ಭಾಗಗಳನ್ನು ಮಾಡೋದು. ಸುಖಕ್ಕೆ ಎರಡು ಮುಖಗಳು ಅಂತ. ಒಂದು ಬಾಹ್ಯದ ಸುಖಗಳು, ಇಂದ್ರಿಯಗಳಿಗೆ ಗೋಚರವಾಗಿರುವಂಥ ಸುಖಗಳು, ಅದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳಿಗೆ ಸಂಬಂಧಪಟ್ಟಿರುವಂಥ ಸುಖಗಳು ಒಂದು ಭಾಗ. ಆದರೆ ಸುಖದ ಇನ್ನೊಂದು ಮುಖ ಅಂತರಂಗದ ಸುಖ, ಆಧ್ಯಾತ್ಮ ಸುಖ, ಆತ್ಮಸುಖ ಅಂತ ಅದನ್ನು ಹೇಳ್ತೇವೆ ನಾವು. ಆ ಸುಖಕ್ಕೆ ಎರಡು ಮುಖಗಳು, ದುಃಖಕ್ಕೆ ನಾಲ್ಕು ಮುಖಗಳು. ಒಂದು ಸಹಜ, ಸೆಕೆ ಆಗ್ತದೆ ಸಹಜ, ಇನ್ನು ಮಳೆ ಬರ್ಬೋದು, ತಂಪಾಗ್ಬೋದು, ಇನ್ನೂ ಚಳಿ ಆಗ್ಬೋದು, ಎಲ್ಲ ಬೇರೆ ಬೇರೆ ಬರ್ತದೆ. ಅದು ಸಹಜವಾಗಿ ನಮಗೆ ಆಗುವಂಥ ಪ್ರಕೃತಿಯಲ್ಲಿ ಒದಗುವಂಥ ವಿಷಯಗಳದು ಸಹಜ. ಮತ್ತೊಂದು ದೋಷಜ, ವಾತ ಪಿತ್ತ ಕಫ ಅಂತ ನಾನು ಹೇಳಿದ್ದೇನೆ, ತ್ರಿದೋಷ ಅಂತ, ದೋಷಜ ಅಂತ ಅದಕ್ಕೆ ಹೇಳ್ತಾರೆ. ಮತ್ತೊಂದು ಯಾವುದು ಅಂತಂದರೆ ಹೇಳದೆ ಕೇಳದೆ ಬರುವಂಥ ಸುನಾಮಿಗಳೆಲ್ಲ ಬರ್ತವೆ. ಅದು ಹೇಳದೆ ಕೇಳದೆ ಬರುವಂಥದ್ದು, ಮೊದಲೇ ಮೆಸೇಜ್ ಕೊಡೋದಿಲ್ಲ ಬರ್ತೇನೆ ಅಂತ, ಬಂದಾದಮೇಲೆ ಗೊತ್ತಾಗೆಲ್ಲ ಹೋಯ್ತು ಅಂತ. ಹಾಗೆ ಆಗಂತುಕ ಅಂತ ಇನ್ನೊಂದು, ಅದು ಹೇಳದೆ ಕೇಳದೆ ಬಂದಿರುವಂಥದ್ದು. ಇನ್ನೊಂದು ದುಃಖದ ಮುಖವಿದೆ, ಅಂತರ್ಜನ್ಯ ಅಂತ. ಅದು ಅಂತರಂಗಕ್ಕೆ ಸಂಬಂಧಪಟ್ಟ ವಿಚಾರ, ಅದು ಆಧ್ಯಾತ್ಮದಲ್ಲಿ ಒಂದಷ್ಟು ನಮಗೆ ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ ಅಂತ. ಯಾವುದೇ ಆಗಲಿ ಸುಖದ ಎರಡು ಮುಖಗಳು, ದುಃಖದ ನಾಲ್ಕು ಮುಖಗಳು, ಇದು ಅರಿವಿಗೆ ಬರಬೇಕಾದಂಥದ್ದು. ಆದರೆ ನಮ್ಮ ಉದಯಣ್ಣವರು ಎಂತ ಮಾಡ್ತಾರೆ, ಅವರ ಉದ್ದೇಶಗಳು ಏನು ಅಂತ ಒಮ್ಮೆ ಅವಲೋಕಿಸಿ ನೋಡಿದರೆ, ಕಟ್ಟ ಕಡೆಯ ವ್ಯಕ್ತಿಗೂ ಸೇವೆಯನ್ನು ಹೇಗೆ ಕೊಡಬಹುದು ಅಂತ ಆಲೋಚಿಸಿದಾಗ, ಅಲ್ಲಲ್ಲಿ ಮನೋವಿಕಲತೆಯಿಂದ ತಿರುಗುವಂತಹ ಜನರನ್ನು ಹುಡುಕಿ ತಂದು 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 ಇಲ್ಲಿ ಸೇವೆ ಮಾಡ್ತಾರಲ್ವ. 400ಕ್ಕಿಂತ ಮಿಕ್ಕಿ ಏನೊಂದು ಅಂಕಿಅಂಶವನ್ನು ಕೊಟ್ಟಿದ್ದಾರೆ, 473 ಏನೋ ಒಂದು ಅಂಕಿಅಂಶ ಕೊಟ್ಟರು. ಇದೊಂದು ಅಮೂಲ್ಯವಾದ ಸೇವೆ ಅಲ್ವಾ? ಇವರು ದೇವರ ಸೇವೆಯನ್ನು ಬೇರೆ ಮಾಡಬೇಕಾ? ಇದೇ ದೊಡ್ಡ ದೇವರ ಸೇವೆ ಅಂತ ನಾವು ತಿಳ್ಕೊಳ್ಬೇಕು. ಇದು ದೇವರ ಸೇವೆ. ಅವರಲ್ಲಿ ಈ ಸೇವೆಯ ಮೂಲಕವಾಗಿ ಒಂದಷ್ಟು ದೇವರನ್ನು ಕಾಣ್ತಾರೆ ಅಂತ. ಈ ಸಾಯಿ ನಿಕೇತನ ಅನ್ನುವಂಥದ್ದು ಒಂದಷ್ಟು ಮೆಚ್ಚುಗೆಯ ವಿಚಾರ ಅಂತ. ಅವ್ರು ಹೇಳ್ತಾರೆ, ಯಾರಿಂದ ಕಲ್ತಿದ್ದೇನೆ ನಾನು ಇದನ್ನು? ಸಾಯಿಬಾಬರಿಂದ ಕಲ್ತಿದ್ದೇನೆ ಅಂತ. ಅವರು ಮಾಡಿದ ಸೇವಾ ಕಾರ್ಯಗಳು ಏನದು? ಸಮಾಜದ ಒಳಿತಿಗಾಗಿ ಸೇವಾ ಕಾರ್ಯವನ್ನು ಮಾಡಿದ್ದಾರೆ. ಅದನ್ನು ಅರಿತುಕೊಂಡು ತಾನು ಯಾಕೆ ಆ ದಾರಿಯಲ್ಲಿ ಸೇವೆಯನ್ನು ಮಾಡಬಾರ್ದು ಅಂತ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಮಾಡುವ ಸೇವಾ ಕಾರ್ಯಗಳಿಗೆ ನಾವು ಏಕೆ ಪ್ರೋತ್ಸಾಹ ಕೊಡಬಾರದು? ಹಲವಾರು ಸಂಸ್ಥೆಗಳು ಮುಂದೆ ಬಂದಿವೆ. ಈಗಾಗಲೂ ಇನ್ನೂ ಸ್ವಲ್ಪ ಪ್ರಚಾರ ಆಗಬೇಕು. ಇಲ್ಲೊಂದು ಸಾಯಿ ನಿಕೇತನ ಇದೆ, ಇಲ್ಲಿಂಥ ಸೇವೆಗಳೆಲ್ಲ ನಡೀತದೆ, ಇನ್ನಷ್ಟು ಜನರಿಗೆ ಅರ್ಥ ಆದಾಗ, ಗೊತ್ತಾದಾಗ ಇನ್ನೂ ಸಂಸ್ಥೆಗಳು ಮುಂದೆ ಬಂದು ಸೇವಾ ಕಾರ್ಯದಲ್ಲಿ ತೊಡಗಬಹುದು ಅನ್ನುವಂಥ ಒಂದು ಆಶಯ ನಮ್ಮಲ್ಲೂ ಇದೆ. ಅದು ಖಂಡಿತ ನೆರವೇರ್ತದೆ. ಒಂದಷ್ಟು ಕಾರ್ಯಗಳು ಇನ್ನೂ ಬಾಕಿ ಇದೆ, ತುಂಬ ಕಾರ್ಯಗಳು ಆಗಬೇಕಾಗಿದೆ. ಇನ್ನೂ ಸೇವಾ ಕಾರ್ಯ ಮಾಡುವವರಿಗೆ ಅವಕಾಶಗಳು ಇಲ್ಲಿದೆ. ನಮಗೂ ಹೇಳ್ಬೋದು, ಏನಿದ್ರೆ ಅಲ್ಲಿ ಒಂದು ಸೇವೆ ಮಾಡಿ ಮಾರೆ, ಸ್ವಲ್ಪ ಅದಕ್ಕೆ ಅವಕಾಶ ಆಗ್ತದೆ ಅಂತ ನಮಗೂ ಮೆಚ್ಚುಗೆ ಆಗ್ತದೆ ನೋಡುವಾಗ. ಒಂದು ಭಾಗದಲ್ಲಿ ಗೋವುಗಳನ್ನು ಸಂರಕ್ಷಣೆ ಮಾಡುವ ಒಂದು ಕಾರ್ಯ ಒಂದು ಭಾಗದಲ್ಲಿ ಆಗ್ತಾಯಿದೆ. ಆದರೆ ಭಾರತದಲ್ಲಿ ಅನಾಥರು ಇದ್ದಾರಾ ಅಂತಂದರೆ ಅನಾಥರು ಇಲ್ಲ. ನಾಥರು ಇರುವಲ್ಲಿ ಅನಾಥರು ಹೇಗೆ ಆಗ್ತಾರೆ? ಇದಕ್ಕೆ ಏನು ಅಂತ ಹೇಳಿದರೆ, ಅನಾಥರು ಅಂತ ಹೇಳುವವರಿಗೂ ನಾಥನ ಸ್ಥಾನದಲ್ಲಿ ಇದ್ದುಕೊಂಡು, ನಾಥ ಅಂದರೆ ಅದನ್ನು ಸಂರಕ್ಷಣೆ ಮಾಡುವಂಥ ಒಬ್ಬನ ಭಾಗದಲ್ಲಿ ದೇವರು ಯಾಕೆ ಉದಯಣ್ಣನನ್ನು ತೋರಿಸಿರಬಾರ್ದು? ತೋರಿಸಿದಾರಲ್ಲ, ಅವರ ಮೂಲಕ ಯಾಕೆ ಅದನ್ನು ಮಾಡಬಾರ್ದು? ಅದಕ್ಕೊಂದು ಪೂರಕವಾಗಿ ಇಲ್ಲಿ ಸೇವಾ ಕಾರ್ಯವನ್ನು ಮಾಡ್ತಾರೆ. ಅವರಿಗೆ ಅಭಿನಂದನೆ ಹೇಳುವ ಜೊತೆಗೆ ಅವರ ಧರ್ಮಪತ್ನಿಗೆ ಒಂದು ಅಭಿನಂದನೆ ಹೇಳಬೇಕು. ಅವರ ಓಡಾಟ, ಕ್ರಿಯಾಶೀಲತೆ ಅವರನ್ನು ಹುರಿದುಂಬಿಸ್ತದೆ. ಗೊತ್ತೇ ಆಗೋದಿಲ್ಲ ಅವರು ಮಾಡುವಂಥ ಸೇವಾ ಕಾರ್ಯದಲ್ಲಿ. ಅಲ್ಲಲ್ಲಿ ನೋಡ್ತೇನೆ ನಾನು ಅದನ್ನು. ಈಗಾಗಲೇ ಬಂದಾಗ ಎಷ್ಟೆಲ್ಲ ಯೋಚನೆ ಮಾಡಿದರು ಅಂದರೆ, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ಎಲ್ಲದರಲ್ಲೂ ಆ ಕ್ರಿಯಾಶೀಲತೆಯನ್ನು ನೋಡ್ಬೋದು ಅವರಲ್ಲಿ. ಆದರೂ ಆ ಮನೋಭಾವನೆ ಇದೆ ನೋಡಿ, ಅದು ಮೆಚ್ಚುವಂಥ ವಿಚಾರ ಅಂತ ನಾವು ಹೇಳಬೇಕು. ನಾವೀಗೆಲ್ಲ ಆಶ್ರಮವಾಸಿಗಳನ್ನು ನೋಡಿದ್ದೇವೆ. ಒಬ್ಬೊಬ್ಬರ ಮನಸ್ಸು ಹೇಗಿದೆ, ಎಷ್ಟು ಪರಿವರ್ತನೆ ಆಗಿದ್ದಾರೆ, ಪರಿವರ್ತನೆ ಆಗಿ ತಮ್ಮ ತಮ್ಮ ಮನೆಗೆ ಮತ್ತೆ ಹೇಗೆ ವಾಪಸ್ ಹೋಗಿದ್ದಾರೆ, ಇದನ್ನೆಲ್ಲ ನೋಡಿದರೆ ಇದು ಸತ್ಕಾರ್ಯ ಅಲ್ವಾ? ನಿಜವಾಗಲೂ ಸತ್ಕಾರ್ಯ ಅಲ್ವಾ? ಇದಕ್ಕೆ ನಮ್ಮನ್ನು ಯಾಕೆ ತೊಡಗಿಸಿಕೊಳ್ಳಬಾರದು? ಒಂದಷ್ಟು ಸೇವಾ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುತ್ತಾ, ಇಲ್ಲಿ ಲಿಂಗ ಭೇದಗಳು ಬರುವುದಿಲ್ಲ. ಅದು ಪುರುಷ ಆಗಲಿ ಸ್ತ್ರೀ ಆಗಲಿ ಯಾರಿಗಾದರೂ ಆ ಸೇವಾ ಕಾರ್ಯ ಖಂಡಿತ ಅಲ್ಲಿ ನಡೀಲೇಬೇಕು. ಅದು ದೊಡ್ಡ ಮನೋಭಾವನೆ. ಎಲ್ಲರಿಗೂ ಅದು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ತಲೆಬಿಷನ್ ಯಾಕೆ ನಾವು ತಮ್ಮ ತಲೆಗೆ ಹಾಕಿಕೊಳ್ಳಬೇಕು ಅಂತ ಹೇಳುವವರೆ ಹೆಚ್ಚು ಜನ ಇರೋದು. ಓಲ್ಡ್ ಏಜಿನ ಸೇವೆ ಮುಳ್ಪಕೊಂಡದು ಸಾಯಿ ನಿಕೇತನನ್ನು ಪಾಡಲೆ ಯಾರು ತೂಪೇರು ಹಣ್ಣಿರುಳ್ಳೇ ಇರ್ತಾರೆ, ತೂಪೇರು ಅಂತ ಹೇಳ್ಕೊಂಡು ಅಲ್ಲಿವರೆಗೆ ಕೆಲವು ಜನ ಹೊರಟಿದ್ದಾರೆ. ಹಾಗೆಲ್ಲ ಒಂದಷ್ಟು ಅವರ ಸೇವಾ ಕಾರ್ಯವನ್ನು ನೋಡಿ ನಾವು ಆ ಕಾರ್ಯವನ್ನು ಮಾಡಬೇಕು. ಅವರಿಗೆ ಸಹಕರಿಸುವಂಥ ಅನಿವಾರ್ಯತೆ ಇದೆ ಅಂತ. ಅವರಿಗೆ ಇದೆಲ್ಲ ಬೇಕು ಅಂತಿಲ್ಲ, ಅಂತೂ ಸಮಾಜದ ಋಣ ನಮ್ಮಲ್ಲಿದೆ ಅನ್ನುವಂಥದ್ದು ಭಾವನೆಯನ್ನು ಇಟ್ಟುಕೊಂಡು ಆ ಕಾರ್ಯವನ್ನು ಅವರು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ.
ಅವರ ಆಲೋಚನೆಗಳು ಬೇರೆ ಬೇರೆ ಇರಬಹುದು. ಅದೆಲ್ಲ ಸಾಕಾರ ಆಗಲಿ, ಸಂಪನ್ನತೆ ಆಗಲಿ ಅಂತ ನಾನು ಆರಾಧ್ಯ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತೇವೆ. ತ್ಯಾಗ ಮತ್ತು ಸೇವೆಗೆ ವಿಶೇಷವಾಗಿ ರಾಮನನ್ನು ಮತ್ತು ಹನುಮಂತನನ್ನು ನಾವು ಉಲ್ಲೇಖ ಮಾಡ್ತೇವೆ. ತ್ಯಾಗಕ್ಕೆ ಇನ್ನೊಂದು ಹೆಸರು ಧರ್ಮದ ಸ್ವರೂಪವೇ ಅವತಾರವಾಗಿ ಬಂದಿರುವಂಥದ್ದು ರಾಮ ಅಂತ. ರಾಮನ ಸೇವೆ ತ್ಯಾಗ, ಹನುಮಂತನ ಸೇವೆ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ದರೆ, ಮಾಧವನಲ್ಲಿ ಭಕ್ತಿ ಇರಬೇಕು, ಮಾನವನಲ್ಲಿ ಪ್ರೀತಿ ಇರಬೇಕು. ಆದರೆ ಮಾಧವನಲ್ಲಿ ಭಕ್ತಿಯನ್ನು ಸಾಯಿನಿಕೇತನದಲ್ಲಿ ನೋಡಬಹುದು, ಮಾನವ ಪ್ರೀತಿಯನ್ನು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಉತ್ತಮವಾದ ಕಾರ್ಯಕ್ರಮ ಸಂಪನ್ನತೆ ಆಗಿದೆ. ನಮ್ಮ ಡಾಕ್ಟ್ರು ಜಯಪ್ರಕಾಶ್ ಅವರು ಒಳ್ಳೆಯ ವಿಚಾರವನ್ನು ಮುಂದೆ ಇಟ್ಟರು. ಇನ್ನಷ್ಟು ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಿ ಅನ್ನುವ ಒಂದು ವಿಚಾರವನ್ನು ಅವರು ಮುಂದೆ ಇಟ್ಟುಕೊಂಡಿದ್ದಾರೆ. ಒಳ್ಳೆಯ ವಿಚಾರಗಳು. ಇವತ್ತು ಭಾರತ ದೇಶವನ್ನು ತಂದೆ ಅಂತ ನಾವು ಕರೀಲಿಲ್ಲ, ಅದನ್ನು ತಾಯಿ ಅಂತ ಕರೆದಿದ್ದೇವೆ ಅಲ್ಲ. ಇಲ್ಲಿಯೊಬ್ಬರು ಭಾರತ ಇದ್ದಾರೆ ಹೇಳುವ, ಭಾರತ ಇಲ್ಲಿಯೊಬ್ಬರು ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಒಂದಷ್ಟು ಪುಷ್ಟಿಯಾಗಿದೆ. ಯಾಕಂದರೆ ಈಗ ಸದ್ಯಕ್ಕೆ ಲಕ್ಷ್ಮೀ ಸರಸ್ವತಿ ಸಾಕು ಅಂತ ಕಾಣ್ತದೆ. ಇನ್ನು ಮೂರನೇದು ಉಂಟಲ್ವ, ಆ ಶಕ್ತಿ ಈಗ ಅವಶ್ಯಕತೆ ಇಲ್ಲ. ಯಾಕಂದರೆ ಲಕ್ಷ್ಮೀ ಸರಸ್ವತಿ ಸಾಕು ನಮಗೆ. ಜ್ಞಾನವೂ ಬೇಕು, ಲಕ್ಷ್ಮಿಯೂ ಬೇಕು, ಎರಡು ಇಲ್ಲಿ ಈಗ ಸಾಕು. ನಿಮ್ಮನ್ನು ಹಾಗೆ ಉಲ್ಲೇಖಿಸ್ಬೋದು ಅಂತ ತಿಳ್ಕೊಳ್ತೇನೆ. ಯಾಕಂದರೆ ಭಾರತ ದೇಶವನ್ನು ಭಾರತ ಮಾತೆ ಅಂತ ಕರೆದರೆ ನೀವು ಅದಕ್ಕೆ ಪುಷ್ಟಿಯಾಗಿ ನೀವು ಭಾಗವಹಿಸಿದ್ದೀರಿ. ಇರೋರು ಕೂಡ ಒಳ್ಳೆಯ ಆತ್ಮೀಯರು. ಇವರು ಪೂರ್ತಿ ಕ್ಷೇತ್ರದ ಸೇವೆಯಲ್ಲಿ ತೊಡಗಿಕೊಂಡಿರುವರು, ಅವರ ಮನೆಯವರೆಲ್ಲ ಸೇರಿಕೊಂಡವರು. ಆದರೆ ಒಳ್ಳೆಯ ಒಂದು ಸಂದರ್ಭ. ಈ ಸಮಯದಲ್ಲಿ ಹಿರಿಯವರನ್ನು ಮುಂದಿಟ್ಟುಕೊಂಡು ಸಂಸ್ಥೆಯನ್ನು ಇರಿಸಿಕೊಂಡು, ಮತ್ತು ಒಬ್ಬರು A1 ಇದ್ದಾರೆ ನೋಡಿ, ಅವರನ್ನು ಬಿಡಲಿಕ್ಕಾಗೋದಿಲ್ಲ ನಮಗೆ. A1 ಅಂತ ಅವರ ಮನೋಭಾವನೆಯನ್ನು, ಮನಸ್ಥಿತಿಯನ್ನು ನಾವು ಅರ್ಥೈಸ್ಬೋದು. ಈಗಾಗಲೇ ಏನು ಎಲ್ಲವನ್ನು ಬಿಟ್ಟು ಇದರಲ್ಲಿ ಯಾಕೆ ಮಾಡಬಾರ್ದು, ನಾನು ದಕ್ಷಿಣ ಕನ್ನಡದಲ್ಲೇ ಯಾಕೆ ನನ್ನನ್ನು ಬೆಳೆಸಬಾರ್ದು ಅಂತ ಸಂಸ್ಥೆಯನ್ನು ಒಟ್ಟು ಹಾಕಿಕೊಂಡು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅವರಿಗೂ ಶ್ರೇಯಸ್ಸನ್ನು ಬಯಸ್ತೇವೆ. ಇನ್ನೊಬ್ಬರು ಸ್ವಲ್ಪ ಉದ್ದದ ವ್ಯಕ್ತಿ, ನೋಡೋ ಗೊತ್ತಾಗ್ತದೆ, ಅವರು ನಗುವಲ್ಲಿ ಗೊತ್ತಾಗ್ತದೆ ಅವರು ಏನು ಅಂತ ಹೇಳಬೇಕು ಅಂತಿಲ್ಲ ಅಲ್ವಾ, ಗೊತ್ತಾಗ್ತದೆ ಅವರು ನೋಡುವಾಗ. ಒಂದಷ್ಟು ಸೇವಾ ಕಾರ್ಯ, ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆ ಈ ಸಾಯಿ ನಿಕೇತನಕ್ಕೆ ಬರುವಾಗ ನಮಗೆ ಆಗ್ತದೆ. ಮತ್ತು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿರುವಂಥ ಹಿರಣ್ಯದವರು ಅಂತ ನಾನು ಹೇಳಿದವರು, ಬಂಗಾರವೇ ಅಲ್ಲಿಗೆಲ್ಲ ಒಂದಷ್ಟು ಅವರ ಸೇವೆಯನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಅಲ್ಲಿ ಹೋಗಿದ್ದೇನೆ, ಒಂದು 2-3 ಸಲ ಭಾಗವಹಿಸಿದ್ದೇನೆ ಕಾರ್ಯಕ್ರಮದಲ್ಲಿ. ಒಂದಷ್ಟು ಈ ಭಾಗದಿಂದ ಇವರನ್ನೂ ಹೇಳಬೇಕು, ಇವರಲ್ಲೂ ಒಳ್ಳೆಯ ರೀತಿಯ ಚಿಂತನೆಗಳು ಇವರ ಹತ್ರ ಇದೆ, ಇವರನ್ನು ನಾನು ಹೇಳಬೇಕು. ಅವರು ಈಗಾಗಲೇ ಈ ಏನು ಹೇಳ್ತಾರೆ, ಅಡಿಕೆ ಮತ್ತು ವೀಳ್ಯದೆಲೆಯನ್ನು ಕೊಡೋವರು ನೋಡ್ತಿದ್ರು ಏನು ಅಂತ. ಒಳ್ಳೆಯ ವಿಷಯ ಅಲ್ವ ಅದು ಒಳ್ಳೆಯ ಸಂಗತಿಗಳು ಅದರಲ್ಲಿ ಸೇರಿಕೊಂಡಿದೆ. ಅದನ್ನು ಅವರು ಆತ್ಮಾವಲೋಕನ ಮಾಡಿದರು, ಅವರ ಜೊತೆಗೆ ಮಾತಾಡಿಕೊಂಡು ಹಂಚಿಕೊಂಡ್ರು ಏನು ಏಕೆ ಅಂತ ಹೇಳಿಕೊಂಡು. ನಮ್ಮಲ್ಲಿ ತಾಂಬೂಲವನ್ನು ಯಾಕೆ ಕೊಡ್ತಾರೆ, ಅದಕ್ಕೇನು ಗೌರವ ಇದೆ ಅಂತ ಹೇಳಿಕೊಂಡು. ಒಳ್ಳೆಯ ವಿಚಾರಗಳಲ್ಲ ಇದೆಲ್ಲ. ಒಂದಷ್ಟು ಈ ಭಾಗದಲ್ಲಿ ಒಂದು ಹೆಸರು ದೈಗೋಳಿ ಅಂತ ಇದೆ. ನನಗೆ ಇದನ್ನು ಸ್ವಲ್ಪ ಪರಿವರ್ತನೆ ಮಾಡುವ ಅಂತ ಕೂಡ ಆಗ್ತದೆ. ಬರೀ ಸಸಿಗೋಳಿ ಅಲ್ಲ, ಇದು ಮರವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸೇವಾ ಕಾರ್ಯದ ಮೂಲಕವಾಗಿ ಇಲ್ಲೆಲ್ಲ ಪರಿಸರಕ್ಕೆ ನೆರಳು ಕೊಡುವಂಥ ಕಾರ್ಯದಲ್ಲಿ ಒಂದು ಮರವಾಗಿ ದೃಢವಾಗಿ ನಿಂತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮೊದಲಾಗಿ ಹೇಳಬೇಕಾಗಿರೋ ಒಂದು ತಾಯಿ ಬೇರನ್ನು ಗಟ್ಟಿ ಮಾಡೋ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಈ ಸೇವೆ ಉಂಟಲ್ವ, ಇದು ತಾಯಿ ಬೇರನ್ನು ಬಲಗೊಳಿಸೋದು, ಆಗ ಶಾಖೆಗಳೆಲ್ಲ ಚೆನ್ನಾಗಿ ಬೆಳೆಯಲಿಕ್ಕೆ ಸಾಧ್ಯತೆಗಳಿದೆ ಅಂತ. ಒಳ್ಳೆಯ ಯೋಜನೆಗಳು ಸಾಕಾರಗೊಳ್ಳಲಿ ಅಂತ ಆರಾಧ್ಯ ದೇವರನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ, ಸ್ವಲ್ಪ ಕ್ಷೇತ್ರದ ಕಾರ್ಯಬಾಹುಳ್ಯದಿಂದ ಒತ್ತಡ ಇರುವುದರಿಂದ ನಾವು ಸ್ವಲ್ಪ ಅಲ್ಲಿ ತೆರಳಬೇಕಾಗಿದೆ. ನೀವೆಲ್ಲ ಶ್ರದ್ಧೆಯಿಂದ ಇದರಲ್ಲಿ ಭಾಗವಹಿಸಿದ್ದೀರಿ. ಈ ಸಂಸ್ಥೆಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ, ಇಂಥವರು ಇನ್ನೂ ಇವರಿಗೆ ಒದಗಿ ಬರಲಿ ಅಂತ ಈಗಾಗಲೇ 2 ಕೊಠಡಿಯನ್ನು ಮಾಡಿದ್ದಾರೆ. ಇದನ್ನು ಮುಂದಿನ ವರ್ಷಕ್ಕೆ ನಮಗೆ ಏನು ಅಂತ ಕೇಳ್ಬೋದು, ಖಂಡಿತ ಕೇಳ್ಬೋದು. ನಮ್ಮದು ಏನಾದರೂ ಸೇವೆಗೆ ಅವಕಾಶ ಇದೆಯೋ ಅಂತ. ಅದು ಸಹಕಾರಗೊಳ್ಳಿ ಅಂತ ಮತ್ತೊಮ್ಮೆ ಹಾರೈಸುತ್ತಾ, ಎಲ್ಲರಿಗೂ ಹಿರಿಯವರನ್ನು ಇಟ್ಟುಕೊಂಡು ನಾನು ಡಾಕ್ಟ್ರನ್ನ ಹೇಳಬೇಕು, ಒಳ್ಳೆಯ ಆತ್ಮೀಯರು, ಹೃದಯದಿಂದ ಹತ್ತಿರದಿಂದ ಮಾತಾಡೋರು ಅಂತ. ನಮಗೆ ತುಂಬ ಹಿತದಿಂದ ಮಿತದಿಂದ ಎಲ್ಲವನ್ನು ಹೇಳಿಕೊಡ್ತಾರೆ. ಅವರು ಪಾಠಗಳನ್ನೆಲ್ಲ ಸಮಾಜಕ್ಕೆ ನಡೆದು ತೋರಿಸಿಕೊಡ್ತಾರೆ. ಒಂದು ರೀತಿಯಲ್ಲಿ ಎಲ್ಲರಿಗೂ ದೇವರ ಒಳಿತನ್ನು ಉಂಟು ಮಾಡಲಿ ಅಂತ ಹಾರೈಸುತ್ತಾ, ಮರವಿದ್ದರೇನಯ್ಯ ನೆರಳಿಲ್ಲದನಕ, ನೆರಳಿದ್ದರೇನಯ್ಯ ನೀರಿಲ್ಲದನಕ, ನೀರಿದ್ದರೇನಯ್ಯ ಹೊರತಿಲ್ಲದನಕ, ಧನವಿದ್ದು ಫಲವೇನು ಕೊಡುವ ಮನವಿಲ್ಲದನಕ, ಧನವಿದ್ದರೇನಯ್ಯ ಮನವಿದ್ದರೇನಯ್ಯ ಜ್ಞಾನವಿಲ್ಲದನಕ, ದೇವ ಪುರಂದರ ವಿಠ್ಠಲ ರಾಯನ ಊಳಿಗ ಮಾಡದವನ ಬಾಳುವೆ ಏತಕೆ ಅಂತ ದಾಸರು ಕೊಂಡಾಡಿದ್ದಾರೆ. ನಾವೆಲ್ಲ ಒಂದು ಉಪಕಾರ ಮಾಡುವಂಥ ಮರವಾಗಿ ಬೆಳೆಯುವ ಅಂತ ಹೇಳುತ್ತಾ ಮಾತಿಗೆ ವಿರಾಮ ಹೇಳ್ತೇವೆ. ಅವಧೂತ ಚಿಂತನ ಗುರುದೇವದತ್ತ. ಸಾಕಷ್ಟು ಪ್ರಸಿದ್ಧಿ ಪಡೆದಂಥ ಒಂದು ಸಂಸ್ಥೆ, ಜಾಗತಿಕ ಮಟ್ಟದಲ್ಲೂ ಕೂಡ ತನ್ನ ಹೆಸರನ್ನು ಭಾಳಷ್ಟು ಪ್ರಸಿದ್ಧಿ ಪಡಿಸಿದಂಥ ಒಂದು ಸಂಸ್ಥೆ. ತೈಲ ಪರಿಷ್ಕರಣೆಯಲ್ಲಿ
ಈ ಸಂಸ್ಥೆ ಭಾಳ ಮುಂಚೂಣಿಯಲ್ಲಿರುವಂಥ ಸಂಸ್ಥೆ. ಈ ಸಂಸ್ಥೆಯ ಮೂಲಕ ಅನೇಕ ಸಂಘ ಸಂಸ್ಥೆಗಳಿಗೆ ಸಾಕಷ್ಟು ಸಹಾಯ ಸಹಕಾರವನ್ನು ಕೂಡ ಒದಗಿಸಲಾಗಿದೆ. ಇದೀಗ ನಮ್ಮ ಈ ಆಶ್ರಮಕ್ಕೂ ಕೂಡ MRPL ಸಂಸ್ಥೆಯ CSR ಫಂಡಿನ ಮೂಲಕ 2 ಕೊಠಡಿಗಳನ್ನು ಉಚಿತವಾಗಿ ನೀಡಲಾಗಿದೆ. ಆ ಒಂದು ಪ್ರಾಯೋಜಕತ್ವಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿ ಸಹಕರಿಸಿದಂಥ ಈ ಸಂಸ್ಥೆಯ ಪ್ರತಿನಿಧಿಯಾಗಿ ಇವತ್ತು ಈ ವೇದಿಕೆಗೆ ಆಗಮಿಸಿದಂಥ ಶ್ರೀ ನಾಗರಾಜರಾವ್, ಸೀನಿಯರ್ ಮ್ಯಾನೇಜರ್ CSR ಡಿಪಾರ್ಟ್ಮೆಂಟ್ MRPL ONGC ಮಂಗಳೂರು, ಇವರಿಗೆ ಪೂಜ್ಯ ಶ್ರೀಗಳವರ ಹಸ್ತದಿಂದ ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನೆನಪಿನ ಒಂದು ಕಾಣಿಕೆ. ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನಂ ರಿಜಿಸ್ಟರ್ಡ್ ಟೋಕನ್ ಆಫ್ ಗ್ರ್ಯಾಟ್ಯೂಡ್ ಪ್ರೆಸೆಂಟೆಡ್ ಟು ಮ್ಯಾಂಗ್ಳೂರ್ ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಫಾರ್ ಯುವರ್ ಇನ್ವ್ಯಾಲ್ಯೂಬಲ್ contribution of worth 28.32 lakhs under CSR funds during the year 23-24 towards the construction of 2 dormitories in Sai Niketana Sevashrama Daigoli. Dr. Uday Kumar Niji, Managing Trustee, on May 2nd, 2024. ತಮ್ಮ ಉದ್ಘಾಟನಾ ಭಾಷಣವನ್ನು ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಸಾಯಿ ಸೇವಾ ಆಶ್ರಮದಿಂದ 2 ಡಾರ್ಮೆಂಟ್ರಿನಲ್ಲಿ ಇವತ್ತು ನಮ್ಮ MRPL CSR ಫಂಡಿನಿಂದ ಉದ್ಘಾಟನೆ ಮಾಡಿ ಆಯಿತು. ಡಾಕ್ಟರ್ ಶಾರದಾ ಮೇಡಮ್ ಮತ್ತು ಉದಯ್ ಕುಮಾರ್ ಅವರು ನಮ್ಮ ಸಂಸ್ಥೆಗೆ ಬಂದಿರುವುದು ನಮ್ಮನ್ನು ಭೇಟಿ ಮಾಡಿದಾಗ ಅವ್ರು ಮಾಡೋ ಕೆಲಸಗಳೆಲ್ಲ ಈ ಸೇವಾಶ್ರಮ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದರು, ಯಾವ ರೀತಿಯಲ್ಲಿ ನಾವು ಸೇವಾಶ್ರಮ ನಡೆಸ್ತಾ ಇದ್ದೀವಿ ಅಂತ ಹೇಳಿ. ನಮ್ಮ ಕಂಪನಿ MRPL CSR ಇಂದ 28,32,000 ಅವರು ಎಸ್ಟಿಮೇಟನ್ನು ಕೊಟ್ಟಿದ್ದಾರೆ. ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ CSR ಅಂದರೆ ಕಂಪನಿ ಲಾಭವನ್ನು ಪಡೆದ ನಂತರ 2% ನಾವು ಸೊಸೈಟಿಗೋಸ್ಕರ ಸ್ಪೆಂಡ್ ಮಾಡಲೇಬೇಕು. ಇದು ಆ್ಯಸ್ ಪರ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಸೆಂಟ್ರಲ್ ಗೌರ್ಮೆಂಟ್ಸ್ ರೂಲ್ಸ್ ರೆಗ್ಯುಲೇಷನಲ್ಲಿ ಲಾಭವನ್ನು ಪಡೆದ ನಂತರ ಕಂಟಿನ್ಯೂಸ್ ಆಗಿ 3 ವರ್ಷ ಲಾಭವನ್ನು ಪಡೆದರೆ ಮಾತ್ರ CSR ಫಂಡಿನ ಕೆಲಸ ಮಾಡಲಿಕ್ಕೆ ಆಗತ್ತೆ ನಮಗೆ. ಈಗಾಗಲೇ ನಾವು ಕಾಸರಗೋಡಿಂದ ರಾಯಚೂರು ತನಕ ನಾವು CSR ಕೆಲಸಗಳು ಪ್ರಾಜೆಕ್ಟ್ಸ್ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. CSR ಅಲ್ಲಿ ಏನು ಕೆಲಸಗಳು ಮಾಡ್ತೀರಿ ಅಂದರೆ MRPL ನಮ್ಮ ಸಂಸ್ಥೆಯಿಂದ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಷನ್ ಆಗಲಿ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಬಡವರಿಗೆ ಸ್ಕಾಲರ್ಶಿಪ್ ಕೊಡುವುದಾಗಲಿ, ಬೇರೆ ಬೇರೆ ಕೆಲಸಗಳೆಲ್ಲ ನಾವು ಮಾಡ್ತಾಯಿದ್ವಿ. ಮತ್ತು SC ST ಅವರು ಬೇಡಿಕೆಗಳನ್ನು ಕೂಡ ನಾವು ಕೆಲಸಗಳೆಲ್ಲ ಮಾಡಿದ್ದೇವೆ. ಈಗಾಗಲೇ ನಾವು 100 ಕೋಟಿಗೆ ಹೆಚ್ಚು ನಾವು ಆಲ್ರೆಡಿ CSR ಫಂಡಿಂದ ನಾವು ಸ್ಪೆಂಡ್ ಮಾಡಿದ್ವಿ. ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಬರೋದಿಲ್ಲ ಶಾಲೆಗೆ. ನೀವು ಏನು ಪಾಲಿಸಿ ಏನು ಫೆಸಿಲಿಟಿ ಕೊಟ್ಟರು ಕೂಡ ಏನಂತ ಹೇಳ್ತಾರೆ ಅಂದರೆ ಅಲ್ಲಿ ಶೌಚಾಲಯ ಇಲ್ಲ, ಹೆಣ್ಣುಮಕ್ಕಳು ಶಾಲೆಗೆ ಬರೋದಿಲ್ಲ ಅಂತ ನಮ್ಮ ಗಮನಕ್ಕೆ ತರ್ತಾರೆ.
ಈಗಾಗಲೇ ನಾವು 365 ಶೌಚಾಲಯ ನಾವು ಇಡೀ ದಕ್ಷಿಣ ಕನ್ನಡದಲ್ಲೇ ಕಟ್ಟಿದ್ದೀವಿ ನಾವು, ಓನ್ಲಿ ಫಾರ್ ಹೆಣ್ಣುಮಕ್ಕಳಿಗೋಸ್ಕರ. ಹೆಣ್ಣುಮಕ್ಕಳು ಕಲಿಬೇಕು, ಚೆನ್ನಾಗಿ ಓದಬೇಕು, ಅವರು ಮುಂದೆ ಬರಬೇಕು ಉದ್ದೇಶದಿಂದ ಈ ಕ್ಲಾಸ್ ರೂಮ್ ಕಟ್ಟಡ ಆಗಲಿ, ಕಾಲೇಜುಗಳಾಗಲಿ, ಸ್ವಲ್ಪ ಗೌರ್ಮೆಂಟ್ ಶಾಲೆಗಳೆಲ್ಲ ಬೀಳೋ ಪರಿಸ್ಥಿತಿ ಎಲ್ಲ ಇತ್ತು. 100 ವರ್ಷಕ್ಕೆ ಹೆಚ್ಚು ಅಂಥ ಶಾಲೆಗಳು ಕೂಡ ನಾವು ಹೊಸ ಕಟ್ಟಡಗಳನ್ನು ನಾವು ಮಾಡಿದ್ದೇವೆ. MRPL ಸರೌಂಡಿಂಗಲ್ಲಿ 10 ಗ್ರಾಮ ಕೂಡ ನಾವು ರೋಡ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲೆಲ್ಲ ಕೂಡ ನಾವು ಮಾಡಿದ್ದೇವೆ. ಬರೀ MRPL CSR ಫಂಡಿಂದ ಬರೀ ಕಟ್ಟಡಗಳು ಒಂದೇ ಅಲ್ಲ, ನಾವು ಹೆಲ್ತಲ್ಲಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಮತ್ತು ಮೆಡಿಸಿನ್ಸ್ ಕೂಡ ನಾವು ಸಪ್ಲೈ ಮಾಡಿದ್ದೀವಿ. ಎಲ್ಲೆಲ್ಲಿ ಗೌರ್ಮೆಂಟ್ ನಾವು 2 ಹಾಸ್ಪಿಟಲ್ಸ್ ಕೂಡ ನಾವು ರನ್ ಮಾಡ್ತಾಯಿದ್ವಿ ಸರೌಂಡಿಂಗ್ MRPLಲ್ಲಿ. ಸೂರಂಜ ಅಂತ ಜಾಗದಲ್ಲಿ ಚೇಲಾರ ಎಂಬ ಗ್ರಾಮದಲ್ಲಿ ನಮ್ಮ MRPLಿಂದ ಡಾಕ್ಟರ್ಸಲ್ಲೂ ಅಲ್ಲಿ ಹಿರೀ ಮೆಡಿಸಿನ್ಸು ಪೇಷಂಟ್ಸ್ ಯಾರಾದರೂ ಬಂದರೂ ಕೂಡ ಫ್ರೀ ಮೆಡಿಸಿನ್ಸ್ ಕೂಡ ನಾವು ಕೊಡ್ತಾಯಿದ್ವಿ, ಅವ್ರಿಗೆಲ್ಲ ಟ್ರೀಟ್ಮೆಂಟೆಲ್ಲ ನಾವು ಕೊಡ್ತೇವೆ ನಮ್ಮ MRPL ಸಂಸ್ಥೆಯಿಂದ. ಬರೀ ಇದೊಂದೇ ಅಲ್ಲ, ಕರೋನಾ ಟೈಮಲ್ಲಿ ಕೂಡ ನಾವು ಆಕ್ಸಿಜನ್ ಪ್ಲ್ಯಾಂಟ್ಸನ್ನು 8 ಆಕ್ಸಿಜನ್ ಪ್ಲ್ಯಾಂಟ್ಸನ್ನು 10 ಕೋಟಿ ವೆಚ್ಚಿಸಿ ಮಾಡಿ ಜನಗಳಿಗೋಸ್ಕರ ಎಲ್ಲ ಇಡೀ ಕರ್ನಾಟಕದಲ್ಲೇ ನಾವು ಮಾಡಿದ್ದೇವೆ, ಆಕ್ಸಿಜನ್ ಪ್ಲ್ಯಾಂಟ್ಸ್ ಎಲ್ಲ ಕಟ್ಟಿದ್ದೇವೆ. ಅದರಿಂದ ತುಂಬ ಸಮಸ್ಯೆಲೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಿದ್ದ ಕರೋನಾ ಪೇಷಂಟ್ಸ್ಗೆಲ್ಲ ಒಳ್ಳೆಯದಾಗಿದೆ. ಆಕ್ಸಿಜನ್ ಪ್ಲ್ಯಾಂಟ್ಸಿಂದ ಡೈರೆಕ್ಟಾಗಿ ಪೇಷಂಟ್ಸಿಗೆ ಒಂದು ಲೈಕ್ ವಾರ್ ಫುಟಿಂಗ್ ಟೈಪಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಶೀಘ್ರವಾಗಿ 1 ವಾರ 10 ದಿವಸದಲ್ಲೇ ಅದು ಕನ್ಸ್ಟ್ರಕ್ಷನ್ ಮಾಡಿ ಗೌರ್ಮೆಂಟಿಗೆ, ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಂಡ್ ಓವರ್ ಮಾಡಿದ್ವಿ. ಇದು ನಾವು ಮಾಡಿರೋದು ಅದೊಂದು ಕೆಲಸ. ಇನ್ನು ಸ್ವಲ್ಪ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆಗಲಿ, ಸಪ್ರೇಟ್ ಫೆಸಿಲಿಟಿಗಾಗಲಿ, ಅವರು ಓದುವಂಥ ಬೆಂಚ್, ಡೆಸ್ಕ್, ಕಂಪ್ಯೂಟರ್ಸು, ಬೇರೆ ಯಾವುದು ಬೇಡಿಕೆಗಳನ್ನು ಕೂಡ ಅವ್ರು ಕೇಳಿದ ವಸತಿಗಳೆಲ್ಲ ಕೂಡ ನಾವು ಮಾಡಿಕೊಟ್ಟಿದ್ವಿ. ನಮ್ಮ CSR ಇಂದ ಈಗಾಗಲೇ ಸ್ವಲ್ಪ ಕೆರೆಗಳೆಲ್ಲ ನೀರಿನ ಕೊರತೆ ಇರೋ ಜಾಗದಲ್ಲೆಲ್ಲ ಕೂಡ ಕೆರೆಯೆಲ್ಲ ಕೂಡ ಡೆವಲಪ್ಮೆಂಟ್ ಟೇಕಪ್ ಮಾಡಿದ್ದೇವೆ. ಶಾಲಾ ಕಟ್ಟೆಗಳಲ್ಲೂ ಕೂಡ ಇದು ಕಂಟಿನ್ಯೂಸ್ ನಡೀತಾ ಇದೆ, ಇನ್ನು ಮುಂದೆ ಕೂಡ ನಾವು ಮಾಡ್ತೇವೆ. ಈ ದೈಗೋಳಿ ಸಂಸ್ಥಾನಕ್ಕೆ, ಸಾಯಿ ಸೇವಾ ಸಂಸ್ಥಾನಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಕಾಂಟ್ರಾಕ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಇದೀಗ ಮುಖ್ಯ ಅತಿಥಿಗಳಿಂದ ಭಾಷಣ. ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನದ ಕಾನೂನು ಸಲಹೆಗಾರರಾಗಿರುವ ಹಾಗೂ ಟ್ರಸ್ಟಿಗಳಲ್ಲಿ ಓರ್ವರಾದಂಥ ಶ್ರೀ IV ಭಟ್ ಹಿರಿಯ ನ್ಯಾಯವಾದಿಗಳು, ಕಾಸರಗೋಡು, ಇವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯ ವ್ಯಕ್ತಿಗಳೇ ಹಾಗೂ ಸೇರಿದ ಬಂಧು ಭಗಿನಿಯರೇ, ಈ ಸಾಯಿ ಸೇವಾ ಪ್ರತಿಷ್ಠಾನದ ಈ ಹೊಸ ನಿರ್ಮಾಣಗೊಂಡ ಕಟ್ಟಡ ವಿಭಾಗದ ಉದ್ಘಾಟನೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ತುಂಬ ಸಂತೋಷ ಪಡ್ತೇನೆ. ಇಲ್ಲಿ ಸಮಾಜದಲ್ಲಿ ಬಹಳ ಕಷ್ಟದಲ್ಲಿರತಕ್ಕ ವ್ಯಕ್ತಿಗಳನ್ನು ಹಲವಾರು ವರ್ಷಗಳಿಂದ ಇಲ್ಲಿ ಅವರನ್ನು ಉಳಿಸಿಕೊಂಡು ಅವರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ನೀಡಿ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಿ ಅವರ ಮನೆಗೆ ಕಳಿಸಿಕೊಡುವ ಬಹುದೊಡ್ಡ ಜವಾಬ್ದಾರಿ ನಮ್ಮ ಸ್ನೇಹಿತರು ಇಲ್ಲಿ ವಹಿಸಿಕೊಂಡಿದ್ದಾರೆ, ಅದನ್ನು ನಿರ್ವಹಿಸ್ತಾ ಇದ್ದಾರೆ ಎನ್ನುವುದು ನಮಗೆ ತುಂಬ ಸಂತೋಷದ ವಿಷಯ. ಅವರಿಗೆ ಇಲ್ಲಿ ಈಗ ಈ ಕಟ್ಟಡ ಸುಮಾರು ಇನ್ನೂ ವಿಸ್ತಾರವಾಗಿ ಕಟ್ಟಡವನ್ನು ಕಟ್ಟಬೇಕಾಗಿದೆ. ಅದರ ಅಡಿಪಾಯ ಪಂಚಾಂಗ ಎಲ್ಲ ಹಾಕಿ ಇಟ್ಟಿದ್ದಾರೆ, ತಾವೆಲ್ಲ ನೋಡ್ಬೋದು.
ಈ ಸೇವೆ ಮಾಡಲಿಕ್ಕೆ ಸಾಧ್ಯ ಇದ್ದವರು, ಸೇವೆ ಮಾಡುವಷ್ಟು ತ್ಯಾಗ ಮಾಡಲಿಕ್ಕೆ ಮನಸ್ಸಿದ್ದವರು ಇದನ್ನು ಇನ್ನೂ ಬೆಳೆಸುವುದಕ್ಕೆ ತುಂಬ ಸಹಾಯ ಈ ಸಂಸ್ಥೆಗೆ ಮಾಡುವುದಕ್ಕೆ ಅವಕಾಶ ಉಂಟು ಎಂದು ಇಲ್ಲಿ ಬಂದವರಿಗೆಲ್ಲ ಈಗ ಕಾಣಬಹುದು. ಹಾಗೆ ಈ ಪಂಚಾಂಗ ಹಾಕಿದ ಈ ಕಟ್ಟಡಗಳೆಲ್ಲ ಬಹಳ ಬೇಗನೆ ಪೂರ್ಣಗೊಂಡು ಇನ್ನೂ ಹೆಚ್ಚಿನ ಸೇವೆ ಸಮಾಜಕ್ಕೆ ಈ ಸಂಸ್ಥೆಯಿಂದ ಸಿಕ್ಕುವ ಹಾಗೆ ಆಗಲಿ ಅಂತ ನಾನು ನಿಮ್ಮೊಂದಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ತ್ಯಾಗ ಮಾಡಬೇಕು, ಸೇವೆ ಮಾಡಬೇಕು ಅನ್ನುವವರಿಗೆ ತುಂಬ ಅವಕಾಶಗಳು ಇಲ್ಲಿ ಇವೆ. ಆ ಅವಕಾಶಗಳನ್ನ ಸದುಪಯೋಗ ಮಾಡುವ ಮನಸ್ಥಿತಿ ನಮ್ಮ ಜನರಿಗೆ ಬರಲಿ, ಈ ಸಂಸ್ಥೆಯ ಪ್ರಯೋಜನ ಪಡೆಯುವುದಕ್ಕೆ ಅಗತ್ಯ ಇದ್ದವರು ಮುಂದೆ ಬರಲಿ. ಹಾಗೆ ನಾವೆಲ್ಲ ಈ ಸಂಸ್ಥೆಯ ಪ್ರಯೋಜನ ಯಾರಿಗೆಲ್ಲ ಅನುಕೂಲ ಆಗಬಹುದಾ ಅವರಿಗೆ ಈ ಸುದ್ದಿ ಮುಟ್ಟಿಸಿ ಜನರ ಪ್ರಚಾರ ಮಾಡಿ ಅವರಿಲ್ಲಿ ಬರುವ ಹಾಗೆ ಮಾಡುವುದು ಕೂಡ ಒಂದು ಸೇವೆ ಆಗಬಹುದು. ಆಗ ಇಲ್ಲಿ ಒದಗಿಸುವ ಸೇವೆಗಳ ಅವಕಾಶವನ್ನು ನಮ್ಮ ಜನರು, ಈ ಊರಿನವರು ಅಂತಲ್ಲ ಈ ದೇಶದವರು ಪಡೆದು ಈ ಸಂಸ್ಥೆ ಇನ್ನೂ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಸಂಸ್ಥೆಗೆ ಸಹಾಯ ಮಾಡುವವರು ದೇಶದ ಉದ್ದಗಲದಲ್ಲಿ ಧಾರಾಳ ಜನ ಇರಬಹುದು. ಅವ್ರನ್ನೆಲ್ಲ ಸಂಪರ್ಕ ಮಾಡಲಿಕ್ಕೆ ಸಮಯ ಬೇಕಾಗ್ತದೆ. ಆದರೆ ಅವರು ಕೊಟ್ಟ ದೇಣಿಗೆಯನ್ನು ಸದುಪಯೋಗಪಡಿಸಿ ಅದು ಸೇವಾ ರೂಪದಲ್ಲಿ ಸಮಾಜಕ್ಕೆ ಸಲ್ಲಿಸಲಿಕ್ಕೆ ಈ ಸಾಯಿ ನಿಕೇತನ ಸೇವಾಶ್ರಮದ ಕಾರ್ಯಕರ್ತರು, ಅದನ್ನು ನಡೆಸತಕ್ಕವರು ತುಂಬ ಶ್ರಮ ಪಡುವ ಅಗತ್ಯ ಇದೆ. ಅವರು ಪಡ್ತಾ ಇದ್ದಾರೆ, ಅದನ್ನು ನಾವು ಮೆಚ್ಚಬೇಕು. ನಾವು ಅವರಿಗೆ ನಮ್ಮ ಕೃತಜ್ಞತೆ ಹೇಳಬೇಕು. ನಮಗಷ್ಟು ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ, ನೀವು ಮಾಡಿದ್ದೀರಿ, ಇದು ಬಹಳ ದೊಡ್ಡ ಕೆಲಸ. ಸಮಾಜದ ವತಿಯಿಂದ ನಿಮಗೆಲ್ಲ ನಮ್ಮ ಕೃತಜ್ಞತೆಯನ್ನು ಹೇಳ್ತೇನೆ ಅಂತ ನಾನು ಹೇಳುವುದಕ್ಕೆ ಅಪೇಕ್ಷೆ ಪಡ್ತೇನೆ. ಈ ಸಿಕ್ಕಿದ ಅವಕಾಶವನ್ನು ಸಮಾಜಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವ ಬಹುದೊಡ್ಡ ಜವಾಬ್ದಾರಿಯನ್ನು ಅವರು ಸ್ವತಃ ವಹಿಸಿಕೊಂಡು ಇಷ್ಟು ಮುಂದುವರಿಸ್ತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸ, ಅದು ಮೆಚ್ಚತಕ್ಕ ಕೆಲಸ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಸಮಾಜಕ್ಕೆ ಅವರಿಂದ ಪ್ರಯೋಜನ ಆಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಈ ಸಂಸ್ಥೆಗೆ 2 ರೂಮುಗಳನ್ನು ಕೊಟ್ಟು ತಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡಿನಿಂದ ಯಾವ ಕೊಡುಗೆಯನ್ನು MRPL ಕೊಟ್ಟಿದ್ದಾರೋ ಅವರಿಗೆ ನಾವು ನಮ್ಮೆಲ್ಲರ ಪರವಾಗಿ, ನಮ್ಮ ಸಮಾಜದ ಪರವಾಗಿ ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೇವೆ. ಇಲ್ಲಿ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ, ನಿಮಗೆ ನಮ್ಮ ಕೃತಜ್ಞತೆ ಸಲ್ಲುತ್ತದೆ. ಇನ್ನು ಮುಂದೆಯೂ ಆಗಾಗ ಸಾಧ್ಯವಿದ್ದಾಗ ನಿಮಗೆ ಸಹಾಯ ಮಾಡಿ ಅಂತ ಅವರಲ್ಲಿ ವಿನಂತಿಸ್ತೇವೆ. ಈ ಸಂಸ್ಥೆಯನ್ನು ನಡೆಸುವುದರಲ್ಲಿ ಸಾಯಿ ಸೇವಾ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಸಾಯಿ ಸಂಸ್ಥೆಯಲ್ಲಿ ದುಡಿಯುವ ಸುಮಾರು ಕಾರ್ಯಕರ್ತರು ಈ ಸಂಸ್ಥೆಯ ಬಗ್ಗೆಯೂ ತುಂಬ ಪ್ರೀತಿ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಅವರಷ್ಟು ಕೆಲಸ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ನೀವು ಮಾಡಿದ್ದೀರಿ, ಒಳ್ಳೆಯ ಕೆಲಸ. ನಿಮ್ಮ ಕೆಲಸಕ್ಕೆ ನಮ್ಮ ವೈಯಕ್ತಿಕವಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಈ ಸಂಸ್ಥೆ ಇನ್ನು ಬೆಳಿಬೇಕು. ಪಂಚಾಯತ್ ಅಧ್ಯಕ್ಷರಿಲ್ಲಿದ್ದಾರೆ. ಈ ಪಂಚಾಯಿತಿಗೂ ಇದು ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳ್ತೇನೆ. ಈ ಪಂಚಾಯತಿನಲ್ಲಿ ಇಂಥ ಒಂದು ದೊಡ್ಡ ಸಂಸ್ಥೆ ಬೆಳೆದರೆ ಈ ಪ್ರದೇಶದಿಂದ ಮಾತ್ರ ಅಲ್ಲ, ಈ ಪಂಚಾಯತಿನ ಒಳಗಿಂದಲ್ಲ, ಹೊರಗಿಂದಲೂ ಕೂಡ ಸೇವೆಯ ಅಗತ್ಯ ಇದ್ದವರು ಇಲ್ಲಿ ಬಂದು ಈ ಪಂಚಾಯತಿಗೆ ಒಂದು ವಿಶೇಷ ಸ್ಥಾನವನ್ನು ಕಲ್ಪಿಸಿಕೊಡ್ತಾರೆ. ಹಾಗಾಗಿ ಪಂಚಾಯತಿನವರು ಕೂಡ ನಮಗೆ ಸಹಾಯ ಮಾಡ್ಬೋದು, ಇನ್ನೂ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಹಾಗೆ ಈ ಸಂಸ್ಥೆಗೆ ಎಲ್ಲ ವಿಧದ ಶ್ರೇಯಸ್ಸನ್ನು ಆಶಿಸಿ
ಭಗವಂತ ಈ ಸಂಸ್ಥೆಯನ್ನು ಬೆಳೆಸಲಿ, ಸಮಾಜಕ್ಕೆ ಇದರಿಂದ ತುಂಬ ಉಪಕಾರ ಆಗಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಹಿರಿಯರಾದ ಶ್ರೀ ಐ ವಿ ಭಟ್ ಅವರಿಗೆ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಎಸ್ ಜೆ ಪ್ರಸಾದ್ ಅವರು, ಕಾಸರಗೋಡಿನ ಪ್ರಸಿದ್ಧ ಲೆಕ್ಕ ಪರಿಶೋಧಕರು, ಮಾಜಿ ನಗರಸಭಾಧ್ಯಕ್ಷರೂ ಆಗಿರಿದ್ದವರು. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ತುಂಬ ಸ್ನೇಹಜೀವಿಗಳು. ಅವರು ತಮ್ಮ ಅನುಭವದ ನುಡಿಗಳನ್ನು ಈ ಸಭೆಯ ಮುಂದಿಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ನಾಗರಾಜ್ ಸಾರ್ ಅವರು ತಮ್ಮ ಕಾರ್ಯನಿಮಿತ್ತ ವೇದಿಕೆಯಿಂದ ತೆರಳುತ್ತಾ ಇದ್ದಾರೆ. ಅವರನ್ನು ನಾವು ಗೌರವಪೂರ್ವಕವಾಗಿ ಬೇಡಿಕೊಳ್ಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ನೆರೆದಿರುವ ಗಣ್ಯ ಸಭಿಕರೇ, ಮೊತ್ತ ಮೊದಲನಾಗಿ ನಾನಿಲ್ಲೊಂದು ಈ ಸಂಸ್ಥೆಯ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕಾದವಲ್ಲ. ಯಾಕೆಂದರೆ ಅದರ ಒಂದೊಂದು 2007ರಿಂದ ಅದರ ಏನು ಪ್ರಶ್ನೆ ಇದ್ದರೂ ಡಾಕ್ಟರ್ ಉದಯಶಂಕರ್ ಶಾರದಾ ಭಟ್ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಈಗಾಗಲೇ ಅವರಿಗೆ FCRA ಫಾರಿನ್ ರೆಮಿಟೆನ್ಸಿನ ಪರ್ಮಿಷನ್ ಕೂಡ ಸಿಕ್ಕಿದೆ, ಪರವಾಗಿಲ್ಲ, ಇಲ್ಲಿದೆ. ಆಗ ಅವರಿಗೆ ಅವರ ಮನಸ್ಸಿನೊಳಗೆ ಈಗಿಂತ ಒಂದು ಸೇವೆ ಮಾಡಬೇಕು ಅಂತ ಹೇಳುವ ಒಂದು ಆ ಸ್ಪಿರಿಟ್, ಇದು ಮನೋಭಾವ ಇದೆ. ಅದು ಸುಲಭ ಇಲ್ಲ, ಅದು ತುಂಬ ಕಷ್ಟಪಟ್ಟಿದ್ದಾರೆ. ಈಗ ಇದು ಈ ಸ್ಟೇಜಲ್ಲಿ ಬಂದಿತ್ತಿದೆ. ಇನ್ನೂ ನನ್ನ ಅನುಭವ 1992ರಲ್ಲಿ ನಾನೊಂದು ಡಿಫರೆನ್ಷಿಯಬ್ಲಿ ಏಬಲ್ಡಿಗೆ, ಆಗ ಆ್ಯಕ್ಟ್ ಕೂಡ ಬಂದಿರಲಿಲ್ಲ, ನಾನೊಂದು ಅದು ಸ್ಟಾರ್ಟ್ ಮಾಡಿದೆ. 56-60 ಮಕ್ಕಳಿದ್ದರು. ಈಗ ನಾನು ಅದನ್ನು ಕ್ಲೋಸ್ ಮಾಡೋ ಹಂತದಲ್ಲಿದ್ದೇನೆ. ಯಾಕೆ ಅಂತೇಳಿ ಹೇಳಿದರೆ, ಅದು ನಮ್ಮ ಸೋಷಿಯಲ್ ಸೆಟಪ್ ಆಗಿದೆ. ಅದು ಒಂದು ಸಂಘ ಸಂಸ್ಥೆಯಾಗಿ ಬೆಳೆದರೆ ಅದರಲ್ಲಿ ಪ್ರತ್ಯೇಕವಾಗಿ ಇದಕ್ಕೆ ಆ ಸೇವಾ ಮನೋಭಾವ ಮತ್ತು ನಮ್ಮ ಸಾಯಿ ಸೇವಾ ಇದು ಆದ ಕಾರಣ ಇದಕ್ಕೆ ಆ ಒಂದು ಸ್ಪಿರಿಟ್ ಪ್ರತ್ಯೇಕವಾಗಿದೆ ಅಂತೇಳಿ ಹೇಳೋದಕ್ಕೆ ಯಾವ ಸಂಶಯ ಬೇಡ. ಏನೇ ಆಗಲಿ, ನಾವಲ್ಲ, ಅದು ಅಳಿಲ ಸೇವೆ ಆದರೂ ಆಗ್ಬೋದು, ಅದು ತನುಮನ ಧನದಿಂದ ಎಲ್ಲ ರೀತಿಯಿಂದ ಪ್ರೋತ್ಸಾಹ ನಾವು ಈ ಸಂಸ್ಥೆಗೆ ಕೊಡಬೇಕು. ಯಾಕೆ ಅಂತ ಹೇಳಿದರೆ ನಮ್ಮದ್ದವ್ರ ಕೆಲಸದಲ್ಲಿ ಇಲ್ಲಿ ಬಂದು ನಿಲ್ಲಬೇಕಾಗುವ ಸ್ಥಿತಿ ಬರ್ಬೋದು. ಯಾಕೆಂತೇಳಿ ನನಗೆ ಗೊತ್ತು, ಏನು ಅಂತೇಳಿ ಹೇಳಿದರೆ ಮುಂಚಿನ ಆಗಲ್ಲ. ಈಗ ಎಲ್ಲರೂ ಒಟ್ಟಿಗಿರುವ ಫ್ಯಾಮಿಲಿ ಅಲ್ಲ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ. ಒಂದೊಂದು ಮನೆಯು ಆಶ್ರಮ ಆಗಿದೆ. ಆಗ ಯಾವಾಗ ಸಪೋರ್ಟ್ ಇಲ್ಲದೆ ಇರುವಾಗ ಆಗ ನಾವು ಇದಕ್ಕೆ ಹೆಚ್ಚು ಕೊಟ್ಟು, ಏನಿಲ್ಲದಿದ್ದರೂ ಇದು ಒಂದು ದೊಡ್ಡ ಸೇವಾ ಸಂಸ್ಥೆಯಾಗಿ ಬೆಳೀತದೆ ಅಂತ ಹೇಳೋದಲ್ಲಿ ಯಾವ ಸಂಶಯ ನನಗಿಲ್ಲ. ನಾನು ಎಲ್ಲ ರೀತಿಯ ಶುಭಕಾಮನೆಯನ್ನು ಈ ಸಮಾರಂಭಕ್ಕೂ, ಈ ಸಂಸ್ಥೆ ಇನ್ನು ಬೆಳೆದು ಒಂದು ದೊಡ್ಡ ಮರವಾಗಲಿ, ಮರ ಆಗ್ತದೆ ಅಂತೇಳಿ ಹೇಳುವ ಧೈರ್ಯ ಕೂಡ ನನಗಿದೆ. ಇಷ್ಟನ್ನು ಹೇಳಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಸಂಸ್ಥೆಗೆ ಶುಭ ಹಾರೈಸಿದಂಥ ತಮಗೆ ಧನ್ಯವಾದಗಳು ಸರ್. ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕಾಸರಗೋಡು ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀಯುತ ಮಾಲಿಂಗ್ ಭಟ್ ಹಿರಣ್ಯ, ಪ್ರಶಾಂತಿ ವಿದ್ಯಾ ಕೇಂದ್ರದ ವಿಶೇಷವಾದಂಥ ಜವಾಬ್ದಾರಿಯನ್ನು ಹೊತ್ತು ಸಾಕಷ್ಟು ಅನುಭವವನ್ನು ಪಡೆದಿರುವಂಥವರು. ಶ್ರೀಯುತರು ತಮ್ಮ ಅನುಭವದ ನುಡಿಗಳನ್ನು ನಮ್ಮ ಮುಂದಿಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ಸ್ವಾಮಿಯ ಪವಿತ್ರ ಪಾದಗಳಿಗೆ ಪ್ರಥಮವಾಗಿ ಭಕ್ತಿಪೂರ್ವಕ
ಸಾಷ್ಟಾಂಗ ಪ್ರಣಾಮಗಳು. ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಹಿರಿಯರೇ, ಮುಂಭಾಗದಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ, ಬಹಳ ಖುಷಿಯಾಗ್ತದೆ. ಯಾಕೆಂದರೆ 2 ವರ್ಷದ ಹಿಂದೆ ಕಟ್ಟಡದ ಶಂಕುಸ್ಥಾಪನೆ. ಬಹುಶಃ ಇಷ್ಟು ಜನರಲ್ಲಿ 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ನಾನು ಮಾತ್ರ ಅಂತೇಳಿ ನೆನೆಸ್ತದೆ. ಯಾಕೆ ಕರೆದರೂ ಗೊತ್ತಿಲ್ಲ, ಅದಕ್ಕಾಗಿ ಧನ್ಯವಾದಗಳು. ಆವತ್ತು ಡಾಕ್ಟರ್ ಉದಯ್ ಕುಮಾರ್ ಒಂದು ಮಾತು ಹೇಳಿದರು, ಟೀಕೆ ಮಾಡ್ತಾ ಇದ್ದಾರೆ, ಚಿನ್ನದ ಗಟ್ಟಿ ಇವರಿಗೆ ಸಿಗ್ತಾ ಇದೆ, ಅದರಿಂದ ಕಟ್ಟಡದ 17 ಕೋಟಿಗಳಷ್ಟು ದೊಡ್ಡ ಮೊತ್ತದ ಕಟ್ಟಡಗಳನ್ನು ಹಾಕಿಕೊಂಡಿದ್ದಾರೆ, ಆಗ್ತದೋ ಇಲ್ಲೋ ಇತ್ಯಾದಿ ಸಂಶಯಗಳು ಸಮಾಜದಲ್ಲಿ ಮನೆ ಮಾಡಿದೆ ಅಂತೇಳಿ. ಆವಾಗ ಕೂಡ ನಾನೊಂದು ಮಾತು ಹೇಳಿದ್ದೆ, ಚಿನ್ನದ ಗಟ್ಟಿಯಲ್ಲಿಂದಲೂ ಬರಲಿಲ್ಲ, ಆದರೆ ಚಿನ್ನದ ಮನಸ್ಸಿರುವ ವ್ಯಕ್ತಿಗಳು ನಮ್ಮೊಟ್ಟಿಗಿದ್ದಾರೆ, ಖಂಡಿತ ಈ ಕಾರ್ಯ ಸಾಧ್ಯ ಆಗ್ತದೆ ಅಂಥೇಳಿ. ಬಹುಶಃ ಆವತ್ತು ನಾನು ನುಡಿದ ಮಾತು ಇವತ್ತು ಸಾಕಾರಗೊಳ್ಳುತ್ತದೆ. ಎಲ್ಲಿಂದಲೂ ಹೊರಗಿನಿಂದ ಚಿನ್ನ ಬರಲಿಲ್ಲ, ಆದರೆ ಚಿನ್ನದ ಮನಸ್ಸಿರುವ ಸುಂದರ ಮನಸ್ಸಿನ ಅದ್ಭುತ ವ್ಯಕ್ತಿಗಳು ನಮ್ಮೊಟ್ಟಿಗಿದ್ದಾರೆ. ನಾವು ಕಂಡ ಕನಸುಗಳಿಗೆ ನೀರೆರೆದು ಬೆಳೆದು ಅದನ್ನು ಬೆಳೆಸಿ ಅದನ್ನೊಂದು ಮರವಾಗಿ ರೂಪಿಸುವಂಥ ಶಕ್ತಿ ನಮ್ಮ ಸಮಾಜಕ್ಕಿದೆ. ಕನಸೇನೋ ಡಾಕ್ಟರ್ ಉದಯ್ ಕುಮಾರ್ ದಂಪತಿಗಳು, ಪ್ರೇರಣೆ ಅವರು ಆರಾಧಿಸಿರುವ ನಂಬಿಸಿರುವ ಭಗವಾನ್ ಸತ್ಯಸಾಯಿ ಬಾಬಾರವರದ್ದು. ಈ 2 ಸಮ್ಮಿತಗೊಂಡು ಅದಕ್ಕೆ ಗೊಬ್ಬರವಾಗಿ ಇವತ್ತು ನಾವೆಲ್ಲ ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೀವಿ. ಇದು ಇಲ್ಲಿಗೆ ನಿಲ್ಲಬಾರ್ದು, ಈ ಕಾರ್ಯಕ್ರಮ ಮುಂದೆಯೂ ನಡಿಬೇಕು. ನನ್ನ ಅನಿಸಿಕೆ ಅಥವಾ ನನ್ನ ಚಿಂತನೆ ಏನು ಅಂತ ಹೇಳಿದರೆ, ಸಂಸ್ಥೆ ಬೆಳಿಬೇಕು ಅಂತ ಹೇಳಿಲ್ಲ, ಆದರೆ ಈ ಸಂಸ್ಥೆಯನ್ನು ಬಯಸಿಕೊಂಡು ಯಾರು ಇಲ್ಲಿಗೆ ಸೇರ್ತಾರೋ ಅವರಿಗೊಂದು ಉತ್ತಮವಾದ ಯೋಗ್ಯವಾದ ಶುಶ್ರೂಷೆ ಚಿಕಿತ್ಸೆ ಅಗತ್ಯ. ನಾವು ಹೆಚ್ಚು ಜನರು ಅಂಗವಿಕಲರು ಬರಲಿ ಅಂತೇಳಿ ಕೇಳಿಕೊಳ್ಬಾರ್ದು, ಯಾಕಂದರೆ ಅದು ಸಮಾಜದ ನಮ್ಮ ಕಲ್ಪನೆ ತಪ್ಪಾಗ್ತದೆ. ಆದರೆ ಯಾರೇ ಇವಾಗಲೇ ಇದ್ದಾರೋ, ಮಾನಸಿಕವಾಗಿ ಅಸ್ತತ್ವವಾಗಿರೋ ಅಥವಾ ಸಮಾಜದಲ್ಲಿ ನಿರಾಶ್ರಿತರಾಗಿದ್ದಾರೋ ಅವರು ಒಂದು ಯೋಗ್ಯ ಮನುಷ್ಯರಾಗಿ ಅದನ್ನೇ ಮಾನವನು ಮಾಧವನಾಗಿ ಬೆಳೆಸಲಿಕ್ಕೆ ನಮ್ಮಿಂದಾದ ಸಹಾಯವನ್ನು ನಾವು ಮಾಡಬೇಕಾಗಿದೆ. ಆ ಸಹಾಯ ಅವಕಾಶಕ್ಕಾಗಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಖಂಡಿತ ಎಲ್ಲ ಹಿರಿಯರ ಬಯಕೆಯಂತೆ ಮರ ಇವಾಗಲೇ ಆಗಿದೆ. ನನ್ನ ಅಂದಾಜಂತೆ ಒಂದು 108-110 ನಿರಾಶ್ರಿತರು ಇವತ್ತು ಇಲ್ಲಿ ಈ ದೊಡ್ಡ ಮರದ ಅಡಿಯಲ್ಲಿ ಆಲದ ಮಡಿಯಲ್ಲಿ ತನ್ನ ಜೀವನವನ್ನು ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇದು ಇನ್ನಷ್ಟು ಬೆಳೆಯಲಿ, ಬಂದಂಥ ಸರ್ವರಿಗೂ ಉತ್ತಮವಾದ ಶುಶ್ರೂಷೆ ಚಿಕಿತ್ಸೆ ನಡೆದು ಅವರು ಪುನಃ ತಮ್ಮ ಬಂಧುಗಳೊಟ್ಟಿಗೆ ಸೇರುವಂತಾಗಲಿ, ಈ ಸಂಸ್ಥೆ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಸ್ವಾಮಿಯಲ್ಲಿ ಹಾರೈಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಸಾಯಿರಾಮ್. ತಮ್ಮ ಆಶಯ ನಮಗೆ ಆಶೀರ್ವಾದ ಆಗಲಿ ಅಂತ ಆಶಿಸ್ತಾ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾನೆ. ಸಾಫ್ಟ್ವೇರ್ ಕಂಪನಿ ಅಂತ ಹೇಳಿದಾಗ ಹೆಚ್ಚಿನ ಜನ ಮುಖ ಮಾಡುವಂಥದ್ದು ಬೆಂಗಳೂರಿನ ಕಡೆಗೆ. ಆದರೆ ಮಂಗಳೂರಿನಲ್ಲಿ ಕೂಡ ಇಂಥ ಒಂದು ವಿಶೇಷವಾದ ಸಾಫ್ಟ್ವೇರ್ ಕಂಪನಿಯನ್ನು ಸ್ಥಾಪಿಸಿ ಅನೇಕರಿಗೆ ಉದ್ಯೋಗ ಅವಕಾಶಗಳನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದಂಥ A1 ಲಾಜಿಕ್ಸ್ ಎನ್ನುವ ಸಾಫ್ಟ್ವೇರ್ ಕಂಪನಿಯ ಸಂಸ್ಥಾಪಕರು ಮತ್ತು ತಾಂತ್ರಿಕ ನಿರ್ದೇಶಕರು ಆದಂಥ, ಸೇವಾ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ ಉಳ್ಳವರು ಆದಂಥ, ಸದಾ ನಮ್ಮ ಸಂಪರ್ಕದಲ್ಲೇ ಇರುವಂಥ ಶ್ರೀ ಪ್ರವೀಣ್ ಕುಮಾರ್ ಉಡುಪ ಅವರನ್ನು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನದ ಹಿತೈಷಿಗಳೇ, ಆವಾಗಲೇ ಅವರು JP ಅಣ್ಣ ಒಂದು ಮಾತು ಹೇಳ್ತಾಯಿದ್ರು, ಇವತ್ತು ಬ್ಯುಸಿ ಡೇ ಆದರೂ ಇಷ್ಟು ಜನ ಇಲ್ಲಿ ಸೇರಿರ್ತಾರೆ ಅಂತ ಹೇಳಿದರೆ ನಿಜವಾಗಿ ಏನೋ ಒಂದು ಒಳ್ಳೆಯ ಕೆಲಸ ಆಗ್ತಾಯಿದೆ ಅಂತ. ಆ ಮಾತನ್ನು ನಾನು ಮತ್ತೊಮ್ಮೆ ಎಲ್ಲ ಪುನರಾವರ್ತಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದರೆ ಇಲ್ಲಿರೋರು ಯಾರೂ ಫ್ರೀ ಇಲ್ಲ, ನನಗೆ ಗೊತ್ತು. ನಿಮ್ಗೆ ಏನೇನೋ ಒಂದು ಕಮಿಟ್ಮೆಂಟ್ ಅಥವಾ ಏನೇನೋ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸಿಕೊಂಡು ಇರುವಂಥವರು. ಆ ಬಿಡುವಿನ ಅಷ್ಟು ಕ್ಲಿಷ್ಟಕರವಾದಂಥ ಸನ್ನಿವೇಶದಲ್ಲಿ ಕೂಡ ನಿಮ್ಮನ್ನು ನೀವು ಇಲ್ಲಿ ಬಂದು ಈ ಒಂದು ಏನೋ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಿದ್ದೀರಿ ಅಂತ ಹೇಳಿದರೆ ಇಲ್ಲಿ ಏನೋ ಒಂದು ಒಳ್ಳೆಯ ಕೆಲಸ ಆಗ್ತಾಯಿದೆ ಅಂತ. ನನ್ನ ಹಾಗೂ ಈ ಸಾಯಿ ಸೇವಾ ಪ್ರತಿಷ್ಠಾನ ಡಾಕ್ಟರ್ ಉದಯ್ ಕುಮಾರ್ ಹಾಗೂ ಶಾರದಕ್ಕ ದಂಪತಿಗಳ ಕಾಂಟ್ಯಾಕ್ಟು ಸುಮಾರು 15 ವರ್ಷ ಹಿಂದಿನದ್ದು. ಆ 15 ವರ್ಷದ ಹಿಂದಿನಿಂದ ಕೂಡ ಏನು ಅವರು
ಸಮಾಜಮುಖಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಶೀರ್ಷಿಕೆಯಡಿಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಅದನ್ನು ನೋಡ್ತಾ ಬಂದಿರುವವನು. ನಾನೊಂದು ಇಲ್ಲಿ ಒಂದು ಮಾತು ಕೇಳಿದ್ದೇನೆ, ಈ ದೇವರ ಸೇವೆಯಲ್ಲಿ ಹೂವಿನೊಂದಿಗೆ ನಾರಿಗೆ ಸಿಗುವ ಭಾಗ್ಯ ಅಂತ. ಆ ಹೂವು ಜೊತೆ ಆ ಹೂವನ್ನು ಕಟ್ಟಿರುವಂಥ ನಾರಿಗೆ ಸಿಕ್ಕುವ ಭಾಗ್ಯ ಇದೆಯಲ್ಲ, ಅದೆಲ್ಲ ನಮ್ಮದು. ಅವರು ಮಾಡ್ತಿರುವಂತಹ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ನಮ್ಮದೇನೋ ಒಂದು ಸಣ್ಣ ಕಾಣಿಕೆ, ಆ ನಾರಿಗೆ ಸಿಕ್ಕುವ ಭಾಗ್ಯ ನಮ್ಮದಿಲ್ಲಿ. ಅದೇ ರೀತಿ ಇನ್ನೊಂದು ವಿಷಯವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಏನಂತ ಹೇಳಿದರೆ, ಎಲ್ರಿಗೂ ಅವರು ಶುರು ಮಾಡಿದಂತಹ ದೊಡ್ಡ ಮಟ್ಟದ ಕಾರ್ಯವನ್ನು ಎಲ್ರಿಗೂ ಶುರು ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ನಮ್ಮಿಂದ ಏನು ಸಹಾಯವಾಗ್ತದೆ, ಅವರ ಜೊತೆಗೆ ಆರ್ಥಿಕವಾಗಿ ಕೈ ಜೋಡಿಸೋದ್ರಿಂದ ಅಥವಾ ಅವರಿಗೆ ಮಾನಸಿಕವಾಗಿ ಅವರಿಗೆ ಏನು ಹೇಳ್ತೇವೆ ಮೋರಲ್ ಸಪೋರ್ಟ್ ಕೊಡೋದ್ರಿಂದ ನಾವು ಆ ಕಾರ್ಯವನ್ನು ನಾವು ಕೂಡ ಮಾಡಬಹುದು ಅಂತ. ನಮ್ಮಿಂದ ಶುರು ಮಾಡಲಿಕ್ಕೆ ಆಗದೇ ಇದ್ದರೂ ಶುರು ಮಾಡೋರ ಜೊತೆಗೆ ಕೈ ಜೋಡಿಸೋದ್ರಿಂದ ಇಂತಹ ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡ್ಬೋದು. ಹಾಗೊಂದು ಸಣ್ಣ ಕಿರುಮಾತು ಏನಾಗ್ತಿದೆ ಹೇಳಿದರೆ, ಆಗಾಗಲೇ ಪೂಜ್ಯ ಗುರುಗಳು ಕೂಡ ಅದನ್ನೇ ಹೇಳಿದರು. ಈ ಸಮಾಜ ಯಾವುದೋ ಒಂದು ರೇಸಲ್ಲಿ ಓಡ್ತಾ ಇದೆ, ಏನೋ ಒಂದು ಸಾಧಿಸಬೇಕು ಅಂತ. ಬಟ್ ನಮ್ಮ ಬೇಸಿಕ್ ನೀಡ್ಸ್ ಅಥವಾ ಈಗ ಬೇಸಿಕ್ ಏನು ಮೋರಲ್ ಸಪೋರ್ಟ್ ಕೊಡುವಂಥದ್ದು ಅದನ್ನೆಲ್ಲ ಮರೆತು ನಾವು ಯಾವುದೋ ಒಂದು ರೇಸಲ್ಲಿ ಓಡ್ತಾ ಇದ್ದೇವೆ. ಪರ್ಟಿಕ್ಯುಲರ್ಲಿ ಈಗ ಯಂಗ್ ಜನ್ರೇಷನ್ ಅವರು ಏನೋ ಮರ್ತು ಬಿಟ್ಟಿದ್ದಾರೆ. ನಾವು ಏನೋ ಒಂದು ಕಳ್ಕೊಂಡು ನಾವು ಏನೋ ಒಂದು ಹಠ ಕಟ್ಟಿ ಓಡ್ತಾ ಇದ್ದೇವೆ. ಹಾಗಿರುವಾಗ ಈ ಪಾರ್ಟ್ ಆಫ್ ದ ಲೈಫ್ ಏನು ಅವರಿಗೆ ಒಂದು ಸೇವೆಯನ್ನು ಒದಗಿಸಿಕೊಡುವಂಥ ಭಾಗ್ಯ ಇದೆಯಲ್ಲ, ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಯಾವುದೋ ಒಂದು ರೇಸಿನ ಹಿಂದೆ ಓಡ್ತಾ ಇದ್ದೇವೆ. ಅದನ್ನೆಲ್ಲ ಬಿಟ್ಟು ಸಮ್ ಟೈಮ್ ಸ್ವಲ್ಪ ಒಂದು ದಿನದ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಸಮಯವನ್ನು ನಾವು ಇಂತಹ ಒಂದು ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ನಾವು ಅದನ್ನು ಪುಣ್ಯ ಅಂತ ಅನುಭವಿಸಿಕೊಂಡು ನಾವು ಮಾಡಬೇಕು. ನಾನು ಆ ನಿಟ್ಟಿನಲ್ಲಿ ನನ್ನ ಕೈಲಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನನ್ನ ತಂಡ ಮಂಗಳೂರಿಂದ ಇವತ್ತು ಒಂದು 15-20 ಜನರನ್ನು ನಾನು ಕರ್ಕೊಂಡು ಬಂದಿದ್ದೇನೆ. ಎಲ್ಲ ಇಲ್ಲಿ ಆಸೀನರಾಗಿದ್ದಾರೆ. ಸೊ ಅವರಿಗೆ ಕೂಡ ಆ ಒಂದು ಮೈಂಡ್ ಸೆಟ್ ಬರಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ಇಲ್ಲಿ ಉಳಿದವರು ಕೂಡ ಅದೇ ರೀತಿಯಲ್ಲಿ ನೀವು ಇರುವ ವರ್ಕಿಂಗ್ ಎನ್ವೈರ್ಮೆಂಟಲ್ಲಿ ಅಥವಾ ನೀವು ಇರುವ ಸಮಾಜಮುಖಿ ಮಧ್ಯದಲ್ಲಿ ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸನ್ನು ಆದಷ್ಟು ಇದರ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸಿದರೆ ಖಂಡಿತವಾಗಿಯೂ ನಾಳೆ ಇದು ಆ ಗಿಡವಾಗಿ ಬೆಳೆದದ್ದು ನಾಳೆ ಹೆಮ್ಮರವಾಗಿ ಬೆಳೀತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಸಂದರ್ಭದಲ್ಲಿ ನನ್ನ ಆಸೆಗೆ ಕೈ ಜೋಡಿಸಿದಂಥ ನನ್ನ ಫಸ್ಟ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಮೆಂಬರ್ಸ್, ಹಾಗೆ ನನ್ನ ಸೆಕೆಂಡ್ ಫ್ಯಾಮಿಲಿ, ನನ್ನ ಆಫೀಸ್ ಮೆಂಬರ್ಸ್ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್, ತಮ್ಮ ಉತ್ತಮವಾದಂಥ ಮನೋಭಾವನೆ ನಮ್ಮೆಲ್ಲರಿಗೆ ಅನುಕರಣೀಯವಾಗಲಿ ಅಂತ ಆಶಿಸ್ತಾ ತಮಗೂ ಧನ್ಯವಾದಗಳು. ಮುಂದೆ ಶ್ರೀ ಗಣೇಶ್ ಭಟ್ ವಾರಣಾಸಿ, ನಮ್ಮ ಊರಿನವರೇ ಅವರು, ಸ್ಥಾಪಕರು ವಿಕಾಸಂ ಸೇವಾ ಫೌಂಡೇಶನ್ ಬಂಟ್ವಾಳ. ಬಹುಶಃ ಈ ಆಶ್ರಮಕ್ಕೆ ಆಗಾಗ ಭೇಟಿ ಇತ್ತು. ಅವರಿಗೂ ವಿಶೇಷವಾದಂಥ ಒಂದು ಸೇವಾ ಕಾರ್ಯವನ್ನು ನಡೆಸಬೇಕೆನ್ನುವಂಥ ಆಸಕ್ತಿ ಬಹುಶಃ ಮೂಡಿದ್ದಿರಬಹುದು. ಆ ಮೂಲಕವಾಗಿ ಇಂಥ ಒಂದು ಫೌಂಡೇಶನನ್ನು ಅವರು ಸ್ಥಾಪಿಸಿ ಇವಾಗ ತಮ್ಮನ್ನು ಮತ್ತೊಮ್ಮೆ ಸೇವಾ ಕಾರ್ಯಗಳಲ್ಲಿ ಭಾಳ ಉತ್ಸಾಹದಿಂದ ತೊಡಗಿಸಿಕೊಳ್ತಾ ಇದ್ದಾರೆ. ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಹನೀಯರೇ, ದಯೆ ಧರ್ಮದ ಮೂಲವಯ್ಯ ಹೇಳುವ ಒಂದು ಉದಾತ್ತ ಚಿಂತನೆಯನ್ನು ನಂಬಿಕೊಂಡು ಬಂದವರು ನಾವು. ಲವ್ ಈಸ್ ಮೇಡ್ ಫ್ರೂಟ್ಫುಲ್ ಥ್ರೂ ಸರ್ವೀಸ್. ಸೇವೆಯ ಮೂಲಕ ಪ್ರೀತಿಯನ್ನು ಫಲವತ್ತಗೊಳಿಸ್ಬೋದು ಅಂತ ಹೇಳುವಂಥ ಮಾತು ನಮ್ಮದು. ಒಬ್ಬ ವ್ಯಕ್ತಿಯ ಗುಣವನ್ನು ಅಳೆಯುವುದಾದರೆ ತನಗೆ ಉಪಯೋಗವಿಲ್ಲದ ಒಬ್ಬ ವ್ಯಕ್ತಿ ಅಥವಾ ವಸ್ತುವನ್ನು ಆತ ಹೇಗೆ ನಡೆಸಿಕೊಳ್ತಾನೆ ಹೇಳುವುದರ ಮೇಲೆ ಆ ವ್ಯಕ್ತಿಯ ಗುಣವನ್ನು ನಾವು ಅಳಿಬೋದು ಅಂತ ಒಂದು ಮಾತಿದೆ. ಅಂದರೆ ನಮ್ಮ ಇಂದಿನ ಲೌಕಿಕ ಪ್ರಪಂಚದಲ್ಲಿ ನಾವು ನಮಗೆ ಒಬ್ಬ ವ್ಯಕ್ತಿಯಿಂದ ಎಷ್ಟು ಉಪಕಾರ ಆಗ್ತದೆ ಹೇಳುವುದರ ಮೇಲೆ ಅವರಿಗೆ ನಾವು ಕೊಡುವ ಗೌರವ, ಪ್ರೀತಿ, ಮಾನ, ಮರ್ಯಾದೆ ನಿರ್ಧಾರ ಆಗ್ತದೆ.
ಆದರೆ ಅದಕ್ಕೂ ಮಿಗಿಲಾಗಿ ಇವತ್ತು ಕಳೆದ 10-17 ವರ್ಷಗಳಲ್ಲಿ ಈ ಊರಿನವನೇ ಆಗಿ ನಾನು ಗಮನಿಸ್ತಿರುವ ವಿಚಾರ, ಡಾಕ್ಟರ್ ಉದಯಕುಮಾರ್ ಮತ್ತು ಶಾರದಾ ದಂಪತಿಗಳು ಮತ್ತು ಅವರ ಬಳಗದವರು ಯಾವುದೇ ನಿರೀಕ್ಷೆ ಇಲ್ಲದೆ ಯಾರೋ ದಾರಿಯಲ್ಲಿ ಕಷ್ಟದಲ್ಲಿರುವ ಯಾರೋ ಒಬ್ಬ ನಿರಾಶ್ರಿತರು ಪರಿತ್ಯಕ್ತ ವ್ಯಕ್ತಿಯನ್ನು ಕಂಡು ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅವರನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿ ಅವರನ್ನು ಪುನಃ ಮನೆಗೆ ಕರೆದುಕೊಂಡು ಹೋಗಿ ಪುನರ್ಮಿಲನ ಮಾಡಿಸ್ತಾರಲ್ಲ, ಅದೊಂದು ನಾವು ಈ ಜಗತ್ತಿನಲ್ಲಿ ನಾವು ಕಾಣುವ ಅತ್ಯಂತ ಮನುಷ್ಯನ ಉದಾತ್ತ ಗುಣಗಳಲ್ಲಿ ಒಂದು. ಅದಕ್ಕೋಸ್ಕರ ನಾನು ಮೊದಲಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಪ್ರಪಂಚದಲ್ಲಿ ಕೋಟಿಗಟ್ಟಲೆ ರೀತಿಯ ಪ್ರಾಣಿ ಪಕ್ಷಿ ಸಸ್ಯಗಳು ಎಲ್ಲ ಇವೆ. ಆದರೆ ಎಲ್ಲವುಗಳು ಅವರ ಸ್ವಭಾವಕ್ಕೆ ಅನುಗುಣವಾಗಿ ನಡ್ಕೊಳ್ತಾರೆ. ಆದರೆ ಮನುಷ್ಯ ಮಾತ್ರ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ನಡ್ಕೊಳ್ಳೋದು ಕಾಣೋದಿಲ್ಲ. ಹಾಗಾಗಿ ಮನುಷ್ಯ ಮತ್ತು ಮನುಷ್ಯತ್ವ, ಅದು ಮನುಷ್ಯತ್ವ ಬೇರೆ ಬೇರೆಯಾಗಿದೆ. ಆದರೆ ನಿಜವಾದ ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ಈ ಸಂಸ್ಥೆಯಲ್ಲಿ ತೋರಿಸ್ಕೊಡ್ತಾ ಇರುವಂಥ ಒಂದು ಕೆಲಸ ಇದು ನಮಗೆ ಎಲ್ಲರಿಗೂ ಕೂಡ ಮಾದರಿ. ಯಾಕೆಂದರೆ ಇವತ್ತು ನಮ್ಮ ಗುರುಗಳಾದಂಥ ಶ್ರೀಯುತ ಸುಬ್ರಹ್ಮಣ್ಯ ಭಟ್ರು ಒಂದು ಮಾತು ಹೇಳಿದರು, ನಾನು ಮತ್ತು ನನ್ನ ಗೆಳೆಯರು ಸೇರಿ BC ರೋಡಿನ ಅಲ್ಲಿ ವಿಶೇಷ ಮಕ್ಕಳಿಗೋಸ್ಕರ, ಮುಖ್ಯವಾಗಿ ಆಟಿಸಮ್ ಮಕ್ಕಳಿಗೋಸ್ಕರ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ನನಗೆ ಕೂಡ ಈ ಸಂಸ್ಥೆ ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹ ಪ್ರತಿ ಹಂತದಲ್ಲೂ. ಯಾಕೆಂತಂದರೆ ನನ್ನ ಸಂಸ್ಥೆ, ನಾನು ನಡೆಸಿರೋ ಸಂಸ್ಥೆ 6 ತಿಂಗಳ ಶಿಶು. ಆದರೆ ಇವರ ಅಗಾಧವಾದಂತಹ ಒಂದು ಅನುಭವದಲ್ಲಿ ನಮಗೆ ಆಗಾಗ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಕೊಡುವ ಕೆಲಸವನ್ನು ಡಾಕ್ಟರ್ ಉದಯಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವರ ಕೆಲಸ ಮುಂದುವರಿಯಲಿ. ಎಲ್ಲಿ ಸಮಾಜದಲ್ಲಿ ಪ್ರೀತಿಯಿಂದ ವಂಚಿತರಾದ ಜನರಿದ್ದಾರೋ ಅವರಿಗೆ ಪ್ರೀತಿಯ ಹೊಳೆ ಸಾಯಿನಿಕೇತನ ಸೇವಾಶ್ರಮದಲ್ಲಿ ಹರಿಯಲಿ ಅಂತ ಹಾರೈಸ್ತಾ ನಿಮಗೆಲ್ಲ ಶುಭವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಗಣೇಶಣ್ಣ ಅವರಿಗೆ. ಮುಂದೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುವುದಕ್ಕಾಗಿ ನಮ್ಮೊಂದಿಗೆ ಬಂದು ಸೇರಿಕೊಂಡಂಥವರು, ಆ ಪೈಕಿ ಶ್ರೀಯುತ ಉಮರ್ ಬೋರ್ಕಳ, ಸದಸ್ಯರು ವರ್ಕಾಡಿ ಗ್ರಾಮ ಪಂಚಾಯತು, ಅವರು ಸಭೆಯನ್ನುದ್ದೇಶಿಸಿ 2 ಮಾತು ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಆತ್ಮೀಯರೇ, ಸಮಾಜದಲ್ಲಿ ನಿರ್ಲಕ್ಷಿಸಲ್ಪಟ್ಟ ಅನಾಥರು, ಅಶಕ್ತರು, ಶಾರೀರಿಕ ಮಾನಸಿಕ ಸವಾಲುಗಳನ್ನು ಎದುರಿಸುವವರು, ತಮ್ಮ ಸಂಕಷ್ಟವನ್ನು ಹೇಳಲು ಸಾಧ್ಯವಿಲ್ಲದ ಜನರು, ಸೈಲೆಂಟ್ ಸ್ವಭಾವದವರು, ವೈಲೆಂಟ್ ಸ್ವಭಾವದವರು, ಈ ರೀತಿ ನಾನಾ ರೀತಿಯ ಜನರ ಸೇವೆಯಲ್ಲಿ ತಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡ ಡಾಕ್ಟರ್ ಶ್ರೀ ಉದಯಕುಮಾರ್ ಹಾಗೂ ಶಾರದಾ ಉದಯಕುಮಾರ್ ದಂಪತಿಗಳು ಹಾಗೂ ಟ್ರಸ್ಟಿಗಳ ಮೌನ ಕ್ರಾಂತಿಯಿಂದ ಇಲ್ಲೊಂದು ಸಂಸ್ಥೆ ಬೃಹತ್ತಾಗಿ ತಲೆ ಎತ್ತಿ ನಿಂತಿದೆ. ನಿಜಕ್ಕೂ ಅಭಿನಂದನಾರ್ಹರು. ಇದರ ಆರಂಭದಿಂದಲೂ ಇದನ್ನು ವೀಕ್ಷಿಸ್ತಾ ಬಂದಿರುವ ಓರ್ವ ವ್ಯಕ್ತಿ ಎಂಬ ನೆಲೆಯಲ್ಲಿ ಇದೊಂದು ನಾಡಿನ ಜನರಿಗೆ ಸಾಂತ್ವನ ಕೇಂದ್ರ, ಬೆಳಕು ಎಲ್ಲ ಹೌದು. ಹಲವರು ಈ ರೀತಿಯ ಆಶ್ರಮ ಕಟ್ಟಿ ಅದರಿಂದಾಗಿ ಬದುಕುತ್ತಿದ್ದಾರೆ. ಆದರೆ ಡಾಕ್ಟರ್ ದಂಪತಿಗಳು ಈ ಆಶ್ರಮಕ್ಕೆ ಬೇಕಾಗಿ ಬದುಕುತ್ತಿದ್ದಾರೆ ಎಂಬುದನ್ನು ನಾನು ಕಂಡುಕೊಂಡವ. ಯಾಕೆಂದರೆ ಇಬ್ಬರು ಪ್ರಾಕ್ಟೀಸಿಂಗ್ ಡಾಕ್ಟರ್ಗಳು, ಸ್ವಂತ ಕ್ಲಿನಿಕ್ ಕಟ್ಟಡ ಇತ್ತು, ಮನೆ ಇತ್ತು, ವಾಹನ ಇತ್ತು, ಮಗನಿಗೆ ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದರು. ಆದರೂ ಈ ನಡುವೆ ಇದಕ್ಕಾಗಿ ಬಂದರು ಭಗವಾನ್ ಶ್ರೀ ಸಾಯಿಬಾಬಾ ಅವರ ಪ್ರೇರಣೆಯಿಂದ. ವಸಂತವನದಲ್ಲಿ ಹಾಡುವ ಕೋಗಿಲೆ ಪ್ರಶಸ್ತಿಗಳನ್ನು ಬಯಸುವುದಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಅವರು ಯಾವ ಪ್ರಶಂಸೆಯನ್ನು ನಿರೀಕ್ಷಿಸದೆ ಈ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಮಾಡಿದ ತೊಂದರೆಗಳಿಗೆ ಬೇರೆ ಯಾರಾದರೂ ಊರು ಬಿಟ್ಟು ಹೋಗಬೇಕಿತ್ತು. ಸಾಧ್ಯವಾದರೆ ನಾವು
ಇದರೊಂದಿಗೆ ಸೇರೋಣ, ಏನಾದರೂ ಸಹಾಯ ಮಾಡೋಣ. ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ತೊಂದರೆ ಕೊಡದಿರೋದನ್ನು ಮಾಡೋಣ. ಏನಿದ್ರೂ ಈ ಒಂದು ಸಂಸ್ಥೆಗೆ ಉದಾರವಾಗಿ 2 ಕಟ್ಟಡಗಳನ್ನು ಒದಗಿಸಿಕೊಟ್ಟ MRPL ಅನ್ನು ಅಭಿನಂದಿಸುವ ಜೊತೆಗೆ ಈ ಸಂಸ್ಥೆಯು ಇನ್ನಷ್ಟು ಹೆಮ್ಮರವಾಗಿ ಬೆಳೆಯಲಿ ಎಂದು ಹಾರೈಸಿದ ಮಾತನ್ನು ಮುಗಿಸ್ತೇನೆ. ಶುಭ ಹಾರೈಸಿದಂಥ ಶ್ರೀಯುತ ಉಮರ್ ಬೋರ್ಕಳ ಅವರಿಗೆ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದಗಳು. ಇನ್ನೋರ್ವ ಪಂಚಾಯತ್ ಸದಸ್ಯೆ ಶ್ರೀಮತಿ ಆಶಾ ಅವರು ಮತ್ತೊಮ್ಮೆ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಿರ್ಮಾಣಗೊಂಡ ಬಿಲ್ಡಿಂಗ್ ಇದರ ಉದ್ಘಾಟನೆ ಮಾಡಿದಂಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ವೇದಿಕೆಯಲ್ಲಿರುವಂಥ ವಿಶಿಷ್ಟ ಗೌರವಾನ್ವಿತ ವ್ಯಕ್ತಿಗಳೇ ಹಾಗೂ ಸಭೆಯ ಮುಂದಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರರು, ಇವತ್ತು ನಮ್ಮ ಉದಯಕುಮಾರ್ ಡಾಕ್ಟರ್ ಮತ್ತು ಅವರು ಶ್ರೀಮತಿ ಶಾರದಾ ಇವರು ಮೊದಲು ಒಂದು 17 ವರ್ಷದ ಹಿಂದಿನಿಂದ ಒಳ್ಳೆ ರೀತಿಯ ಒಂದು ಚಿಕ್ಕದಾದ ಒಂದು ಕಟ್ಟಡವನ್ನು ನಿರ್ಮಾಣಗೊಂಡು ಅದರಲ್ಲಿ ಭಜನೆ, ಯೋಗ ಇಂಥದ್ದೆಲ್ಲ ಒಂದು ಪ್ರಾರಂಭಿಸಿ ವೃದ್ಧರಿಗೆ ಹಾಗೂ ಇವರಿಗೆಲ್ಲ ಒಂದು ಒಳ್ಳೆಯ ಒಂದು ಇದನ್ನು ನೀಡ್ತಾ ಬರ್ತಾ ಈಗಿನ ಈ ಒಂದು ಕಟ್ಟಡವನ್ನು ಮಾಡಿ ಒಳ್ಳೆ ರೀತಿಯ ಒಂದು ಸಹಕಾರ ನೀಡ್ತಾ ಇದ್ದಾರೆ. ಇವರಿಗೆ ನನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ಶ್ರೀಮತಿ ಆಶಾ ಅವರಿಗೆ. ಕೊನೆಯದಾಗಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ಭಾರತಿ ಅಧ್ಯಕ್ಷರು, ಹೊರಕಾಡಿ ಗ್ರಾಮ ಪಂಚಾಯತು. ಕಾರ್ಯಕ್ರಮದ ಉದ್ದಕ್ಕೂ ಭಾಳ ತಾಳ್ಮೆಯಿಂದ ಕುಳಿತು ಈ ಕಾರ್ಯಕ್ರಮವನ್ನು ಮುನ್ನಡೆಸಿದಂಥ ಶ್ರೀ ಭಾರತಿ ಅವರಿಗೆ ಒಂದು ವಿಶೇಷವಾದಂಥ ಜವಾಬ್ದಾರಿ ಉಂಟು. ನಿಜವಾಗಿ ಈ ಕಾರ್ಯಕ್ರಮದ ಒಟ್ಟು ಸಾರಾಂಶವನ್ನು ಸಭೆಯ ಮುಂದಿಟ್ಟು ನಮ್ಮನ್ನು ಹರಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರ್ವರಿಗೂ ವಂದನೆಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಹಿರಿಯರೇ, ಅದೇ ರೀತಿ ಗೌರವಾನ್ವಿತ ವ್ಯಕ್ತಿತ್ವಗಳೇ, ಸಭಾ ಮುಂಭಾಗದಲ್ಲಿರುವಂಥ ಸಹೋದರ ಸಹೋದರಿಯರೇ, ಈಗಾಗಲೇ ಈ ಒಂದು ಕಾರ್ಯಕ್ರಮದ ವಿಶಿಷ್ಟತೆ ಅದೇ ರೀತಿ ಮಹತ್ವವನ್ನು ಆರಂಭದಿಂದ ಹೇಳ್ತಾ ಬರ್ತಾ ಇದ್ದಾರೆ. ಅಧ್ಯಕ್ಷೀಯ ಭಾಷಣ ಅನ್ನೋದು ಕೊನೆಯಲ್ಲಿರುವಂಥದ್ದು. ಸಾಯಿ ನಿಕೇತನ ಸೇವಾಶ್ರಮಕ್ಕೆ MRPL ವತಿಯಿಂದ ಕಟ್ಟಡವನ್ನು ಒದಗಿಸಿಕೊಟ್ಟು ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಈಗಾಗಲೇ ನೆರವೇರಿಸಿ ಈ ಒಂದು ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿರುವಂಥದ್ದು. ಸೇವೆ ಅನ್ನೋದು ಎಲ್ರಿಗೂ ಸಿಗುವಂಥದ್ದಲ್ಲ, ಆದರೆ ಸಿಕ್ಕಿದ ಒಂದು ಅವಕಾಶವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸುಲಭ ಕೂಡ ಅಲ್ಲ. ಯಾವುದೋ ಒಂದು ಸಂಸ್ಥೆಯನ್ನು ನಿರ್ಮಿಸಿದರೆ ಅದನ್ನು ಉತ್ತಮ ರೀತಿಯಲ್ಲಿ ಒಂದು ಹಂತಕ್ಕೆ, ಅದರ ಒಂದು ಗುರಿಯನ್ನು ತಲುಪಲಿಕ್ಕೆ ಹಲವಾರು ತೊಡಕುಗಳು ಬರುವುದು ಸಾಧಾರಣ. ಈಗಾಗಲೇ ಉಮ್ಮರ್ಷ ಹೇಳಿದರು, ಅಂದರೆ ನಮಗೆ ಸಹಾಯ ಮಾಡಲಿಕ್ಕೆ ಆಗದಿದ್ದರೂ ಕೂಡ ತೊಂದರೆಯನ್ನು ಮಾಡಬೇಡಿ ಅಂತೇಳಿ. ಈ ಆಶ್ರಮಕ್ಕೆ ಹಲವಾರು ತೊಂದರೆಗಳನ್ನು ಮಾಡಿದವರು ಕೂಡ ಇದ್ದಾರೆ. ಆದರೆ ಅದನ್ನು ಕೂಡ ಹಿಮ್ಮೆಟ್ಟಿಸಿ, ಅದನ್ನೊಂದು ಮೆಟ್ಟಿ ನಿಂತು ಈ ಒಂದು ಆಶ್ರಮದಲ್ಲಿ ನಿರಾಶ್ರಿತರಾಗಿರುವಂಥವರಿಗೆ ಅವರ ಒಂದು ಜೀವನವನ್ನು ಪುನರ್ರೂಪಿಸಲಿಕ್ಕೆ ಬೇಕಾಗಿ ಕುಟುಂಬಗಳಿಂದ ಬೇರೆಯಾಗಿ ಹಲವಾರು ಸಮಸ್ಯೆಗಳು ಇರ್ಬೋದು, ಅದನ್ನು ಪರಿಹರಿಸಿಕೊಂಡು ಮತ್ತೆ ತಮ್ಮ ಕುಟುಂಬದ ಜೊತೆಯಲ್ಲಿ ಸಂತೋಷದಿಂದ ಬಾಳಲಿಕ್ಕೆ ಅವಕಾಶವನ್ನು ಈ ಒಂದು ಸೇವಾ ಸಂಸ್ಥೆಯ ಮೂಲಕ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಅಂತೇಳಿ ಹೇಳಲಿಕ್ಕೆ ಕೂಡ ಒಂದು ಅಭಿನಂದನೀಯ. ಅದಕ್ಕೋಸ್ಕರ ಉದಯಕುಮಾರ್ ಡಾಕ್ಟರ್, ಅದೇ ರೀತಿ ಶಾರದಾ ಉದಯಕುಮಾರ್ ಡಾಕ್ಟರ್ ಅವರು, ಅದೇ ರೀತಿ ಅವರ ಜೊತೆಯಲ್ಲಿರುವಂಥ ಒಂದು ಬಳಗ ಅನ್ನೋದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ ಎಂಬುದಕ್ಕೆ ಈ ಒಂದು
ವೇದಿಕೆಯಲ್ಲಿ ಕೊಟ್ಟಂತಹ ಪ್ರಾಥಮಿಕವಾಗಿ ಕೊಟ್ಟಂತಹ ಮಾಹಿತಿ ಇರ್ಬೋದು, ಅಥವಾ ಆ ಮೂಲಕ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ. ಈ ಸಿಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹೋಗ್ತಾ ಇರುವಂಥ ಡಾಕ್ಟರ್ ದಂಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತೊಂದು MRPL ವತಿಯಿಂದ ಅವರ ಒಂದು CSR ಫಂಡಿಂದ ಒಂದು ಕಟ್ಟಡದ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಈ ಒಂದು ಆಶ್ರಮದ ಒಂದು ಗುರಿ, ಉದ್ದೇಶ, ಲಕ್ಷ್ಯಗಳು ಏನಿದೆಯೋ ಅದನ್ನು ಮುಟ್ಲಿಕ್ಕೆ ಯಾವುದೇ ಒಂದು ತೊಡಕುಗಳು ಬಾರದೆ ಎಲ್ಲರ ಒಂದು ಸಹಕಾರದಿಂದ ಸಾಧ್ಯತೆ ಆಗಲಿ. ಈ ಒಂದು ಸಂಸ್ಥೆಯ ಉನ್ನತಿ ಹೆಚ್ಚು ಪ್ರಚಾರ ಸಿಗುವಂತಾಗಲಿ, ಅದಕ್ಕೆ ಬೇಕಾದಂಥ ಸಹಕಾರ ನೀವೆಲ್ಲರೂ ಸೇರಿಕೊಂಡು ಅದೇ ರೀತಿ ಇಲ್ಲಿ ಭಾಗವಹಿಸದಿರ್ಬೋದು ಅಥವಾ ಈ ಒಂದು ಅವಕಾಶದ ಮೂಲಕ, ಈ ಒಂದು ಕಾರ್ಯಕ್ರಮದ ಮೂಲಕ ಇದಕ್ಕೊಂದು ಪ್ರೇರಿತ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯತೆ ಆಗಲಿ. ಈ ಒಂದು ಸಂಸ್ಥೆ ಬೆಳಗಲಿ ಅಂತೇಳಿ ಆಶಿಸ್ತಾ ಎಲ್ಲ ವಿಧದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಒಂದು ವೇದಿಕೆಯಲ್ಲಿ ನನಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಅಳಿಕೆಯ ಲೋಕಸೇವಾ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದಂಥ ಶ್ರೀ ಚಂದ್ರಶೇಖರಣ್ಣ ಅವರು ಇದೀಗ ಆಗಮಿಸಿದ್ದಾರೆ. ನಮಗೆ ತುಂಬ ಸಂತೋಷದ ವಿಚಾರ. ಅವರಿಗೆ ನಮ್ಮ ಈ ಪ್ರತಿಷ್ಠಾನದ ಪರವಾಗಿ ಅನಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ನಮ್ಮನ್ನುದ್ದೇಶಿಸಿ 2 ಮಾತು ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಪಾದಾರವಿಂದಗಳಿಗೆ ನಮ್ಮ ವಿದ್ಯಾಸಂಸ್ಥೆಯ 2000 ವಿದ್ಯಾರ್ಥಿಗಳು ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು, ಹಳೆ ವಿದ್ಯಾರ್ಥಿಗಳು, ಅದೇ ರೀತಿ ಎಲ್ಲ ಸಾಯಿ ಬಂಧು ಭಗಿನಿಯರು ಮಾತ್ರ ಅಲ್ಲ, ಇವತ್ತು ಇಲ್ಲಿ ನಮ್ಮ ಸಭಾ ವೇದಿಕೆಯಲ್ಲಿರುವಂಥ ಎಲ್ಲ ಪೂಜನೀಯ ಬಂಧು ಬಾಂಧವರೇ, ಸನ್ಮಿತ್ರರೇ, ಸಾಯಿ ಭಕ್ತ ಮಹಾಜನರೇ, ಮತ್ತು ಇವತ್ತು ನಮ್ಮ ಎದುರು ಸಭೆಯಲ್ಲಿ ಕೂದಂಥ ಬಹಳ ಸ್ವಾಮಿಯ ಪರಮ ಭಕ್ತರಾದಂಥ ಎಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಮಿಯ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಅಯಾಚಿತವಾಗಿ ನಾನು ಇವತ್ತು ಇಲ್ಲಿ ಬರಲೇಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಬಂದೆ. ಸ್ವಲ್ಪ ತಡ ಆಯಿತು, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ, ದೀನ ದುಃಖಿಯೋಂ ಕೆ ಪ್ರೇಮ್ ಕರೋ ಸೇವಾ ಸಾಯಿ ಪ್ರಸನ್ನ ಹೋಗ, ಮೇರಾ ಸಾಯಿ ಪ್ರಸನ್ನ ಹೋಗ ಅಂತ. ಇವತ್ತು ನಾನು ಅಳಿಕೆ ವಿದ್ಯಾಸಂಸ್ಥೆಯಲ್ಲಿ ಒಂದು ಇಷ್ಟು ಕೆಲಸ ಮಾಡಲಿಕ್ಕೆ ನನಗೆ ಸ್ಫೂರ್ತಿಯಾಗುವವರು ನಮ್ಮ ಸ್ಟೇಜಿನ ಮೇಲೆ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ನಮ್ಮ ನ್ಯಾಯವಾದಿಗಳಂತ IV ಭಟ್ರು ಇದ್ದಾರೆ, ನಮ್ಮ ಮಾಲಿಂಗಣ್ಣ ಇದ್ದಾರೆ, ಡಾಕ್ಟರ್ ಉದಯ್ ಕುಮಾರು ದಂಪತಿಗಳು, ಹಾಗೆ ಎಲ್ಲ ಹಿರಿಯರು. ಅವರದ್ದೆಲ್ಲ ನನಗೆ ಇನ್ನೂ ಅವ್ರದ್ದು ಹೆಚ್ಚು ನನಗೆ ಕನೆಕ್ಷನ್ ಇಲ್ಲ, ಹೆಚ್ಚು ನನಗೆ ಅವರ ಪರಿಚಯ ಇಲ್ಲದ ಕಾರಣ ಇವರನ್ನು ನಾನು ತುಂಬಾ ನೋಟ್ ಮಾಡಿಕೊಂಡಿದ್ದೇನೆ. ಪಾದರಸದ ಹಾಗೆ ಕೆಲಸ ಅಂತ ಮಾಲಿಂಗಣ್ಣ, ಅದೇ ರೀತಿ ವಜ್ರಾದಪಿ ಕಠೋರಾಣಿ ತುಂಬ ಶ್ರದ್ಧೆಯಿಂದ ಶಕ್ತಿಪಟ್ಟು ಕೆಲಸ ಮಾಡಿ ಎಲ್ಲವನ್ನು ಮಾಡಿ ಎಷ್ಟು ಕಷ್ಟಪಟ್ಟು ಈ ಆಶ್ರಮವನ್ನು ಬಹಳ ಎತ್ತರಕ್ಕೆ ಏರಿದಂಥ ಡಾಕ್ಟರ್ ಉದಯ್ ಕುಮಾರ್ ದಂಪತಿಗಳು, ಇವರು ನನಗೆ ನಿಜವಾಗಿ ನನಗೆ ಒಂದು ಸ್ಫೂರ್ತಿ ಅಂತ ನಾನು ಅಂದುಕೊಂಡಿದ್ದೇನೆ. ನಾನು ನಮ್ಮ ಪೂಜೆ ಗಂಗಾಧರನವರಿರುವಾಗ ಒಮ್ಮೆ ಇಲ್ಲಿ ಬಂದಿದ್ದೆ. ಆಮೇಲೆ ಬರಬೇಕು ಅಂತ ಹೇಳಿದ್ರು ಕೂಡ ನನಗೆ ಬರಲಿಕ್ಕೆ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ. ಅವರು ಇನ್ವಿಟೇಷನನ್ನು ವ್ಯಾಟ್ಸಪ್ಪಲ್ಲಿ ಕಳಿಸಿದುಕೊಳ್ಳಿ ನಾನು ಬರಬೇಕು ಅಂತ ಸಂಕಲ್ಪ ಮಾಡಿದೆ. ಎಂದರೆ ನಾವು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ಅವರು ಈ ಅನಾಥಾಶ್ರಮದಂಥ ಇಂಥ ಒಂದು ವೃದ್ಧಾಶ್ರಮದ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮಿಂದ ಅದು ಸಾಧ್ಯ ಇಲ್ಲ, ಖಂಡಿತವಾಗಿ ಸಾಧ್ಯ ಇಲ್ಲ, ಒಪ್ಪಿಕೊಳ್ತೇವೆ. ಹಾಗೆ ಅವರ ಎಲ್ಲ ಪ್ರಯತ್ನಕ್ಕೆ ಶರಣಾರ್ಥಿ. ಅದೇ ರೀತಿ ಅವರಿಗೆ ಪ್ರೋತ್ಸಾಹ ಮಾಡುವಂಥ, ಅವರಿಗೆ ಬಲಗೈ ಎಡಗೈಯಾಗಿಂತ ಕೆಲಸ ಮಾಡುವಂಥ ದೊಡ್ಡ ದೊಡ್ಡ ಕಾರ್ಯಕರ್ತರ ಒಂದು ಬಳಗವೇ ಇದೆ.
ಎಲ್ಲರೂ ಕೂಡ ಸ್ವಾಮಿಯನ್ನು ಇಲ್ಲಿ ಕಂಡಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಮಾಲಿಂಗಣ್ಣನವರು ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ನಾನು ಕೂಡ ಸ್ವಲ್ಪ ಈ ಕೇರಳದ ಕಡೆಯವನೇ, ಹಾಗಾಗಿ ಅವರು ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ನಾವೆಲ್ಲ ಅವರ ಅಂಡರ್ನಲ್ಲಿರುವವರು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಮತ್ತು ಡಾಕ್ಟರ್ ಉದಯ್ ಕುಮಾರ್ ಮತ್ತು ದಂಪತಿಗಳಿಗೆ ನಾವು ಹೇಳೋದು ಇಷ್ಟೇ, ನಾವು ನಿಮ್ಮ ಜೊತೆಗಿದ್ದೇವೆ, ನಾವು ಒಟ್ಟಿಗೆ ಕೆಲಸ ಮಾಡೋಣ. ಅಂದರೆ ನಿಮ್ಮ ಸ್ಫೂರ್ತಿ ಸದಾ ಹೀಗೆ ಮುಂದುವರಿಲಿ, ಸ್ವಾಮಿ ಅನುಗ್ರಹ ನಿಮಗೆ ಹರಿದು ಬರಲಿ. ಮಾತ್ರ ಅಲ್ಲ, ಇಲ್ಲಿ ಯಾರ್ಯಾರು ನೆರೆದಿದ್ದಾರೆ, ಯಾರ್ಯಾರು ಈ ಸಭೆಯಲ್ಲಿ ಬಂದು ಸೇರಿಕೊಂಡಿದ್ದಾರೆ, ಇದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೂ ಕೂಡ ಸ್ವಾಮಿ ಒಳ್ಳೆಯ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ, ಸುಖ ಸಮೃದ್ಧಿ ಕೊಡಲಿ. ಈ ಆಶ್ರಮಕ್ಕೆ ಯಾರ್ಯಾರು ಸಹಾಯ ಮಾಡ್ತಾರೆ ಅವರು ಕೊಟ್ಟದ್ದು 100 ಪಾಲು 1000 ಪಾಲಾಗಿ ಅವರಿಗೆ ರಿಟರ್ನ್ ಬರುವ ಹಾಗೆ ಸ್ವಾಮಿ ಎಲ್ಲ ದೇವತೆಗಳು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅವಕಾಶಕ್ಕಾಗಿ ವಂದನೆಗಳು. ಸಭೆಯ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಕೂಡ ನನ್ನ ವಿಶೇಷವಾದಂಥ ನಮನಗಳನ್ನು ಸಲ್ಲಿಸ್ತಾ, ನಮ್ಮ ವಿದ್ಯಾಸಂಸ್ಥೆಗೆ ಎಲ್ಲರೂ ಕೂಡ ಭೇಟಿ ಕೊಟ್ಟು ನಮ್ಮನ್ನು ಕೂಡ ಆಶೀರ್ವಾದ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಸ್ವಾಮಿ ನಮ್ಮ ಮೂಲಕ ದೊಡ್ಡ ಕೆಲಸವನ್ನು ಮಾಡಲಿ, ಎಲ್ಲರೂ ಕೂಡ ಒಳ್ಳೆಯ ಅನುಗ್ರಹ ಮಾಡಲಿ. ಎಲ್ಲ ಸಾಯಿ ಭಕ್ತರ ಒಂದು ದೊಡ್ಡ ಒಂದು ಮಹಾ ಸಾಧನೆ ಈ ಕ್ಷೇತ್ರದಲ್ಲಿ ಆಗಲಿ, ಇದು ಇನ್ನೂ ಎತ್ತರಕ್ಕೆ ಏರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಹಿರಿಯರಿದ್ದೀರಿ, ಹಾಗೆ ಎಲ್ಲರಿಗೂ ಕೂಡ ನನ್ನ ವಿಶೇಷ ನಮನಗಳನ್ನು ಸಲ್ಲಿಸ್ತೇನೆ. ಜೈ ಸಾಯಿರಾಮ್, ಜೈ ಜೈ ಸಾಯಿರಾಮ್. ಸಾಕಷ್ಟು ಜವಾಬ್ದಾರಿಗಳ ಮಧ್ಯೆ ಇಲ್ಲಿಯ ತನಕ ಬಂದು ಶುಭ ಕೋರಿದಂಥ ಚಂದ್ರಶೇಖರಣ್ಣ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಅತಿಥಿಗಳಿಗೂ ಆಗಂತುಕರಿಗೂ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡಬೇಕಾಗಿ ಶ್ರೀಮತಿ ಡಾಕ್ಟರ್ ಕೆ ಶಾರದಾ, ಕೋಶಾಧಿಕಾರಿ, ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಹೃದಯವಾಸಿಯಾಗಿದ್ದು ಸಕಲ ಚರಾಚರಗಳಲ್ಲಿ ಕೂಡ ಚೈತನ್ಯ ಶಕ್ತಿಯನ್ನು ನೀಡುವಂತಹ ಭಗವಂತನ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು, ನಮ್ಮ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇನೆ. ಸಾಯಿರಾಮ್. ಇಂದು ತುಂಬ ಕಡೆಯಲ್ಲಿ ಹಲವಾರು ಕಾರ್ಯಕ್ರಮಗಳು, ಅದರ ಮಧ್ಯದಲ್ಲಿ ಕೂಡ ಅದೆಷ್ಟೋ ಜನ ನೀವು ನಮ್ಮೊಂದಿಗೆ ಇಂದು ಸೇರಿಕೊಂಡಿದ್ದೀರಿ. ಎಲ್ಲರಿಗೆ ಕೂಡ ನಾವು ಒಟ್ಟುಗೂಡಿಸಿ ಸ್ವಾಮಿಯನ್ನೇ ನಿಮ್ಮನ್ನಲ್ಲಿ ಕಲ್ಪಿಸಿಕೊಳ್ಳುತ್ತಾ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಆದರೆ ಸಭೆಯ ಶಿಷ್ಟಾಚಾರದ ಪ್ರಕಾರ ನಮ್ಮ ವೇದಿಕೆಯ ಮೇಲೆ ಇರುವಂತಹ ಗಣ್ಯರಿಗೆ ವಂದನೆಗಳನ್ನು ಅರ್ಪಿಸಬೇಕಾದ್ದು ನಮ್ಮ ಕರ್ತವ್ಯ. ನಮಗಿಂದು ಈ ಕಟ್ಟಡದ ಉದ್ಘಾಟನೆಯಲ್ಲಿ ಬಂದು ಆಶೀರ್ವಚನ ನೀಡಿದ್ದಲ್ಲದೆ ಸೇವೆಯ ಮಹತ್ವವನ್ನು ವಿಶೇಷವಾಗಿ ತಿಳಿಸಿಕೊಟ್ಟಂತಹ, ನಮ್ಮನ್ನೆಲ್ಲರನ್ನು ಅನುಗ್ರಹಿಸಿ ಆಶೀರ್ವದಿಸಿದಂತಹ ಒಡಿಯೂರಿನ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮಿಗಳ ಪಾದಕ್ಕೆ ನಮ್ಮ ವಿಶೇಷ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ 2 ಕೊಠಡಿಗಳ ನಿರ್ಮಾಣ ಕಾರ್ಯ MRPL ಸಂಸ್ಥೆಯ CSR ವತಿಯಿಂದ ನಡೆದಿದೆ. ಆ ಸಂಸ್ಥೆಯ ಪರವಾಗಿ ಇವತ್ತು ಶ್ರೀಕೃಷ್ಣ ಹೆಗಡೆ ಮಿಯಾರ್, ಗ್ರೂಪ್ ಜನರಲ್ ಮ್ಯಾನೇಜರ್ HR, ಇವರು ಬರಬೇಕಾಗಿತ್ತು. ಆದರೆ ಅವರ ಕೆಲವು ಅನಿವಾರ್ಯ ತೊಂದರೆಗಳಿಂದಾಗಿ ಇವತ್ತು ಬರಲಿಕ್ಕಾಗಲಿಲ್ಲ. ಆದರೆ CSR ಪ್ರಾಜೆಕ್ಟ್ಸಿನ ಸೀನಿಯರ್ ಮ್ಯಾನೇಜರ್ ಆದಂತಹ ಶ್ರೀ ನಾಗರಾಜರಾವ್ ಅವರು ಇಷ್ಟೊತ್ತು ನಮ್ಮೊಂದಿಗೆ ಇದ್ದರು. ಅವರು ಕೂಡ ಅವರ ಅನಿವಾರ್ಯ ಕಾರ್ಯಗಳಿಗಾಗಿ ಈಗ ತೆರಳಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಗೆ ಹಾಗೂ ಶ್ರೀ ರಾವ್ ಅವರಿಗೆ ವೈಯಕ್ತಿಕವಾಗಿ ನಾವೆಲ್ಲರೂ ಕೂಡ ಪ್ರೀತಿಯಿಂದ ನಮನಗಳನ್ನು ಸಲ್ಲಿಸ್ತೇವೆ. ಸಭೆ ನಡಿಬೇಕಿದ್ರೆ ಸಭೆಗೆ ಅಧ್ಯಕ್ಷರು ಮುಖ್ಯ. ಹಾಗೆ ನಮ್ಮ ಪಂಚಾಯತಿನ ಅಧ್ಯಕ್ಷರು ಆದಂತಹ ಶ್ರೀಮತಿ ಭಾರತಿ ಅವರು ನಾವು ಕೇಳಿದ ಕೂಡಲೇ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ವಿಶೇಷ ವಂದನೆಗಳನ್ನು ಸಲ್ಲಿಸ್ತೇವೆ. ಅವರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ಕೂಡ ನೀಡಬೇಕಂತ ಕೇಳಿಕೊಳ್ತೇನೆ. ಮುಖ್ಯ ಅತಿಥಿಗಳಾದಂತಹ ಓರ್ವ ಶ್ರೀ IV ಭಟ್ ಅವರು, ಕಾಸರಗೋಡಿನ ಅತ್ಯಂತ ಹಿರಿಯ ವಕೀಲರು, ಪ್ರಶಾಂತಿ ಸೇವಾ ಟ್ರಸ್ಟಿನ ಗೌರವಾಧ್ಯಕ್ಷರು, ನಮ್ಮ ಸಂಸ್ಥೆಯನ್ನು ಪ್ರಾರಂಭದಿಂದಲೇ ನಮ್ಮ ಸಂಸ್ಥೆಯ ಸದಸ್ಯರು, ನಮಗೆ ಕಾನೂನು ಸಲಹೆಗಾರರು ಕೂಡ. ಹಾಗೆ ನಮ್ಮ ಯಾವುದಾದರೂ
ಲೀಗಲ್ ಮ್ಯಾಟರ್ಸ್ ಎಂತ ಇದ್ದರೂ ಕೂಡ ಸಣ್ಣ ಪುಟ್ಟ ವಿಷಯಗಳಿಗೆ ಕೂಡ ನಾವು ಅವ್ರ ಹತ್ರ ಹೋಗ್ತೇವೆ. ಎಲ್ಲವನ್ನು ಕೂಡ ಅವರು ನಮಗೆ ನಿಭಾಯಿಸಿ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಕೇವಲ ಒಂದು ಕ್ಷಣದ ನಿಭಾವಣೆ ಅಲ್ಲ, ಸಂಪೂರ್ಣ ಸರಿಯಾಗಿ ಆಗುವ ರೀತಿಯಲ್ಲಿ ನಮಗೆ ಅದನ್ನು ಸರಿಯಾಗಿ ಮಾಡಿಕೊಡ್ತಾರೆ. ಅವರ ಒಂದು ಸಲಹೆ ಸಹಾಯದ ಭರವಸೆಯೊಂದಿಗೆ ನಮ್ಮ ಸಂಸ್ಥೆಯಿಂದ ಯಾವುದೇ ತಪ್ಪುಗಳು ಆಗದೇ ಇರ್ತದೆ ಅಂತ ಹೇಳುವ ಭರವಸೆ ಕೂಡ ನಮ್ಮಲ್ಲಿದೆ. ಯಾಕೆಂದರೆ ಪ್ರತಿಯೊಂದು ಏನಾದರೂ ವಿಶೇಷವಾದಿದ್ದರೆ ನಾವು ಅವರ ಸಲಹೆಯನ್ನು ತಗೊಳ್ತೇವೆ. ಅದೆಲ್ಲವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇಂದು ಈ ಇಳಿಯ ವಯಸ್ಸಿನಲ್ಲಿ ಕೂಡ ಇಷ್ಟು ದೂರದವರೆಗೆ ದಂಪತಿಗಳು ಇಬ್ಬರೂ ಕೂಡ ಬಂದು ನಮ್ಮನ್ನು ಹರಸಿದ್ದಾರೆ. ಅವರ ಆಶೀರ್ವಾದ ನಮ್ಮೊಂದಿಗೆ ಸದಾ ಇರಲಿ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ವಿಶೇಷವಾದ ನಮನಗಳನ್ನು ಸಲ್ಲಿಸ್ತೇವೆ. ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ನೀಡಬೇಕಂತ ಕೇಳಿಕೊಳ್ತೇನೆ. ನಮ್ಮ ಸತ್ಯಸಾಯಿ ಸಂಸ್ಥೆಗಳಲ್ಲಿ ಒಂದು ಮಾತಿದೆ, ಹೇಗೆ ಅಂತಂದರೆ ಅನಿರೀಕ್ಷಿತವಾಗಿ ಯಾರೋ ಒಬ್ಬರು ಸಾಯಿ ಬಂಧುಗಳು ನಮ್ಮಲ್ಲಿಗೆ ಬಂದರು ಅಂತಂದರೆ ಸ್ವಾಮಿ ಬಂದ ಹಾಗೆ. ಅದರಲ್ಲಿ ಕೂಡ ಡಾಕ್ಟರ್ ಉದಯಕುಮಾರ್ ಹಾಗೂ ನಮ್ಮ ಮಗ ಶ್ರೀವತ್ಸ ಇಬ್ಬರು ಕೂಡ ಅಳಿಕೆಯ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಹಳೆಯ ವಿದ್ಯಾರ್ಥಿಗಳು. ಆ ಸಂಸ್ಥೆಯ ಕಾರ್ಯದರ್ಶಿಗಳು ಇವತ್ತು ನಮಗೆ ಸಭೆಯಲ್ಲಿ ಇಷ್ಟು ಅಯಾಚಿತವಾಗಿ ಅನಿರೀಕ್ಷಿತವಾಗಿ ಬಂದು ನಮ್ಮನ್ನು ಹರಿಸುವುದು ಅಂತ ಹೇಳಿದರೆ ಖಂಡಿತವಾಗ್ಲೂ ಸ್ವಾಮಿ ನಮ್ಮೊಂದಿಗೆ ಇದ್ದಾರೆ ಹಾಗೂ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಹೇಳುವ ನಮ್ಮ ಒಂದು ಯಾವ ಭಾವನೆ ಇದೆ ಅದಕ್ಕೆ ಸಂಪೂರ್ಣವಾದ ಒಂದು ತೃಪ್ತಿಯನ್ನು ನಮಗೆ ಕೊಟ್ಟಿದೆ. ಶ್ರೀ ಚಂದ್ರಶೇಖರ್ ಭಟ್ ಅವರಿಗೆ ನಾವು ವಿಶೇಷವಾಗಿ ನಮ್ಮ ನಮನಗಳನ್ನು ಸಲ್ಲಿಸ್ತೇವೆ. ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಶ್ರೀ ಎಸ್ ಜಗದೀಶ್ ಪ್ರಸಾದ್ ಸರ್ ಅವರು ನಮಗೆ 2007ರಲ್ಲಿ ನಮ್ಮ ಸಂಸ್ಥೆ ಶುರುವಾಯಿತು. ಆಗದಿಂದಲೇ ನಮಗೆ ಲೆಕ್ಕ ಪರಿಶೋಧಕರು. ಹಾಗೆಯೇ ಅವರು ಎಷ್ಟೊಂದು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವವರು, ಸ್ವತಃ ವಿಶೇಷ ಚೇತನ ಮಕ್ಕಳ ಒಂದು ಶಾಲೆಯನ್ನು ಕೂಡ ನಡೆಸ್ತಾ ಇರುವಂಥವರು. ನಮ್ಮ ಸಂಸ್ಥೆಗೆ ಸಂಬಂಧಿಸಿ ಹೇಳೋದಾದರೆ ನಾನು ಇಷ್ಟು ವರ್ಷದಿಂದ ಕೂಡ ಆಡಿಟಿಂಗಿಗೆ ಯಾವುದೇ ಒಂದು ಪೈಸೆ ಕೂಡ ನಮ್ಮ ಹತ್ರ ತಗೊಂಡಿಲ್ಲ. ಅವರು ಸಂಪೂರ್ಣ ಉಚಿತವಾಗಿ ಸಕಾಲದಲ್ಲಿ ಸಮರ್ಪಕವಾಗಿ ನಮ್ಮ ಆಡಿಟಿಂಗನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಒಂದು ಸಲ ನಮಗೆ ಸ್ಕ್ರೂಟಿನಿಗೆ ಕೇಳಿದಾಗ ನಮ್ಮ ಅದರಲ್ಲಿ ಯಾವ ತಪ್ಪುಗಳು ಕೂಡ ಸಿಗಲಿಲ್ಲ. ಅಷ್ಟು ಸಮರ್ಪಕವಾದ ಒಂದು ಆಡಿಟಿಂಗನ್ನು ಮಾಡಿಕೊಡ್ತಾರೆ. ಅವರಿಗೆ ನಮ್ಮ ವಿಶೇಷ ವಂದನೆಗಳನ್ನು ತಿಳಿಸ್ತಾ ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಶ್ರೀ ಹಿರಣ್ಯ ಮಹಾಲಿಂಗ ಭಟ್ ಅಣ್ಣನವರು ಸತ್ಯಸಾಯಿ ಸೇವಾ ಸಂಸ್ಥೆಗಳ ನಮ್ಮ ಕಾಸರಗೋಡು ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಅನನ್ಯವಾದ ಸ್ವಾಮಿಯ ಭಕ್ತರು. ಅವರದ್ದೆಲ್ಲ ಒಂದು ಕಾರ್ಯಗಳು, ಅವರ ಸ್ಕೂಲ್ ಆಗಿರ್ಬೋದು, ಅವರ ಇತರ ಸ್ವಾಮಿಯ ಕಾರ್ಯಗಳಲ್ಲಿ ಅವರು ತೊಡಗಿಸಿಕೊಳ್ಳುವಂಥ ರೀತಿ ಇರ್ಬೋದು, ಇದೆಲ್ಲವೂ ಕೂಡ ನಮಗೆ ಒಂದು ಸ್ಫೂರ್ತಿದಾಯಕ ಹಾಗೂ ಮಾರ್ಗದರ್ಶಕ. ಇಂತಹ ಹಿರಿಯ ವ್ಯಕ್ತಿಗಳು ನಮ್ಮೊಂದಿಗೆ ಇವತ್ತು ಬಂದಿದ್ದಾರೆ ಮತ್ತು ತಮ್ಮ ಅಮೂಲ್ಯ ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಸದಾ ನಮ್ಮೊಂದಿಗೆ ಅವರು ಇದ್ದಾರೆ. ಅವರ ಸಂಸ್ಥೆಯ ಮಕ್ಕಳು ಇಲ್ಲಿ ಬಂದು ಶ್ರಮದಾನವನ್ನು ಕೂಡ ಮಾಡಿದ್ದಾರೆ. ಮಕ್ಕಳೊಂದಿಗೆ ಅವರು ಸಹ ಒಟ್ಟಿಗೆ ಬರ್ತಾರೆ. ಅವರು ಸಹ ಒಟ್ಟಿಗೆ ಬಂದು ನಮಗೆ ಇಲ್ಲಿ ಶ್ರಮದಾನವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ತಿಳಿಸ್ತಾ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಪ್ರವೀಣ್ ಉಡುಪ ಅವರು ನಮ್ಮ 2008ರಲ್ಲಿ ಆಗ ನಮ್ಮ ಆಶ್ರಮದ ಮಕ್ಕಳು, ಅವರಿಗೆ ವಸತಿ ವ್ಯವಸ್ಥೆ ಇರಲಿಲ್ಲ. ನಮ್ಮ ಮನೆಯಲ್ಲಿ 10 ಮಕ್ಕಳನ್ನು ನಾವು ಇಟ್ಟುಕೊಂಡು ಹಾಗೆ ನಡೆಸ್ತಾ ಇದ್ದೆವು. ಆಗ ಒಂದು ದಿವಸ ಅವರು ನಮ್ಮಲ್ಲಿಗೆ ಬಂದಿದ್ರು. ಅವ್ರಿಗೆ ಖಂಡಿತ ನೆನಪಿರ್ತದೆ, ಯಾಕೆಂದರೆ ರಾತ್ರಿ 12:30 ಕಳೆದ್ರೆ ಕೂಡ ಅವ್ರನ್ನ ಮಲಗಲಿಕ್ಕೆ ನಾನು ಬಿಡಲಿಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅಷ್ಟೊಂದು ವಿಶೇಷವಾಗಿ ಅವರು ನಮಗೆ ಬೇಕಾದ ಸಲಹೆ ಸೂಚನೆಗಳು, ಮುಖ್ಯವಾಗಿ ಈ IT ಸೆಕ್ಷನಲ್ಲಿ ನಾವು ಇಲ್ಲಿ ಏನನ್ನೆಲ್ಲ ಮಾಡಬಹುದು ಅಥವಾ ನಾವು ಹೇಗೆ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಸಮಾಜಕ್ಕೆ ತಿಳಿಸಿಕೊಡ್ಬೋದು ಅಂತ ಹೇಳುವಂಥ ವಿಚಾರದಲ್ಲಿ, ಹಾಗೆ ನಮ್ಮ ವೆಬ್ಸೈಟ್ ಮಾಡಬೇಕು, ಇದರ ಅಗತ್ಯ ಉಂಟು ಅಂತ ಹೇಳೋದನ್ನು ಕೂಡ ಅವರು ನಮಗೆ ತಿಳಿಸಿಕೊಟ್ಟದ್ದು. ಅದೇ ರೀತಿ ಅಷ್ಟು ಮಾತ್ರ ಅಲ್ಲ, ವೆಬ್ಸೈಟನ್ನು ಮಾಡಿ ಕೂಡ ಇಂದಿನವರೆಗೆ ಕೂಡ ಸಂಪೂರ್ಣ ಉಚಿತವಾಗಿ ನಮ್ಮ ವೆಬ್ಸೈಟ್ ನೋಡಿದವರಿಗೆ ಗೊತ್ತುಂಟು ಎಷ್ಟು ಚಂದ ಇದೆ ಅಂತ. ಆ ವೆಬ್ಸೈಟಿನ ನಿರ್ವಹಣೆಯನ್ನು ಕೂಡ ಅವರೇ ಮಾಡಿಕೊಡ್ತಾ ಇರುವಂಥದ್ದು. ನಾನು ನನಗೆ ಏನಾದರೂ ಒಂದು ಅಪೀಲ್ ಆಗಿರ್ಬೋದು, ಬ್ರೋಷರ್ ಆಗಿರ್ಬೋದು, ಯಾವುದೇ ವಿಚಾರಗಳಿರ್ಬೋದು, ಏನಾದರೂ ಒಂದು ಫೈನಲ್ ಮಾಡಬೇಕಂತಿದ್ರೆ ನಾನು ಪ್ರವೀಣ್ ಉಡುಪ ಸರ್ ಅವರಿಗೆ ಅವರ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಕೇಳಿ ಎಲ್ಲವನ್ನು ಕೂಡ ಮಾಡಿಸಿಕೊಂಡು ಬರ್ತೇನೆ. ನಾನು ಕೇವಲ ಒಂದು ಕೈ ಮುಗಿದು ಬರೆದು ಮಾಡ್ತಾರೆ, ಅದನ್ನು ಕೂಡ ಅವರು ಬೇಡ ಹೇಳ್ತಾರೆ. ಆದರೆ ನಾನು ಹೇಳೋದು, ಈ ಭಾವ ನಮಗೆ ಬೇಕು, ನೀವಿಷ್ಟು ಮಾಡಿಕೊಟ್ಟದ್ರ ಭಾವ ನಮ್ಮಲ್ಲಿ ಇರಬೇಕು,
ಅದಕ್ಕೋಸ್ಕರ ಇದೊಂದಾದರೂ ಒಂದು ಸ್ವೀಕರಿಸಿ ಅಂತೇಳಿ ಈಗ ಕೊಟ್ಟು ಬರ್ತೇನೆ. ಇವತ್ತು ಅವರ ಕಂಪೆನಿ ಮಂಗಳೂರಲ್ಲಿ ಇದೆ. ಹಾಗೆ ಅದು ಒಂದು ವಿಶೇಷವಾದ್ದು. ಯಾಕೆಂದರೆ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಕೆಲಸ ಮಾಡಲಿಕ್ಕೆ ಹೋದರೆ ನಮ್ಮ ಊರಿನಲ್ಲಿಯೇ ನಾನು ಒಂದು ಕಂಪನಿಯನ್ನು ಶುರು ಮಾಡಿ ಇಲ್ಲಿಯೇ ಜನರಿಗೆ ಒಂದು ಉದ್ಯೋಗಕ್ಕೆ ಒಂದು ಅವಕಾಶ ಆಯಿತು. ಹಾಗೆ ಅದೇ ರೀತಿ ನಮ್ಮ ಊರು ಕೂಡ ಬೆಳೀತದೆ. ಅವರು ದೇಶದಾದ್ಯಂತ ಎಷ್ಟೊಂದು ದೊಡ್ಡ ದೊಡ್ಡ ಫಂಕ್ಷನ್ಸನ್ನು ಮಾಡಬೇಕಿದ್ರೆ ಬೇಕಾದಂತಹ ತಾಂತ್ರಿಕ ಸಲಹೆಯನ್ನು ತುಂಬ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಅದನ್ನು ನಾನೀಗ ಇಲ್ಲಿ ಹೇಳಲಿಕ್ಕೆ ನನಗೆ ಹೆಚ್ಚು ಹೇಳಲಿಕ್ಕೆ ಗೊತ್ತಿಲ್ಲ. ಆದರೆ ಹೇಳಿದರೆ ಅದು ಉದ್ದಾಗ್ತದೆ, ನಂಗೆ ಗೊತ್ತಿರೋದನ್ನು ಹೇಳೋದಿದ್ರೆ ಕೂಡ. ಬಟ್ ಅಷ್ಟು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಸಹಕಾರ ನಮ್ಮೊಂದಿಗೆ ಸದಾ ಇರಲಿ ಅಂತ ಕೂಡ ನಾನು ಕೇಳಿಕೊಳ್ತೇನೆ. ಇದ್ದಾರೆ, ಇದರ ಮೊದಲು ಕೂಡ ಕೊಟ್ಟ ಸಹಕಾರ ಅನನ್ಯವಾದದ್ದು ಅವರಿಗೆ. ಹಾಗೂ ಅವರ ಅಣ್ಣ ಅಮೆರಿಕದಲ್ಲಿದ್ದಾರೆ. ಅವರು ಕೂಡ ನಮಗೆ ಇಲ್ಲಿ ಈ ಒಂದು ಆಶ್ರಮದಲ್ಲಿ ಒಂದು ರೂಮಿನ ಒಂದು ಪ್ರಾಯೋಜಕತ್ವವನ್ನು ತಗೊಂಡು ಅದನ್ನು ಕೂಡ ಕಟ್ಟಿಸಿಕೊಟ್ಟಿದ್ದಾರೆ. ಅದರೆಲ್ಲದರ ಉದ್ಘಾಟನೆ ಮುಂದೆ ನಾವು ಮಾಡ್ತೇವೆ. ಅವರ ಸಂಪೂರ್ಣ ಕುಟುಂಬಕ್ಕೆ ನಾವು ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ನೋಡಬೇಕಂತ ಕೇಳಿಕೊಡ್ತೇನೆ. ನಮ್ಮ ಪಂಚಾಯತ್ ಮೆಂಬರ್ ಆದಂತಹ ಸದಸ್ಯರಾದ ಶ್ರೀ ಉಮ್ಮರ್ ಬೋರ್ಕಳ ಅವರು ಕೂಡ ಇಲ್ಲಿ ಹತ್ತಿರ ಸಮೀಪದವರೇ. ಅವರು ನಮ್ಮೊಂದಿಗೆ ಯಾವಾಗಲೂ ಇರುವುದಲ್ಲದೆ ಇಂದು ಬಹು ಮುಖ್ಯವಾದ ಒಂದೆರಡು ವಿಚಾರವನ್ನು ಕೂಡ ಹೇಳಿದರು. ಎಲ್ಲರಿಗೆ ಕೂಡ ಒಂದು ಮನ ಮುಟ್ಟುವಂಥದ್ದು, ಸಾಧ್ಯವಾದರೆ ಸಹಾಯ ಮಾಡಿ, ತೊಂದರೆ ಆದರೂ ಕೊಡದೇ ಇರಿ ಅಂತ. ತೊಂದರೆ ಇರ್ಬೋದು, ಕಷ್ಟ ಇರ್ಬೋದು, ಎಲ್ಲವನ್ನು ಕೂಡ ನಾವು ಸುಖ ಸಂತೋಷ ಎಲ್ಲವನ್ನು ಕೂಡ ಭಗವಂತನ ಪಾದಗಳಿಗೆ ಅರ್ಪಿಸಿ ಮುಂದುವರಿತಾ ಇರುವಂಥದ್ದು. ಆದರೆ ಅವರು ಹೇಳಿದ ರೀತಿಯಲ್ಲಿ ಸಹಕಾರ ಅಲ್ಲದಿದ್ದರೆ ಸಮಾಧಾನದಲ್ಲಿ ಆದರೂ ಇದ್ದರೆ ಕೆಲಸ ಕಾರ್ಯಗಳು ತನ್ನಂತ ಮುಂದೆ ಹೋಗ್ತದೆ. ಅವರ ನುಡಿಗೆ ನಾವು ನಮನಗಳನ್ನು ತಿಳಿಸ್ತಾ ಅವರಿಗೆ ನಾವು ವಿಶೇಷವಾದ ಅಭಿನಂದನಾ ನಮನಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಕೂಡ ನೆನಪಿನ ಕಾಣಿಕೆ ನೀಡಬೇಕಂತ ಕೇಳಿಕೊಡ್ತೇನೆ. ಶ್ರೀಮತಿ ಆಶಾ ಅವರು ನಮ್ಮ ವಾರ್ಡಿನ ಇಲ್ಲಿಯ ವಾರ್ಡಿನ ಮೆಂಬರ್. ಅವರು ಕೂಡ ಅಷ್ಟೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ನಮಗೆ ಅವರ ಸಹಕಾರ ಯಾವಾಗಲೂ ಇದೆ. ಇನ್ನು ಮುಂದೆ ಕೂಡ ಈ ಆಶ್ರಮದ ಒಳಿತಿಗಾಗಿ ಬೇಕಾದಂತಹ ಸಹಕಾರವನ್ನು ಅವರು ನೀಡ್ತಾರೆ ಅಂತ ಹೇಳುವ ಭರವಸೆಯೊಂದಿಗೆ ಅವರಿಗೆ ಕೂಡ ನಾನು ವಿಶೇಷವಾದ ವಂದನೆಗಳನ್ನು ತಿಳಿಸ್ತೇನೆ. ಅವರಿಗೆ ಕೂಡ ನೆನಪಿನ ಕಾಣಿಕೆ ನೀಡಬೇಕಂತ ಕೇಳಿಕೊಳ್ತೇನೆ. ಹಾಗೆ ಈಗ ಇಲ್ಲೊಂದು ಸ್ವಲ್ಪ ಮಟ್ಟಿಗೆ ನಾವು ಕಾಣುವಾಗ ಈ ಒಂದು ಕಟ್ಟಡ ಇಷ್ಟವರೆಗೆ ಯಾರು ನೋಡ್ತಾರೆ ಇದರ ಒಂದು ಸ್ಕೆಚ್ ಆಗಲಿ ಪ್ಲ್ಯಾನ್ ಆಗಲಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಇದನ್ನು ಮಾಡಿಕೊಟ್ಟಂಥವರು ಶ್ರೀಮತಿ ಪೂರ್ಣಿಮಾ ಪ್ರಭು, ಮಂಗಳೂರಿನ ಸಿವಿಲ್ ಇಂಜಿನಿಯರ್. ಅವರು ಇಷ್ಟೊಂದು ದೊಡ್ಡ 15,000 ಸ್ಕ್ವೇರ್ ಫೀಟ್ ಇಂಟು 4 ಫ್ಲೋರ್ 60,000 ಸ್ಕ್ವೇರ್ ಫೀಟಿನ ಬಿಲ್ಡಿಂಗ್ ಮಾಡಬೇಕಿದ್ರೆ ಸಾಧಾರಣ ಗೊತ್ತಿರೋರಿಗೆ ಗೊತ್ತುಂಟು ಎಷ್ಟು ಇಂಜಿನಿಯರ್ಸ್ ಚಾರ್ಜಸ್ ಮಾಡ್ತಾರೆ ಅಂತ. ಸಂಪೂರ್ಣ ಉಚಿತವಾಗಿ ಅವರಲ್ಲಿಂದ ಬಂದು ಹೋಗಿ ಮಾಡೋದು ಕೂಡ ಅವರ ಖರ್ಚಿನಲ್ಲಿ ಮಾಡಿ ನಮಗೆ ಇಲ್ಲಿ ಬೇಕಾದ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಸ್ಕೆಚ್ ಸಂಪೂರ್ಣವಾಗಿ ಅವರೇ ಮಾಡಿಕೊಟ್ಟಿದ್ದು. ಅವರು ಇವತ್ತು ಇಲ್ಲಿ ಬರಲಿಕ್ಕೆ ಆಗಲಿಲ್ಲ, ಮುಂದೆ ಒಟ್ಟಿಗೆ ಇರ್ತೇನೆ ಹೇಳಿದ್ದಾರೆ. ಅವರಿಗೆ ನಮ್ಮ ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇದರ ಸ್ಟ್ರಕ್ಚರಲ್ ಡಿಸೈನಿಂಗ್ ಮಾಡಿಕೊಟ್ಟವರು ಪುತ್ತೂರಿನ ಶ್ರೀ ಆಕರ್ಷ್ ಅವರು. ಅವರಿಗೆ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. MRPLನ ಈ 2 ಕೊಠಡಿಗಳ ಬಿಲ್ ವಿಚಾರದಲ್ಲಿ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟವರು ಶ್ರೀ ಲಕ್ಷ್ಮಣ್ ಪೂಜಾರಿ ಅವರು ಕೂಡ ಇದೀಗ ತಾನೇ ಹೋಗಿದ್ದಾರೆ. ಹಾಗೆ ಅದರದ್ದು ಬಿಲ್ಲನ್ನು ಪುನಃ ವ್ಯವಸ್ಥೆ ಮಾಡಿಕೊಟ್ಟಂಥವರು ಶ್ರೀ ಚಿತ್ರಕುಮಾರ್ ಅವರು ಇಂಜಿನಿಯರು, ಬಂಟ್ವಾಳದ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರುವಂಥವರು. ಅವರಿಗಿಬ್ಬರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಕಟ್ಟಡ ಆಗಬೇಕಿದ್ರೆ ಮೇಲಿನಿಂದ ಇಷ್ಟೆಲ್ಲ ಜನ ಇದ್ದರೂ ಕೂಡ ಹಾಗೆಯೇ ಇವರು ನಮ್ಮ ಇಲ್ಲಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥವರು ಕಾರ್ಮಿಕರಾಗಿರ್ಬೋದು ಅಥವಾ ಪ್ಲಂಬರ್ಸ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಇಲ್ಲಿ ಕೆಲಸ ಕಾರ್ಯಗಳು ಮಾಡಿದಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನು ನಮನಗಳನ್ನು ಸಲ್ಲಿಸ್ತೇನೆ. ಶ್ರೀ ಪ್ರದೀಪ್ ರಾವ್ ಸರ್ ಇಂಜಿನಿಯರ್, ತೊಕ್ಕೊಟ್ಟಲ್ಲಿರೋದವರು. ಅವರು ಎಲೆಕ್ಟ್ರಿಕಲ್ ಇಂಜಿನಿಯರ್. ಈ ಕಟ್ಟಡಕ್ಕೆ ಬೇಕಾದ ಎಲ್ಲ ಎಲೆಕ್ಟ್ರಿಕಲ್ ಪ್ಲ್ಯಾನಿಂಗನ್ನು ಕೊಟ್ಟು ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟವರು ಅವರು. ಅವರಿಗೆ ಕೂಡ ನಾವು
ಸಂಸ್ಥೆಯ ಪರವಾಗಿ ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಇಲ್ಲಿ ಶ್ರಮದಾನವನ್ನು ಮಾಡಿದಂಥವರು, ಅದರಲ್ಲಿ ಪದ್ಮಶಾಲಿ ಸೇವಾ ಸಮಿತಿ ಗೋಳ್ನ, ರಾಮಾಂಜನೇಯ ಫ್ರೆಂಡ್ಸ್ ಕ್ಲಬ್ ಕಲ್ಲೆದಬಡ್ಪು, ಬಾಯಾಳು ಪ್ರಶಾಂತಿ ವಿದ್ಯಾಕೇಂದ್ರ, ಸೈಂಟ್ ಅಲೋಸಿಯಸ್ ವಿದ್ಯಾರ್ಥಿಗಳು ಹಾಗೂ ಅದರ NSS ವಿಭಾಗದ ವಿದ್ಯಾರ್ಥಿಗಳು, 2 ವಿಭಾಗದವರು ಕೂಡ ಬಂದಿದ್ದಾರೆ. ಅವರುಗಳೆಲ್ಲ ಇಲ್ಲಿ ಬಂದು ಶ್ರಮದಾನವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಕೂಡ ಒಳಿತಾಗಲಿ, ಶುಭವಾಗಲಿ ಅಂತ ಕೇಳಿ ಪ್ರಾರ್ಥಿಸ್ತೇವೆ. ಅದೇ ರೀತಿ ಇವತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಚಂಡೆ ವಾದನದ ಸೇವೆಯನ್ನು ಶ್ರೀ ಭಾಸ್ಕರ್ ಕೋಳಿಯೂರವರು ಸೇವಾ ರೂಪದಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಅವರ ಇಡೀ ತಂಡಕ್ಕೂ ಕೂಡ ನಮ್ಮ ವಿಶೇಷವಾದ ಅಭಿನಂದನೆಗಳು, ಹಾಗೂ ಅವರಿಗೆ ಕೂಡ ದೇವರು ಒಳಿದುಂಟು ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತೇವೆ. ಹಾಗೆ ಇಲ್ಲಿ ಬಂದಂತಹ ಧ್ವನಿ ಮೀಡಿಯಾದವರು, ಪತ್ರಕರ್ತರು, ಅದೇ ರೀತಿ ವಿಶೇಷವಾದ ಅತಿಥಿಗಳು ತುಂಬ ಜನ ಇದ್ದೀರಿ. ನಾನು ಪ್ರತಿಯೊಬ್ಬರದ್ದು ಹೆಸರು ಹೇಳಲಿಕ್ಕೆ ಹೋದರೆ ಒಂದೊಂದು ಬಾಕಿ ಕೂಡ ಆಗಿ ಹೋಗ್ಬೋದು. ಅದಕ್ಕೋಸ್ಕರ ಎಲ್ಲರಿಗೆ ಕೂಡ ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಅಭಿಮಾನಕ್ಕೆ, ಆಶೀರ್ವಾದಕ್ಕೆ ವಿಶೇಷವಾದ ನಮನಗಳನ್ನು ಸಲ್ಲಿಸ್ತಾ ನನ್ನ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸಿದ್ದೇನೆ. ಜೈ ಸಾಯಿರಾಮ್. ಇವತ್ತು ನಮ್ಮೊಂದಿಗಿದ್ದು ಇದರ ಅನುಮತಿಯ ಮೇರೆಗೆ ಈ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಎಂಬುದಾಗಿ ಘೋಷಿಸ್ತಾ ಇದ್ದೇನೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.